ಭಾರತ್ ಜೋಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ಪ್ರೀತಿಯನ್ನು ಹಂಚತಕ್ಕಂಥ ನನ್ನ ಭಾರತ್ ಜೋಡೋ ಕಾರ್ಯಕ್ರಮ. ಭಾರತ್ ಜೋಡೋ ಅಂತ ಹೇಳಿದ್ರೆ ಮನುಷ್ಯನ ಮಧ್ಯೆ ಪ್ರೀತಿಯನ್ನ ಜೋಡಿಸ್ತಕ್ಕಂಥ ಉದ್ದೇಶ. ಮನುಷ್ಯನ ಮಧ್ಯೆ ಅಪನಂಬಿಕೆ ಅವಿಶ್ವಾಸಗಳಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಮನುಷ್ಯನ ಮಧ್ಯೆ ವಿಶ್ವಾಸವನ್ನ ನಂಬಿಕೆಯನ್ನ ಖಾತ್ರಿಗೊಳಿಸ್ತಕ್ಕಂಥ ಉದ್ದೇಶದಿಂದ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಪಕ್ಷ. ಸೈದ್ಧಾಂತಿಕ ನಿಲುವಿನಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಶ್ರೀಮಂತರನ್ನ ವಿರೋಧಿಸಿ ಬಂಡವಾಳ ಶಕ್ತಿಗಳನ್ನ ವಿರೋಧಿಸಿ ತನ್ನ ಸೈದ್ಧಾಂತಿಕ ನಿಲುವಿನಲ್ಲಿ ಸ್ಪಷ್ಟ ನಿರೂಪಣೆಯನ್ನು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಪಕ್ಷ. ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಅನೇಕ ಜನ ಪ್ರಭಾವಿ ಬಂಡವಾಳಶಾಹಿ ಶಕ್ತಿಗಳಿಗೆ ಯಾವತ್ತು ಮನೆ ಹಾಕದೆ ಅಂತಹ ಶಕ್ತಿಗಳನ್ನ ವಿರೋಧಿಸಿಕೊಂಡಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಈ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶದ ಬಡವರ, ದೀನ ದುರ್ಬಲರ, ದಲಿತರ ಪರವಾಗಿ ಸತತವಾಗಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಪಕ್ಷ ಅಂತ ಹೇಳುವುದನ್ನ ನಾವು ಭಾಷಣದಲ್ಲಿ ಹೇಳಬೇಕಾಗಿಲ್ಲ, ಎಲ್ಲರೂ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾವು ಧೈರ್ಯವಾಗಿ ಹೇಳ್ಬೋದು, ಬಡವರಿಗೆ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರ ದೇಶದ ಅಧಿಕಾರಕ್ಕೆ ಬಂದಿದೆ. ಶ್ರೀಮಂತರ ಪರವಾಗಿರ್ತಕ್ಕಂಥ ಸರ್ಕಾರ ದೇಶದಲ್ಲಿ ಬಂದಿದೆ. ಬಂಡವಾಳಶಾಹಿಗಳಿಗೆ ನೆರವಾಗತಕ್ಕಂಥ ಸರ್ಕಾರ ದೇಶದಲ್ಲಿ ಬಂದಿದೆ. ಈ ಸರ್ಕಾರವನ್ನ ನಾವು ಖಂಡಿತವಾಗಿ ಇಳಿಸಬೇಕಾದ ಜವಾಬ್ದಾರಿ ಇದೆ. ಇದು ರೈತ ವಿರೋಧಿ ಸರ್ಕಾರ, ಇದು ಯುವಕರ ವಿರೋಧಿ ಸರ್ಕಾರ, ಇದು ಮಹಿಳೆಯರ ವಿರೋಧಿ ಸರ್ಕಾರ, ಇದು ಸಾಮಾಜಿಕ ನ್ಯಾಯದ ವಂಚಿತರಾದಂತ ಬಡವರ ವಿರೋಧಿ ಸರ್ಕಾರ ಅಂತ ಹೇಳ್ತಕ್ಕಂಥ ನಾವು ತಿಳ್ಕೊಂಡು ಯಾವತ್ತೂ ಕೂಡ ಇವತ್ತು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂತ ನಮ್ಮ ಪಕ್ಷ ಅನೇಕ ಜನ, ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಅನೇಕ ಜನ ಮುಖಂಡರು ಇವತ್ತು ಮನಮೋಹನ್ ಸಿಂಗ್ರ ಕಾಲದಲ್ಲಿ ಬಹುಶಃ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಒಂದು ಸರಿಯಾದ ದಿಕ್ಕಿನಲ್ಲಿ ಕೊಟ್ಟಿರ್ತಕ್ಕಂಥ ನರಸಿಂಹರಾಯರು ಇವತ್ತು ಪಂಚಾಯತ್ ರಾಜ್ ಮಸೂದೆಗೆ ಇವತ್ತು ತಿದ್ದುಪಡಿ ತರತಕ್ಕಂಥ ದೊಡ್ಡ ಕೆಲಸ. ರಾಜೀವ್ ಗಾಂಧಿಯವರ ಕನಸಿನ ಪಂಚಾಯತ್ ರಾಜ್ ತಿದ್ದುಪಡಿ, ಇದು ವಿಕೇಂದ್ರೀಕರಣದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ ದೃಷ್ಟಿಯಲ್ಲಿ ಇವತ್ತು ನರಸಿಂಹರಾಯರ ಕಾಲದಲ್ಲಿ ಈ ಪಂಚಾಯತ್ ರಾಜ್ ತಿದ್ದುಪಡಿ ಬಂದ ನಂತರ ಇವತ್ತು ಗ್ರಾಮೀಣ ಭಾಗದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿಯನ್ನ ನಾವು ಆ ನಂತರದಲ್ಲಿ ಕಂಡು ಮಾಡುದು. ಒಂದು ಕಾಲದಲ್ಲಿ ಈ ದುಡ್ಡು ನೇರವಾಗಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತ ಹಣವನ್ನ ರಾಜ್ಯ ಸರ್ಕಾರ ಜಿಲ್ಲೆಗಳಿಗೆ ಒದಗಿಸತಕ್ಕಂಥ ಕಾರ್ಯ ಇತ್ತು. ಪಂಚಾಯತ್ ರಾಜ್ ತಿದ್ದುಪಡಿ ವಿಕೇಂದ್ರೀಕರಣ ಕಲ್ಪನೆ ಬಂದ ನಂತರ ನೇರವಾಗಿ ದುಡ್ಡು ಜಿಲ್ಲಾ ಪಂಚಾಯತಿಗೆ ಬರ್ತಕ್ಕಂಥ ವ್ಯವಸ್ಥೆ ಆಯಿತು.
ಇವತ್ತು ವಿಕೇಂದ್ರೀಕರಣ ಪರಿಕಲ್ಪನೆ ಅಡಿಯಲ್ಲಿ ಜಿಲ್ಲೆಗೆ ಬಂದಂತ ದುಡ್ಡನ್ನ ಜನರ ಅಭಿವೃದ್ಧಿಗೆ ಉಪಯೋಗಿಸ್ತಕ್ಕಂಥ ಕೆಲಸ ಆಯಿತು. ನಾನು ಒಂದು ಮಾತನ್ನು ಉದಾಹರಣೆಗೆ ತೆಗೆದುಕೊಳ್ಳಬಲ್ಲೆ. ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಇರ್ಬೋದು, ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಕಾರ್ಯಕ್ರಮ ಇರ್ಬೋದು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮ ಇರ್ಬೋದು. ಬಹುಶಃ ನೀವು ತಿಳ್ಕೊಳ್ಬೇಕು, ನನ್ನ ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇವತ್ತು ಕೇಂದ್ರೀಕರಣ ಬಂದ ನಂತರ, ಪಂಚಾಯತ್ ತಿದ್ದುಪಡಿ ಬಂದ ನಂತರ ನಮ್ಮ ಜಿಲ್ಲಾ ಪಂಚಾಯತಿಗೆ, ಒಂದು ಜಿಲ್ಲಾ ಪಂಚಾಯತಿಗೆ ಖಾಲಿ ಒಂದು ಸರ್ವಶಿಕ್ಷಾ ಅಭಿಯಾನ ಕಾರ್ಯಕ್ರಮದಲ್ಲಿ 70 ಕೋಟಿ ಒಂದು ವರ್ಷದಲ್ಲಿ ಬಂದಿರತಕ್ಕಂಥ ನಾವು ಇತಿಹಾಸ. ಈ ರೀತಿಯಲ್ಲಿ ಕನ್ಯಾಕುಮಾರಿ ಹಿಮಾಲಯದವರೆಗೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ವಿಕೇಂದ್ರೀಕರಣ ಪರಿಕಲ್ಪನೆ ಅಡಿಯಲ್ಲಿ ನೇರವಾಗಿ ಹಣವನ್ನು ಒದಗಿಸ್ತಕ್ಕಂಥ ಕೆಲಸ ಆಗಿದ್ದರಿಂದಾಗಿ ಇವತ್ತು ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆಗಳ ಸಮಸ್ಯೆ ಇರ್ಬೋದು, ನೈರ್ಮಲ್ಯದ ಸಮಸ್ಯೆ ಇರ್ಬೋದು, ಎಲ್ಲವನ್ನ ಪೂರೈಸ್ತಕ್ಕಂಥ ಕೆಲಸ ಇವತ್ತಾಗಿದೆ. ಏನಾದ್ರೂ ಅಭಿವೃದ್ಧಿಯ ಪಥದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ಅಂತಿದೆ ಹೇಳಿದ್ರೆ ಅದಕ್ಕೆ ಪಂಚಾಯತ್ ರಾಜ್ ತಿದ್ದುಪಡಿ ಒಂದು ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಸೋನಿಯಾ ಗಾಂಧಿಯವರ ಒಂದು ಆಶಯ, ಬಹುಶಃ ರಾಹುಲ್ ಗಾಂಧಿಯವರ ಆಶೆ, ಬಹುಶಃ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅತ್ಯಂತ ದೊಡ್ಡ ಜನಪರವಾದ ಕಾರ್ಯಕ್ರಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಇದರಿಂದ ಬಡವರಿಗೆ ಉದ್ಯೋಗದ ಅವಕಾಶ ಆಯ್ತು, ಅಭಿವೃದ್ಧಿಯ ಕೆಲಸ ಕೂಡ ಆಯ್ತು. ಇದನ್ನು ಕೂಡ ಬಹುಶಃ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಚರಿತ್ರೆಯನ್ನು ನಾವು ಮರೆಯಲಿಕ್ಕೆ ಆಗೋದಿಲ್ಲ. ಇವತ್ತು ಅನೇಕ ದೇಶದ ಬಹಳ ದೊಡ್ಡ ಅಭಿವೃದ್ಧಿ 70 ವರ್ಷ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ. 70 ವರ್ಷದಲ್ಲಿ ಬಹುಶಃ ದೇಶದ ಚಿತ್ರವನ್ನು ಬದಲಾಯಿಸ್ತಕ್ಕಂಥ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅಂತ ಒಂದು ಪಕ್ಷ ಇವತ್ತು ನಾವು ಸೋತಿರ್ಬೋದು, ನಾವು ಸೋತಿದ್ದೇವೆ, ಸತ್ತಿಲ್ಲ. ಇವತ್ತು ನಾನು ಬಿಜೆಪಿಯವರಿಗೆ ನಾನು ಈ ವೇದಿಕೆ ಮೂಲಕ ಸವಾಲು ಕೊಡ್ತೇನೆ, ನಾವು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಸೋತಿದ್ದೇವೆ, ಬಹು ಸತ್ತಿಲ್ಲ. ನಾವು ಮತ್ತೊಮ್ಮೆ ಪುಟದ ಹೇಳ್ತೇವೆ, ಮತ್ತೆ ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರ ಬರ್ತಾ ಅನ್ನುವಂಥ ವಿಶ್ವಾಸ ನಮ್ಗೆಲ್ರಿಗೂ ಇದೆ, ಅದನ್ನ ಮಾಡಿ ತೋರಿಸ್ತೇವೆ ಅನ್ನುವಂಥ ವಿಶ್ವಾಸ ನಮಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ನಮ್ಮ ಹಿರಿಯರ ನಾಯಕರ ಒಂದು ಆಶೋತ್ತರಗಳು, ಬಹುಶಃ ಭೂಮಸ್ತ ಕಾನೂನು ಜಾರಿಯಾಯಿತು. ಭೂಮನುಷ್ಯ ಕಾನೂನು ಜಾರಿಯಾದಾಗ ಅತ್ಯಂತ ಹೆಚ್ಚು ಲಾಭ ಪಡೆದವರು ಯಾರ್ಯಾರಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರು. ಯಾವುದೇ ಕಾರ್ಯಕ್ರಮ ಕಾಂಗ್ರೆಸ್ಸಿನ ಬಡವರ ಪರವಾಗಿರ್ತಕ್ಕ ಕಾರ್ಯಕ್ರಮ ಅದು ಯಥಾವತ್ತಾಗಿ ಜನರಿಗೆ ಮುಟ್ಟಿದ್ರೆ ಅದು ದಕ್ಷಿಣ ಕನ್ನಡ ಅತಿ ಹೆಚ್ಚು ಜನ ಫಲಾನುಭವಿಗಳು ಇದ್ದಾರೆ ಅಂತ ಹೇಳ್ತಕ್ಕಂಥ. ನಮ್ಮ ಅತಿ ಹೆಚ್ಚು ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳ ಲಾಭವನ್ನು ಪಡೆದಂಥವ್ರು ಇವತ್ತು ದರಖಾಸ್ತು ಕೊಡ್ತಕ್ಕಂಥ ಕಾರ್ಯಕ್ರಮ ದುರ್ಬಲ ವರ್ಗದಲ್ಲಿ ಅತ್ಯಂತ ಹೆಚ್ಚು ದರಖಾಸ್ತು ಪಡೆದಿರ್ತಕ್ಕಂಥ ಜಿಲ್ಲೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆ. ಬಗುರುಕುಂ ಸಾಗೋಲಿ ಅಕ್ರಮ ಸಕ್ರಮ ಕಾರ್ಯಕ್ರಮದ ಅಡಿಯಲ್ಲಿ ಅತ್ಯಂತ ಹೆಚ್ಚು ಬಗುರುಕು ಸಾವಿಯಲ್ಲಿ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಬಡವರಿಗೆ ನಿವೇಶನ ಕೊಡುವಂತ ಕಾರ್ಯಕ್ರಮದ ಅಡಿಯಲ್ಲಿ ನಿವೇಶನ 5 ಸೆಂಟ್ಸ್ ಜಾಗ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಬಂತು. ಅದರಲ್ಲಿ ಅತ್ಯಂತ ಹೆಚ್ಚು ನಿವೇಶನ ಪಡೆದಿರ್ತಕ್ಕಂಥವರು ಅದು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೇಕಾಗಿದೆ. ಇವತ್ತು ಮೊನ್ನೆ 94C ಯಾರು ಮನೆ ಕೂತಿದ್ದಾರೆ ಆ ಮನೆ ಅಡಿಸ್ಥಳ ಕೊಡ್ತಕ್ಕಂಥ 94C ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು 94C ಜನರಿಗೆ ಸಿಕ್ಕಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ 1 ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ಬೇಕಾಗಿದೆ. ನನ್ನ ಬಂಟ್ವಾಳ ತಾಲೂಕು ನನ್ನ ಮಾಹಿತಿ ಇದೆ, ನಾವು 20,000 ಜನರಿಗೆ 94C ಅಲ್ಲಿ ಹಕ್ಕುಪತ್ರ ಕೊಟ್ಟಿದ್ದೇವೆ. ಇವತ್ತು 10, 12, 13 ಜನ ಪಟ್ಟಾದಾರರು ಇರತಕ್ಕಂಥ ಗ್ರಾಮದಲ್ಲಿ 2,000, 3,000 ಅಷ್ಟು ಪಟ್ಟಾದಾರರು ಆಗಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ನಿರಂತರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ. ಇವತ್ತು ನಾನು ದೇಶದ ಅಭಿವೃದ್ಧಿ ವಿಚಾರವನ್ನು ಮಾತಾಡುವಂಥದ್ದಲ್ಲ, ರಾಜ್ಯದ ಅಭಿವೃದ್ಧಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಇವತ್ತು ಮಾಧ್ಯಮದ ಸ್ನೇಹಿತರು ಸಹಿತವಾಗಿ ಎಲ್ಲರೂ ಒಪ್ಪಿಕೊಳ್ಳುವಂತ ಒಂದು ಹೆಸರು ಅಂತ ಇದೆ ಶ್ರೀನಿವಾಸ ಮಲ್ಯ. ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಶ್ರೀನಿವಾಸ ಮಲ್ಯರ ಪಾತ್ರ ಬಹಳ ದೊಡ್ಡದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಎಲ್ಲರೂ ಕೂಡ, ಮಾಧ್ಯಮದವರು ಕೂಡ ಒಪ್ಪಿಕೊಳ್ತಾರೆ, ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಕ್ಷವಾದ ಒಪ್ಪಿಕೊಳ್ತಾರೆ. ಆ ಶ್ರೀನಿವಾಸ ಮಲ್ಯರು ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಜವಾಹರ್ಲಾಲ್ ನೆಹರು ಅವರಿಗೆ ಆಪ್ತರಾಗಿದ್ದು, ಅವರ ಪಾರ್ಲಿಮೆಂಟರಿ ಕಾರ್ಯದರ್ಶಿ ಆಗಿದ್ದು, ಅವರ ನೇರವಾದ ಸಂಪರ್ಕ ಹೊಂದಿರತಕ್ಕಂಥ ಶ್ರೀನಿವಾಸ ಮಲ್ಯರು ಜವಾಹರ್ಲಾಲ್ ನೆಹರು ಅವರ ಸಹಾಯದಿಂದ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಏರ್ಪೋರ್ಟ್ ಇರ್ಬೋದು, ಹಾರ್ಬರ್ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ರೈಲ್ವೆ ಲೈನ್ಗಳಿರ್ಬೋದು,
ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಅನೇಕ ಪ್ರಮುಖ ಸೇತುವೆಗಳಿರ್ಬೋದು, NITಕ್ಕೆ ಇಂಜಿನಿಯರಿಂಗ್ ಕಾಲೇಜ್, ಈಗ KRIC ಇಂಜಿನಿಯರಿಂಗ್ ಕಾಲೇಜ್ ಇತ್ತಿತ್ತು. ಇದೆಲ್ಲೋ ಆಗ್ಬೇಕಾಗಿದ್ರೆ ಶ್ರೀನಿವಾಸ್ ಮಲ್ಲರ ದೂರದೃಷ್ಟಿಯ ಕಾರ್ಯಕ್ರಮ, ಅದು ಕಾಂಗ್ರೆಸ್ ಪಕ್ಷ ಜವಾಹರ್ಲಾಲ್ ನೆಹರು ಅವರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವುದೇ ಸಂದರ್ಭದ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷ ಬಡವರ ಕರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ. ಬಹುಶಃ ಇವತ್ತು ಕ್ಷೀರಭಾಗ್ಯ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಹೈನುಗಾರಿಕೆಗೆ ದುಡ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅನೇಕ ಭಾಗ್ಯಗಳನ್ನ ಕೊಟ್ಟಿರ್ತಕ್ಕಂಥ ಕೃಷಿ ಭಾಗ್ಯ ಇರ್ಬೋದು, ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ನಾನು ಒಂದೊಂದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯ ಕಳೆದ ಸಾರಿ ಇರ್ತಕ್ಕಂಥ ಸರ್ಕಾರ ಈ ಒಂದು ಕೆಲಸವನ್ನ ಮಾಡಿದೆ ಅನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ನೆನಪಾಡಬೇಕಾಗಿದೆ. ಅನೇಕ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದೆ. ಇವತ್ತು ಭಾಗ್ಯಗಳ ಭರವಸೆಯನ್ನ ಕಳೆದ ಸಾರಿ ಕೊಟ್ಟಾಗ ಇದು ಬೋಗಸ್ ಭರವಸೆ ಅಂತ ವಿರೋಧ ಪಕ್ಷ BJP ಪಕ್ಷ ಹೇಳಿತು. ಆದರೆ ಇವತ್ತು ಅದು ಅನುಷ್ಠಾನ ಆಗಿದೆ. ಇವತ್ತು ಎಲ್ಲ ಭಾಗ್ಯಗಳ ಅನುಷ್ಠಾನ ಆಗಿದೆ ಅಂತ ಹೇಳಿದ್ರೆ ನಾವು ನುಡಿದಂತೆ ನಡೆದಂತೆ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರ ಯಾವತ್ತು ಬಜೆಟ್ ನಲ್ಲಿ ಏನು ಹೇಳಿದ್ದೇವೆ ಅದನ್ನು 5 ವರ್ಷದ ಅವಧಿಯಲ್ಲಿ ಬಜೆಟ್ ಪುಸ್ತಕವನ್ನು ಎದುರಲ್ಲಿ ಇಟ್ಟುಕೊಂಡು ಆ ಬಜೆಟ್ಟಿನ ಯಾವ ಹೇಳಿಕೆ ಕೊಟ್ಟಿದ್ದೇವೆ ಅದನ್ನ ಅನುಷ್ಠಾನ ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷ ಏನಾದ್ರೂ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ರೆ ಬಹುಶಃ ಅವರು ಅದನ್ನು ಅನುಷ್ಠಾನ ಮಾಡುವುದಿಲ್ಲ. ಇಂದಿನ ಯಡಿಯೂರಪ್ಪ ಸರ್ಕಾರ ಇದ್ದಾಗ ನಮಗೆ ಭರವಸೆ ಕೊಟ್ಟಿದ್ರು, ಬಹುಶಃ ಅದರ 10% ಮಾತ್ರ ಅದು ಅನುಷ್ಠಾನ ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಭರವಸೆ 99% ಕಾಂಗ್ರೆಸ್ ಭರವಸೆ ಅದು ಅನುಷ್ಠಾನ ಆಗಿದೆ ಅಂತ ಹೇಳ್ತಕ್ಕಂಥ ನೆನಪನ್ನ ತಮ್ಮ ಗಮನ. ನಾವು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಸರ್ಕಾರ, ಈಗ ಕೂಡ ನುಡಿದಂತೆ ನಡೆದ ಸರ್ಕಾರ, ಇನ್ನು ಮುಂದಕ್ಕೆ ಕೂಡ ನುಡಿದಂತೆ ನಡೆಯುವಂತ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಆದ್ದರಿಂದಾಗಿ ಕಾಂಗ್ರೆಸ್ನ ಬಗ್ಗೆ ಯಾರಾದ್ರೂ ಅಪಪ್ರಚಾರಗಳು ಮಾಡ್ತಾರೆ ಅದನ್ನ ಕಿವಿಗೊಡದೆ ಸತ್ಯಾಸತ್ಯತೆಯ ವಿಮರ್ಶೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ. ನೀವು ಜನತೆಗೆ ನೇರವಾಗಿ ಸಂಪರ್ಕ ಇರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅದನ್ನು ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಬಲಿಷ್ಠವಾದ ಪಕ್ಷವಾಗಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಖಂಡಿತವಾಗಿ ಯಾವತ್ತು ಇಲ್ಲಿ ಸೋತಿರಬಹುದು, ಆದರೆ ಮುಂದಿನ ಹಂತದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಗ್ರಾಮೀಣ ಪ್ರದೇಶದ ನಾನಾ ಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯ ರಾಜ್ಯಕ್ಕೆ ದಿಕ್ಸೂಚಿಯನ್ನ ಬದಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ, ನಾವು ಅಪೇಕ್ಷೆ ಪಡ್ತಕ್ಕಂಥದ್ದು ಮುಂದಿನ ಭಾರತ ಸುಂದರ ಭಾರತ ಆಗ್ಬೇಕು, ಮುಂದಿನ ಭಾರತ ಸಾಮರಸ್ಯ ಭಾರತ ಆಗ್ಬೇಕು, ಮುಂದಿನ ಭಾರತ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲ ಭಾಷೆ ಜನ ಒಟ್ಟಾಗಿ ಬದುಕತಕ್ಕಂಥ ಭಾರತ ಆಗ್ಬೇಕು ಅನ್ನುವಂಥ ಅಪೇಕ್ಷೆ ಇರ್ತಕ್ಕಂಥ ನಾವುಗಳು ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರ ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದೆ ಜನ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಸೋಲಾಯಿತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ. ಆದ್ದರಿಂದಾಗಿ ನಾವು ಮುಂದಿನ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ಇದೆ ಅದನ್ನ ಅನುಷ್ಠಾನ ಆಗುವಂತ ಹಂತದಲ್ಲಿ ನಾವು ಜನರು ಸರ್ಕಾರದ ಜೊತೆ ನಾವು ನಾಗರಿಕರು ಸೇರಿಕೊಂಡು ಪಕ್ಷವನ್ನು ಮುನ್ನಡೆಸಕ್ಕೆ ಕೆಲಸವನ್ನು ಮಾಡುವ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಮನಾಥ್ ರೈ ಅವರ ಒಂದು ಸ್ವಧ್ವನಿ ಇಲ್ಲಿ ಮೊಳಗಿದೆ. ಕಾರ್ಯಕರ್ತರ ಮತ್ತು ಜನಪ್ರತಿನಿಧಿಗಳ ಪ್ರವಾಹ ಮತ್ತು ಆಗಮಿಸ್ತಾ ಇದೆ. ಅವರೆಲ್ಲ ಊಟದ ಭಾಗದಲ್ಲಿದ್ದಾರೆ, ಈ ಭಾಗಕ್ಕೆ ಬಂದು ಸೇರ್ತಾರೆ. ದಯಮಾಡಿ ಬಲಬದಿಯಲ್ಲಿರ್ತಕ್ಕಂಥ ಚೈರ್ಗಳನ್ನ ಕಾರ್ಯಕರ್ತರು ಸೇರಿಸಿಕೊಳ್ಬೇಕು ಮತ್ತು VIP ಲಾಂಜ್ನಲ್ಲಿರ್ತಕ್ಕಂಥ ನಮ್ಮ ಏನು ಡೋಲು ಇತರ ಬ್ಯಾಂಡ್ಗಳಿದೆ ಅದು ಬಲಬದಿಯ ಆ ಬದಿಗೆ ಇರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಈಗಾಗಲೇ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಈ ಕಾರ್ಯಕ್ರಮದ ಮೇಲುಸ್ತುವಾರಿಗಳು ಆಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ಸರ್ಕಾರದ
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮಾಜಿ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಆದ ಶ್ರೀಯುತ ದಿನೇಶ್ ಗುಂಡೂರಾವ್ ರವರ ಉಪಸ್ಥಿತಿಯನ್ನ ಬಹಳ ಗೌರವದಿಂದ ನಾವು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇವೆ ಮತ್ತು ಅವರನ್ನು ಸ್ವಾಗತಿಸ್ತೇವೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಉಸ್ತುವಾರಿಗಳು ನಮ್ಮ ರಾಜ್ಯದ ಸರ್ಕಾರದ ಮುಖ್ಯ ಸಚೇತಕರು ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಅವರು ಕೂಡ ಉಪಸ್ಥಿತಿ ಇದೆ. ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಮಾಜಿ ಮಂತ್ರಿಗಳು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಇಂದು ಕರ್ನಾಟಕ ಸರ್ಕಾರದ ಇವತ್ತು ಕರ್ನಾಟಕ ಸರ್ಕಾರದ ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ನಮ್ಮೆಲ್ಲರ ನೆಚ್ಚಿನ, ನಾವೆಲ್ಲರೂ ಯಾವತ್ತೂ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಉಗ್ರಪ್ಪನವರ ಭಾಷಣ, ಉಗ್ರಪ್ಪನವರಿದ್ದಾರೆ. ನಮ್ಮ ಒಬ್ಬ ಹಿರಿಯ ನ್ಯಾಯವಾದಿಗಳು, ಸಂಸದರಾದ ಶ್ರೀಯುತ ವಿ ಎಸ್ ಉಗ್ರಪ್ಪನವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ರಾಜ್ಯ ಕಂಡ ಒಬ್ಬ ಹಿಂದುಳಿದ ಸಮಾಜದ ಮುಖ್ಯಮಂತ್ರಿ, ಸಿಇಟಿ ಪ್ರಾಮಾಣಿಕ ಸಾಮಾನ್ಯ ಪರೀಕ್ಷೆಯನ್ನು ನಡೆಸುವುದರ ಮೂಲಕ ರಾಜ್ಯದ ಮತ್ತು ಈ ಜಿಲ್ಲೆಯ ಎಲ್ಲ ಮನೆಗಳಲ್ಲಿ ಕೂಡ ಒಬ್ಬ ಇಂಜಿನಿಯರಿಂಗ್, ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಆಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ವೀರಪ್ಪ ಮೊಯ್ಲಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ಸಾಂಗ್, ಒಂದು ರಾಷ್ಟ್ರಪತಿ ಗೀತೆ ಮೇಡಮ್. ರಾಷ್ಟ್ರಭಕ್ತಿ ಗೀತೆ. बोलो भारत माता की, बोलो भारत माता की, बोलो कांग्रेस पार्टी की, बोलो कांग्रेस पार्टी की, बोलो गृहलक्ष्मी की, बोलो गृह ज्योति की, बोलो अन्नभाग्य की, बोलो शक्ति योजना की, बोलो युवनिधि की. ವೇದಿಕೆ ಮೇಲಿರುವಂತ ಈ ಭಾಗದ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತ ದಿನೇಶ್ ಗುಂಡೂರಾವ್ ಅವರೇ, ಸಲೀಂ ಅಹಮದ್ ಅವರೇ, ಆರ್ ವಿ ದೇಶಪಾಂಡೆ ಅವರೇ, ಈ ಭಾಗದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ದೇಶದಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತ ಪ್ರೀತಿಯ ಕಾಂಗ್ರೆಸ್ನ ಕಾರ್ಯಕರ್ತರೆ, ಈ ಕಾಂಗ್ರೆಸ್ನ ಮಹಾ ಕುಂಭಮೇಳದಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂತ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಇಡೀ ದೇಶದಲ್ಲಿ ಇವತ್ತು ಒಂದು ಹೊಸ ದಾಖಲೆಯನ್ನ ನಮ್ಮ ಗ್ಯಾರಂಟಿಗಳು ನಿರ್ಮಾಣ ಮಾಡಿದೆ. ಒಂದು ಜಾಗತಿಕ ದಾಖಲೆ ಅಂತ ಹೇಳಬಹುದು. ಸರಿಸುಮಾರು 52,000 ಕೋಟಿ ರೂಪಾಯಿಯಷ್ಟು ಹಣವನ್ನ ನೇರವಾಗಿ ಬಡವರಿಗೆ ಕೊಡುವಂತಹ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ಮೋದಿ ಸರ್ಕಾರದ ಗ್ಯಾರಂಟಿ. ರೈತರಿಗೆ ವಾರ್ಷಿಕ 6,000 ರೂಪಾಯಿಗಳ ನೆರವು. ಈವರೆಗೆ 11.8 ಕೋಟಿ ರೈತರಿಗೆ 2. ಇದು ಅಂತ ಇಂಥ ಕಾರ್ಯಕ್ರಮ ಅಲ್ಲ, ಒಂದು ಜಾಗತಿಕ ದಾಖಲೆ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ TDS
ಯಾವುದೇ ಮಧ್ಯವರ್ತಿ ಇಲ್ಲ, ಯಾರ ಹಂಗಿಲ್ಲದೆ ನೇರವಾಗಿ ಜನರಿಗೆ ತಲುಪುವಂತ ಕಾರ್ಯಕ್ರಮ ಇದ್ರೆ ಅದು ಕಾಂಗ್ರೆಸ್ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಗ್ರಾಮದಲ್ಲಿ ನಾವು ಹೋದಾಗ 1,000 ಮನೆ ಇರ್ತದೆ. 100 ಜನ ಶ್ರೀಮಂತರು ಆ ಗ್ರಾಮದಲ್ಲಿದ್ರೆ 900 ಮನೆಗಳಿಗೆ ಈ ಗ್ಯಾರಂಟಿ ತಲುಪ್ತಾ ಇದೆ. ಅದರಲ್ಲಿ ಒಂದೊಂದು ಮನೆಗೆ 2,000 ರೂಪಾಯಿ ಕರೆಂಟು, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಅಂತ ಹೇಳಿದ್ರೆ ಸರಿಸುಮಾರು 5,000 ರೂಪಾಯಿ ಒಂದು ಮನೆಗೆ ಹೋಗ್ತಾ ಇದ್ರೆ 900 ಮನೆ ಇರುವಂತ ಒಂದು ಗ್ರಾಮಕ್ಕೆ ಪ್ರತಿ ತಿಂಗಳು 45 ಲಕ್ಷ ರೂಪಾಯಿ ನೇರವಾಗಿ ಹೋಗ್ತಾ ಇರುವಂತ ಕಾರ್ಯಕ್ರಮ ಇದು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಒಂದು ವರ್ಷಕ್ಕೆ ಸರಿಸುಮಾರು 5,40,00,000 ಕೊಡುವಂತ ಕಾರ್ಯಕ್ರಮ ಒಂದು ಗ್ರಾಮ ಪಂಚಾಯತಿಗೆ ಇದ್ರೆ ಅದು ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನಾವು ಚುನಾವಣೆ ಸಂದರ್ಭದಲ್ಲಿ ಮತಯಾಚನೆ ಮಾಡಲಿಕ್ಕೆ ಹೋಗುವಾಗ ನಮ್ಮ ಪಕ್ಷ ಈ ಗ್ಯಾರಂಟಿಯನ್ನ ಘೋಷಣೆ ಮಾಡಿತು. ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ನ ಕೊಡುವಾಗ, ಮನೆ ಮನೆಗೆ ಸ್ಟಿಕ್ಕರ್ನ ಭಿತ್ತಿಪತ್ರಗಳನ್ನ ಅಂಟಿಸುವಾಗ ಬಹಳಷ್ಟು ಟೀಕೆ ನಮ್ಮ ಮೇಲೆ ಮಾಡಿದ್ರು. ಈ ಗ್ಯಾರಂಟಿ ಸಾಧ್ಯವಿಲ್ಲ, ಈ ಗ್ಯಾರಂಟಿ ಆರ್ಥಿಕ ವ್ಯವಸ್ಥೆಯನ್ನ ಬುಡಮೇಲು ಮಾಡುತ್ತೆ, ಈ ಗ್ಯಾರಂಟಿ ಕೊಡಬಾರ್ದು ಅನ್ನೋ ಟೀಕೆಗಳನ್ನ ಮಾಡಿದ್ರು. ಆದ್ರೆ ಇವತ್ತು ಇದರ ಫಲಾನುಭವಿಗಳಲ್ಲಿ ಬಹುಪಾಲು ನಮ್ಮ ಎದುರಾಳಿ ಪಕ್ಷದವರು ಆಗಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಮೋದಿ ಅವರು ಕೂಡ ಈ ಗ್ಯಾರಂಟಿಯನ್ನ ಟೀಕೆ ಮಾಡಿದ್ರು, ಬಿಜೆಪಿಯ ಎಲ್ಲ ನಾಯಕರು ಈ ಗ್ಯಾರಂಟಿಯನ್ನ ಟೀಕೆ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿಯನ್ನ ನೀವು ಒಮ್ಮೆ ಗಮನಿಸಿ. ಈ ಕಾರ್ಯಕ್ರಮ ಎಷ್ಟು ಪರಿಣಾಮಕಾರಿ ಆಯ್ತು ಅಂತ ಹೇಳಿದ್ರೆ ಇವತ್ತು ಮೋದಿ ಅವರ ಬಾಯಲ್ಲಿ ಕೂಡ ಗ್ಯಾರಂಟಿ ಅನ್ನೋ ವಿಚಾರವನ್ನು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ನಮ್ಮ ನಾಯಕರು ಕಾರ್ಯಕರ್ತರು ಬಂದಿದ್ದೀರಿ. ಇದು ತುಳುನಾಡು, ಒಂದು ವಿಶೇಷವಾದ ಭೂಪ್ರದೇಶ. ಕರ್ನಾಟಕದಲ್ಲಿ ಎಲ್ಲಾದ್ರೂ ದೇವರ ನಾಡು ಅಂತಿದ್ರೆ ಅದು ನಮ್ಮ ಹೆಮ್ಮೆಯ ತುಳುನಾಡು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೃಷ್ಣ ಕನಕರಿಗೆ ತಿರುಗಿದಂತ ನಾಡು, ಬಪ್ಪ ಬ್ಯಾರಿಗೆ ತಾಯಿ ದುರ್ಗಾ ಪರಮೇಶ್ವರಿ ಪ್ರತ್ಯಕ್ಷ ಆದಂತ ನಾಡು. ಈ ಒಂದು ಅದ್ಭುತ ಭೂಪ್ರದೇಶದಲ್ಲಿ ವಿಶ್ವದ ಸಂದೇಶವನ್ನು, ಶಾಂತಿಯ ಸಂದೇಶವನ್ನು ಕೊಟ್ಟಂತ 4 ಗೊಮ್ಮಟ ಮೂರ್ತಿಗಳಿದೆ. ಇದೊಂದು ಅದ್ಭುತವಾದ ಭೂಪ್ರದೇಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು, ರವೀಂದ್ರನಾಥ್ ಟಾಗೋರ್ ಅವರು, ಆನಿ ಬೆಸೆಂಟ್ ಅವರು, ನಾರಾಯಣ್ ಗುರುಗಳು ಬಂದಂತ ಒಂದು ವಿಶೇಷವಾದ ನಾಡು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ನಾಡಿನಲ್ಲಿ 5 ಪ್ರಮುಖ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಲಾಯಿತು. ಈ ನಾಡಿನ ಜನರ ಶಕ್ತಿಯಿಂದ 5 ಬ್ಯಾಂಕ್ನ ಸ್ಥಾಪನೆ ಮಾಡಲಾಯಿತು. ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಈ ರೀತಿ ಕರ್ನಾಟಕ ಬ್ಯಾಂಕ್, ಈ ರೀತಿ 5 ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದಂತ ನಾಡು. ಆದ್ರೆ ಇವತ್ತು ಏನಾಗಿದೆ, ಎಷ್ಟು ಉದ್ಯೋಗವನ್ನ ಈ ಬ್ಯಾಂಕ್ ಸೃಷ್ಟಿ ಮಾಡಿತ್ತು. ದೇಶದ ಯಾವ ಮೂಲೆಗೋದ್ರು ಅಲ್ಲಿ ಈ ಬ್ಯಾಂಕ್ನ ಬಗ್ಗೆ ಮಾತಾಡೋರು, ನಮ್ಮ ತುಳುನಾಡಿನವರು ಅಲ್ಲಿ ಸಿಗೋರು. ಆದ್ರೆ ಈ ಬ್ಯಾಂಕ್ಗಳನ್ನ ಇವತ್ತು ಬೇರೆ ಬೇರೆ ಬ್ಯಾಂಕ್ಗಳ ಜೊತೆ ವಿಲೀನ ಮಾಡಿ ಈ ಬ್ಯಾಂಕ್ಗಳ ಎಲ್ಲೂ ಕೂಡ ಈ ಬ್ಯಾಂಕ್ಗಳ ನಾಮೋ ನಿಶಾನ್ ಮಾಡಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಭಾಗದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ಗಳು ಎಲ್ಲಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರಲ್ಲೂ ಕೂಡ ಒಂದು ಜಾಗತಿಕ ದಾಖಲೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಒಂದು ರಸ್ತೆಯಲ್ಲಿ 5 ಮೆಡಿಕಲ್ ಕಾಲೇಜು ಇಡೀ ಪ್ರಪಂಚದಲ್ಲೇ ಎಲ್ಲಾದ್ರೂ ಇದ್ರೆ ಅದೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೊಂದು ವಿದ್ಯಾ ಕಾಶಿ. ಇಲ್ಲಿ 6 ಭಾಷೆಯ ಜನರಿದ್ದಾರೆ. ತುಳು ಭಾಷಿಕರಿದ್ದಾರೆ, ಕೊಂಕಣಿ ಭಾಷಿಕರಿದ್ದಾರೆ, ಬ್ಯಾರಿ ಭಾಷಿಕರಿದ್ದಾರೆ, ಅರೆ ಭಾಷೆ ಮಾತಾಡಿದ್ದಾರೆ, ಕೊರಗ ಭಾಷೆ ಮಾತಾಡೋರಿದ್ದಾರೆ. ಈ ಎಲ್ಲರೂ ಅತ್ಯಂತ ಸಾಮರಸ್ಯದಿಂದ ಇಲ್ಲಿ ಬದುಕನ್ನ ಕಂಡುಕೊಳ್ತಾ ಇದ್ದೇವೆ. ಈ ನಾಡಿನ ಪ್ರಗತಿಯಲ್ಲಿ ನಾನು ನನ್ನ ಹಣದಿಂದ ಈ ನಾಡಿನ ಪ್ರಗತಿ ಮಾಡಿದ್ದೇನೆ, ನನ್ನ ಜಾತಿಯ ಹಣದಿಂದ ಪ್ರಗತಿ ಮಾಡಿದ್ದೇನೆ, ನನ್ನ ಧರ್ಮದ ಹಣದಿಂದ ಪ್ರಗತಿ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರ ಕೊಡುಗೆ ಇದೆ. ಈ ನಾಡಿನ ಪ್ರಗತಿಗೆ ಪ್ರತಿಯೊಬ್ಬರ ಕೊಡುಗೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ನಾಡಿನ ಕಲೆ, ಸಂಸ್ಕೃತಿ, ಕಂಬಳ, ಭೂತಾರಾಧನೆ ಎಲ್ಲವನ್ನು ತಂದಿದ್ದು ಇಲ್ಲಿನ ಮೂಲ ನಿವಾಸಿಗಳು.
ಇಲ್ಲಿಯ ಅಷ್ಟಮಠಗಳನ್ನ ಪ್ರಾರಂಭ ಮಾಡಿದ್ದು ಮಧ್ವಾಚಾರ್ಯರು. ವೇದದಲ್ಲಿ ನಾವು ಮುಂದೆ ಇದ್ದೇವೆ. ಇಲ್ಲಿನ ಕ್ರಿಶ್ಚಿಯನ್ ಮಿಷನರಿಗಳು, ಬ್ಯಾಸಲ್ ಮಿಷನ್ ಅಂತ ಮಿಷನರಿಗಳು ಬಂದು ಇಲ್ಲಿ ವಿದ್ಯಾ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು, ಆರೋಗ್ಯ ವ್ಯವಸ್ಥೆಯನ್ನ ಮಾಡಿದ್ರು, ಪ್ರಪ್ರಥಮ ಕನ್ನಡದ ಪತ್ರಿಕೆಯನ್ನ ಇಲ್ಲಿ ಮಾಡಿದ್ರು, ಪ್ರಪ್ರಥಮ ಕನ್ನಡದ ನಿಘಂಟನ್ನ ಮಾಡಿದ್ರು. ಅದೇ ರೀತಿ ಇಲ್ಲಿಯ ವ್ಯಾಪಾರ ಮಾಡುವಂತ ನಮ್ಮ ಪ್ರೀತಿಯ ಬ್ಯಾರಿ ಸಮುದಾಯದವರು ವ್ಯಾಪಾರ ಮಾಡುತ್ತಿದ್ದಾಗಲೇ ಇಡೀ ಜಗತ್ತಿನಲ್ಲಿ ಅವರು ಈ ನೆಲದ ಕಂಪನ್ನ ಪಸರಿಸಿದ್ದಾರೆ. ಎಲ್ಲರ ಶ್ರಮದಿಂದ, ಎಲ್ಲರ ಕೊಡುಗೆಯಿಂದ ಈ ನಾಡನ್ನ ನಾವು ಕಟ್ಟಿದ್ದೇವೆ. ಇಲ್ಲಿಯ ಸಾಮರಸ್ಯವನ್ನ ನಾವು ಹೀಗೆ ಕಾಪಾಡೋಣ. ನಾವೆಲ್ಲರೂ ದೇಶಭಕ್ತರಾಗೋಣ, ದ್ವೇಷಭಕ್ತರಾಗೋದು ಬೇಡ ಅನ್ನುವ ಮಾತನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ರಕ್ಷಿತ್ ಶಿವರಾಮ್ ಅವರಿಗೆ ಕೃತಜ್ಞತೆಗಳು. ಬಂಧುಗಳೇ, ನಮ್ಮ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಶಕ್ತಿ ಕೊಟ್ಟಂತ ವಿವಿಧ ಕಾರ್ಯಕ್ರಮಗಳನ್ನು ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಇದು ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಮಾಜಿ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಡಾಕ್ಟರ್ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಜೊತೆಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಮಾಜಿ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಈಗಾಗಲೇ ನಮ್ಮ ಎಐಸಿಸಿಯ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದಾರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದ ಡಾಕ್ಟರ್ ಅಂಶುಮತ್ ಅವರು, ನಂಜಪ್ಪ ಅವರು ದಾವಣಗೆರೆ, ಅಶೋಕ್ ಕುಮಾರ್ ಕೊಡೂರ್ ಅವರು, ಅದೇ ರೀತಿಯಲ್ಲಿ ವಾಜಿದ್ ಬೆಂಗಳೂರು, ಶಿವಮೊಗ್ಗದ ಸುಂದರೇಶ್, ಮಂಡ್ಯದ ಸುಧಾಕರ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳ ಉಪಸ್ಥಿತಿ ಇದೆ. ಅದೇ ರೀತಿಯಲ್ಲಿ ಜಿಸಿ ಚಂದ್ರಶೇಖರ್ ಅವರು ನಮ್ಮ ರಾಜ್ಯಸಭೆಯ ನೂತನ ಅಭ್ಯರ್ಥಿಗಳು ಮತ್ತು ರಾಜ್ಯಸಭೆಯ ಸದಸ್ಯರು ಹೌದು. ಅದೇ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಹಾಕಾಳ್ ವೈದ್ಯರು ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಗುರುತಿಸಿಕೊಳ್ತೇವೆ.
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಚುನಾವಣೆಯ ನಂತರ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಸಮಾವೇಶವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ, ಉಡುಪಿ ಆದಿಯಾಗಿ ಅಕ್ಕಪಕ್ಕದ ಜಿಲ್ಲೆಗಳ ಒಳಗೊಂಡಂತೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಾಂಗ್ರೆಸ್ಸಿನ ಕಟ್ಟಾಳುಗಳು ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಇಂದು ಈ ನಡೀತಾ ಇರ್ತಕ್ಕಂಥ ಐತಿಹಾಸಿಕ ಸಮಾವೇಶದಲ್ಲಿ ಈ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ವೇದಿಕೆಯಿಂದ ಮಾಡಲಾಗುತ್ತೆ. ತಾವೆಲ್ಲರೂ ಕೂಡ ಬಹಳ ದೂರದಿಂದ ಆಗಮಿಸಿದ್ದೀರಾ. ಸಮಯ ಜಾಸ್ತಿ ಆಗಿದೆ. ದಯಮಾಡಿ ಯಾರು ಊಟ ಮಾಡಿಲ್ಲ, ಊಟದ ವ್ಯವಸ್ಥೆ ಕೂಡ ಆಯೋಜನೆ ಮಾಡಿರುತ್ತೆ, ಊಟ ಮಾಡಿ ಬರಬೇಕು ಅಂತೇಳಿ ಮನವಿ ಮಾಡಿಕೊಳ್ತೀವಿ. ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವಂದಿಸಿಕೊಂಡು ಕಾರ್ಯಕ್ರಮವು ಈಗಾಗಲೇ ಆರಂಭಗೊಂಡಿದೆ. ನಾವೆಲ್ಲರೂ ನಂಬಿರ್ತಕ್ಕಂಥ ದೇವರಿಗೆ ಮನಸಾರೆ ವಂದಿಸಿ ರಾಜ್ಯ ಮಟ್ಟದ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಭಾಗವಹಿಸಿದ್ದೇವೆ. ಸೇರಿದಂಥ ಪಕ್ಷದ ಎಲ್ಲ ನನ್ನ ನಾಯಕರುಗಳಿಗೆ ವಂದಿಸಿಕೊಂಡು, ದೇವದುರ್ಲಭ ಕಾರ್ಯಕರ್ತರು ನಮ್ಮ ಪಕ್ಷದ ಜೀವಾಳ. ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಿದ್ರೆ ನಮ್ಮ ದೇವದುರ್ಲಭ ಕಾರ್ಯಕರ್ತರೇ ಈ ರಾಜ್ಯದ ಪ್ರಾಮುಖ್ಯತೆ. ಎಲ್ಲ ನಮ್ಮ ವಿರೋಧ ಪಕ್ಷದವರ ಅವರು ಮಾಡಿದಂತಹ ಅನ್ಯಾಯಗಳು, ಅನಾಚಾರಗಳು ಎಲ್ಲವನ್ನ ಜನರಿಗೆ ತಿಳಿ ಹೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋರಾಡಿ ನ್ಯಾಯಯುತ ಮಾತುಗಳನ್ನು ಜನರಿಗೆ ಹೇಳುವ ಮುಖಾಂತರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡಿದ್ರು. ಆ ಒಂದು ನೆಲೆಯಲ್ಲಿ ಇವತ್ತು ರಾಜ್ಯ ಮಟ್ಟದ ಸಮಾವೇಶ ಸಂಪನ್ನಗೊಳ್ತಾ ಇದೆ. ತಾವೆಲ್ಲರೂ ಸಾಕ್ಷಿ ಎಂಬಂತೆ ಈಗಾಗಲೇ ನಮ್ಮ ಕೆಲವು ನಾಯಕರುಗಳು ಮಾತಾಡಿದ್ರು. ಮುಂದೆ ಕೂಡ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಉದ್ಘಾಟನೆಯಲ್ಲಿ ಈ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಮುಂದಕ್ಕೆ ಜರುಗಲಿಕ್ಕಿದೆ. ಇವೆಲ್ಲದಕ್ಕೂ ಕೂಡ ತಾವೆಲ್ಲರೂ ಸಾಕ್ಷಿ ಎಂಬಂತೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಮಾಡಿಕೊಂಡು ಈಗ ನಮ್ಮ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕಿ, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳಾಗಿ ದೇಶವೇ ಮೆಚ್ಚುವಂತೆ ಸ್ತ್ರೀಶಕ್ತಿ ಯೋಜನೆಯನ್ನ ತಂದುಕೊಟ್ಟಂತಹ, ರಾಜ್ಯದಲ್ಲಿ 4% ಬಡ್ಡಿಯಲ್ಲಿ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲೇ ಕ್ರಾಂತಿಯನ್ನ ಎಬ್ಬಿಸಿ ಮಹಿಳೆಯರ ಶಕ್ತಿಯಾಗಿ ಧ್ವನಿಯಾಗಿ ಮೂಡಿದಂಥ ನಮ್ಮ ನಾಯಕಿ, ಹಿರಿಯರು ಆಗಿರ್ತಕ್ಕಂಥ ಶ್ರೀ ಮೋಟಮ್ಮನವರು ಅವರು ನಮ್ಮನ್ನ ಉದ್ದೇಶಿಸಿ ಕಾರ್ಯಕ್ರಮದ ಪರವಾಗಿ ಮಾತಾಡಲಿಕ್ಕಿದ್ದಾರೆ. ಇವತ್ತಿನ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಭೆಯ ಅಧ್ಯಕ್ಷರು, ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದ ಹರೀಶ್ ಗೌಡ್ರೆ, ಹಾಗೇನೆ ಈ ವೇದಿಕೆ ಮೇಲೆ ಇರುವ ಹಿರಿಯರಾದಂಥ ದೇಶಪಾಂಡೆ ಅವರೇ, ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಅವರೇ, ಹಾಗೇನೆ ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರಾದ ವೀರಪ್ಪ ಮೊಯ್ಲಿ ಅವರೇ, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರೇ, ಹಾಗೇನೆ ನಮ್ಮ ಗೃಹ ಸಚಿವರು, ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದ ಸಹೋದರ ಪರಮೇಶ್ ಅವರೇ, ವೇದಿಕೆಯಲ್ಲಿರುವಂಥ AICC ಕಾರ್ಯದರ್ಶಿ ಸಂದೀಪ್ ಅವರೇ, ಈ ಭಾಗದ
ಹಿರಿಯ ಮುಖಂಡರು, ಹೋರಾಟಗಾರರು ಆದಂತ ನಮ್ಮ ಬಂಟ್ವಾಳದ ಹುಲಿಯೇ ಅನಿಸಿಕೊಂಡಂತ ನಮ್ಮ ರಮಾನಾಥ್ ರೈ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಶಾಸಕ ಬಂಧುಗಳೇ, ಮಾಜಿ ಶಾಸಕರುಗಳೇ, MLCಗಳೇ, ಇಲ್ಲಿ ನೆರೆದಿರುವ ನಮ್ಮ ಕಡಲ ತೀರದ ಕಲಿಗಳೇ, ಹೋರಾಟದ ಕಲಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಮನಸ್ಸಿಗೆ ತುಂಬಾ ಸಂತೋಷ ಆಗ್ತದೆ. ಇಷ್ಟು ಜನ ಕಾರ್ಯಕರ್ತರನ್ನ ಒಟ್ಟಾಗಿ ನೋಡುವಂತ ಭಾಗ್ಯ ನಮಗೆ ಈಗ ಸಿಕ್ಕಿದೆ. ಈಗ ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಆದರೆ ಸೇರಿದ ಉದ್ದೇಶ ಸಾರ್ಥಕ ಆಗಬೇಕಾದ್ರೆ ನಾವೆಲ್ಲ ಪಣ ತೊಡಬೇಕು. ಈ ಜಾತಿವಾದಿಗಳು ಏನಿದ್ದಾರೆ, ಧರ್ಮದ ಮಧ್ಯ ಕಂದಕವನ್ನು ಉಂಟು ಮಾಡುತ್ತಿರುವ ಈ ಒಂದು ದೇಶದ್ರೋಹಿಗಳು ಯಾರಿದ್ದಾರೆ ಮತ್ತು ಮತಾಂಧರು ಯಾರಿದ್ದಾರೆ, ಇವರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೇವೆ. ನಮ್ಮ ಕಾಂಗ್ರೆಸ್ಸಿನ ಅಹಿಂಸಾ ತತ್ವ ಜನಸಾಮಾನ್ಯರನ್ನೆಲ್ಲ ಒಟ್ಟು ಹಾಕಿ ಈ ದೇಶದಲ್ಲಿ ಒಗ್ಗಟ್ಟನ್ನ ಸಾಧಿಸಬೇಕು ಅಂತ ಹೇಳಿ ನೆಹರು ಗಾಂಧಿ ಕಾಲದಿಂದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬ್ರವರ ಈ ನಾಯಕತ್ವದಲ್ಲಿ ಏನು ಕಾಂಗ್ರೆಸ್ ನಡೀತಿದೆ ಅದನ್ನ ಗಟ್ಟಿಗೊಳಿಸುವಂತ ಕೆಲಸ ನಮ್ಮೆಲ್ಲರ ಆಗಿದೆ. ಹಾಗಾಗಿ ಈ ಸಮಾವೇಶಕ್ಕೆ ಬಂದು ಹೋಗೋದು ದೊಡ್ಡದಲ್ಲ. ಈಗ ಬಂದಾಗ ನಾವೊಂದು ಆತ್ಮಸಾಕ್ಷಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕರ್ತವ್ಯ ಇದು, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಬೇಕು. ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಇವತ್ತಿನ ವಿರೋಧ ಪಕ್ಷ ಅಥವಾ ಏನು ಕೇಂದ್ರದಲ್ಲಿರುವ ಸರ್ಕಾರಕ್ಕೆ ಈ ದೇಶದ ಚರಿತ್ರೆಯೇ ಗೊತ್ತಿಲ್ಲ, ಕಾಂಗ್ರೆಸ್ಸಿನ ಹೋರಾಟದ ಹಿನ್ನೆಲೆ ಗೊತ್ತಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ಹೇಳಿ. ಇಂದಿನ ಇತಿಹಾಸವನ್ನೇ ಮರೆತು ನಾವೇ ಶ್ರೇಷ್ಠ, ನಮ್ಮದೇ ಇತಿಹಾಸ ಇದೆ, ಈ ದೇಶದಲ್ಲಿ ಉಳಿಬೇಕು ಅಂತ ಏನು ಮೌಢ್ಯತನದಿಂದ ನಡೆಯುತ್ತಿದ್ದಾರೆ ಈ ಕೇಂದ್ರ ಸರ್ಕಾರದ ಮುಖಂಡರಾಗ್ಲಿ, ಮೋದಿಯವರಾಗ್ಲಿ, ಅವರಿಗೆ ಬುದ್ಧಿ ಕಲಿಸುವ ಕೆಲಸವನ್ನ ಮುಂದಿನ ಚುನಾವಣೆಯಲ್ಲಿ ನಾವು ಮಾಡಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಕಾಂಗ್ರೆಸ್ಗೆ ಮತ ಹಾಕಿದ ಎಲ್ಲ ಬಡವ ಬಂಧುಗಳಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಆ ದೆಸೆಯಲ್ಲೇ ಬಡವರಿಗೆ ನಾವು 10 kg ಅಕ್ಕಿಯನ್ನ ಡಿಕ್ಲೇರ್ ಮಾಡಿದ್ವಿ. ಹಾಗೇನೆ ಹೆಣ್ಣು ಮಕ್ಕಳಿಗೆ ನಾವು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ಈ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದಾಗ ಬಿಜೆಪಿ ಅವರು ಆಡ್ಕೊಂಡ್ರು ಅಶೋಕ್ ಆದಿಯಾಗಿ, ಕಾಂಗ್ರೆಸ್ಸೇ ಗ್ಯಾರಂಟಿ ಇಲ್ಲ. ಈ ಎಲಿಬಿಲ್ಲದ ನಾಲಿಗೆ ರವಿ, CT ರವಿ, ಕಾಂಗ್ರೆಸ್ಗೆ ಗ್ಯಾರಂಟಿ ಇಲ್ಲ, ಯಾವ ಗ್ಯಾರಂಟಿ ಕೊಡ್ತಿದ್ದಾರೆ ಬಡವರಿಗೆ ಅಂತ ಹೇಳಿ. ಈಗ ನಾವು ಅವರನ್ನ ಪ್ರಶ್ನೆ ಮಾಡಬೇಕಾಗತ್ತೆ, ಈಗ ಮೋದಿ ಗ್ಯಾರಂಟಿ ಅಂತ ಯಾಕೆ ಇವತ್ತು ಕಾರ್ಯಕ್ರಮಗಳನ್ನ ದಿನಾ ಚಾನೆಲ್ಗಳಲ್ಲಿ, ಟಿವಿಯಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ? ಅಷ್ಟು ಲಕ್ಷ ಜನಕ್ಕೆ ನಾವು ಆಹಾರ ಸೇವೆಯನ್ನು ಒದಗಿಸ್ತಿದ್ದೇವೆ, ಅಷ್ಟು ಜನರಿಗೆ, ಕೋಟಿ ಜನರಿಗೆ ಮನೆ ಕಟ್ಟಿಸ್ತಿದ್ದೀವಿ ಅಂತ. ನಿಮ್ಗೆ ಗೊತ್ತು, ಕರ್ನಾಟಕದಲ್ಲಿ 10 ವರ್ಷದಿಂದ ಒಂದೇ ಒಂದು ಸೈಟ್ ಅನ್ನ ಬಡವರಿಗೆ ಒಂದು ಪಂಚಾಯಿತಿ ಮಟ್ಟದಲ್ಲಿ ಕೊಡ್ಲಿಲ್ಲ, ಒಂದು ಮನೆಯನ್ನು ಕಟ್ಸಿಕೊಟ್ಟಿಲ್ಲ. ಇವ್ರಿಗೆ ನಾಚಿಕೆ ಆಗಲ್ಲ ಈಗ ಹೇಳಲಿಕ್ಕೆ? ಈಗ ಯಾವ ಗ್ಯಾರಂಟಿ ಇವ್ರದ್ದು? ಯಾಕೆ ನಾವು 10 kg ಅಕ್ಕಿ ಅನೌನ್ಸ್ ಮಾಡಿದಾಗ ನಮಗೆ ಅಕ್ಕಿ ಸಾಕಾಗಲ್ಲ ಅಂತ ಕೇಂದ್ರ ಸರ್ಕಾರದವರು ಅಕ್ಕಿಯನ್ನು ಒದಗಿಸ್ಲಿಕ್ಕೆ ಮುಂದೆ ಬರಲಿಲ್ಲ, ಅಕ್ಕಿ ಇಲ್ಲ ಅಂದ್ರು. ಇವಾಗ ನಾಚಿಕೆ ಇಲ್ದಲೆ ಬೀದಿಯಲ್ಲಿ ಅಕ್ಕಿ ಇಟ್ಟು ಕೆಜಿಗೆ 29 ರೂಪಾಯಿ ಅಂತ ಮಾರ್ತಿದಾರಲ್ಲ, 30 ರೂಪಾಯಿ ಇರೋದನ್ನ ಇವ್ರಿಗೆ ಏನ್ ಹೇಳ್ಬೇಕಾಗತ್ತೆ? ಇದು ಯಾವ ಗ್ಯಾರಂಟಿ? ಜನರನ್ನ ಮಂಕು ಮಾಡುವ ಕೆಲಸ, ಜನರಿಗೆ ಮೋಸ ಮಾಡುವ ಕೆಲಸ ಅಲ್ವಾ? ಯಾವ ಗ್ಯಾರಂಟಿ? ಯಾವ ಹಳ್ಳಿಲಿ ಕೆಲಸ ಆಗಿದೆ? ಏನಾಯ್ತು? ಈಗ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಏನ್ ಮಾಡಿದ್ದಾರೆ?
ಏನ್ ಮಾಡಿದಾರೆ ಅಂತ ಹೇಳ್ಬೇಕಲ್ಲ. ಕಾಫಿ ಬೆಳೆಗಾರರು ಸಂಕಟದಲ್ಲಿ ಸತ್ರೆ ಒಬ್ಬನ್ನ ಒಂದು ಸಾರಿ ಡೆಲಿಗೇಷನ್ ಡೆಲ್ಲಿ ಕರ್ಕೊಂಡೋಗಿ ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿ ಈ ಬೆಳೆಗಾರರ ಸಂಕಟವನ್ನ ತೀರಿಸಲಿಕ್ಕೆ ಮುಂದಾಗ್ಲಿಲ್ಲ. ಮತ್ತೆ ಎಷ್ಟೋ ಜನರಿಗೆ ಇವತ್ತು ಕುಡಿಯಕ್ಕೆ ನೀರಿಲ್ಲ. ಆ ಯೋಜನೆಗೆ ಅವರು ಹಣ ಕೊಡ್ಬೋದಾಯ್ತು. ಅವರ ಅನುದಾನವನ್ನ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಈ ಜಿಲ್ಲೆಯ ಸುತ್ತಮುತ್ತದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಏನು ಇಲ್ದಲೆ ಜನರನ್ನ ಒಂದು ರೀತಿ ಎಮೋಷನಲ್ ಬ್ಲ್ಯಾಕ್ ಮೇಲಿಂಗ್, ಹಿಂದುತ್ವ 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 ಈ ಧರ್ಮ ಮತ್ತು ದೇವರು ಇವ್ರೇನು ಗುತ್ತಿಗೆ ತಗೊಂಡಿದ್ದಾರ, ಏಜೆನ್ಸಿ ತಗೊಂಡಿದ್ದಾರ? ಇವ್ರು ಮಾತ್ರ ಯಾಕೆ ಎಲ್ಲ ಕಡೆ ಕೇಸರಿ ಬಾವುಟ ಹಾಕೊಂಡು ಜನರನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ಅನ್ನೋದು ಬೇಕಲ್ಲ. ಯಾರು ಇವ್ರಿಗೆ ಏಜೆನ್ಸಿ ಕೊಟ್ಟಿದ್ದಾರೆ? ಯಾವ ಬಡವನಿಗೆ ದೇವರು ಬೇಕಾಗಿಲ್ಲ. ನಾವೆಲ್ಲ ಗಾಂಧಿ ರಾಮನ ಕಾಲದಿಂದನೂ ರಾಮ ಭಕ್ತರೇ ಆಗಿದ್ದವರು. ಮೋದಿ ರಾಮ ಭಕ್ತರಲ್ಲ ನಾವು. ಆ ಕಾಲದಿಂದಲೂ ಕಾಂಗ್ರೆಸ್ ಆ ಕಾಲದಿಂದ ರಾಮನ್ನ ಯಾರು ಸ್ಮರಣೆ ಮಾಡ್ಕೊಂಡು ಬಂದಿರೋರು? ನಮ್ಮ ಪ್ರತಿಯೊಂದು ಗಾಂಧಿಯವರ ಧರಣಿಯಲ್ಲಿ ಸತ್ಯಾಗ್ರಹದಲ್ಲಿ ರಾಮನ ಭಜನೆಯನ್ನು ಮಾಡ್ಕೊಂಡು ಬಂದ್ರು. ಇವತ್ತು ಇವರು ಹೊಸದಾಗಿ ಎಲ್ಲಿ ಜಾತ್ರೆ ಆಗ್ಲಿ, ಎಲ್ಲಿ ಪೂಜೆ ಆಗ್ಲಿ, ಇಲ್ಲಿ ಲಿಂಗೇಶ್ವರ ಜಾತ್ರೆ, ನಾನು ಇದೇನು ನೋಡ್ತಾ ಬಂದಪ್ಪ, ಎಲ್ಲಿ ನೋಡಿದ್ರು ಕೇಸರಿಮಯ. ಎಲ್ಲಿ ಒಂದು ಮಾವಿನ ತೋರಣ ಇಲ್ಲ, ಹಲಸಿನ ತೋರಣ ಇಲ್ಲ, ಒಂದು ಬಾಳೆ ಕಂಬ ಇಲ್ಲ. ಇದು ದೇವ್ರು ಒಪ್ತಾನ? ಬಟ್ಟೆ ಬಾವುಟ ಹಾರಿಸ್ಬಿಟ್ರೆ ದೇವ್ರು ಒಪ್ತಾನ? ದೇವರಿಗೆ ಬೇಕಾಗಿರೋದು ತಳಿರು ತೋರಣ, ವಿಳ್ಳೆದೆಲೆ. ಎಲ್ಲಿ ದೇವರಿಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಪುಕ್ಸಟ್ಟೆ ಸಿಗುತ್ತೆ ಅಂತೇಳಿ ಬಟ್ಟೆ ಹರಿದು ಹೊಲಿಸಿ ಎಲ್ಲ ಜಾತ್ರೆಯಲ್ಲಿ ಇವ್ರದೇ ಕಾಂಟ್ರಾಕ್ಟ್. ನನಗೆ ಹೆಮ್ಮೆ ಅನಿಸ್ತೆ. ನಿನ್ನೆ ನಮ್ಮಲ್ಲಿ ಆದಿಸುಬ್ರಹ್ಮಣ್ಯ ಜಾತ್ರೆ ಆಯಿತು ಗೋಣಿಬೀಡ್ನಲ್ಲಿ. ಒಂದೇ ಒಂದು ಬಂಟಿಂಗ್ಸ್ ಎಲ್ಲೂ ಕಾಣಲಿಲ್ಲ. ಆ ಒಂದು ಕಮಿಟಿಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಇದ್ದಾರೆ. ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ಆದ್ರೆ ಇಲ್ಲಿ ಎಲ್ಲ ನೋಡ್ಬಿಟ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಈ ಹಿಂದುತ್ವದ ಈ ಒಂದು ನಾಲಿಗೆಯನ್ನ ಎಲ್ಲಾ ಕಡೆ ಚಾಚಿ ಜನರನ್ನ ಎಮೋಷನಲಿ ಒಂದು ರೀತಿ ಅವ್ರನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನಮ್ ಜನ ಅರ್ಥ ಮಾಡ್ಕೊಳ್ಬೇಕು. ಯಾರು ಜನರಿಗೆ ನೀರು, ಸೂರು, ಗಾಳಿ, ಬೆಳಕು ತಂದುಕೊಟ್ಟವರು, ಆದಿಯಿಂದ ಭಾಗ್ಯ ಜ್ಯೋತಿಯಿಂದ ಹಿಡಿದು ಇವತ್ತು ಆಶ್ರಯ ಮನೆ ಇರ್ಬಹುದು, ಅಂಬೇಡ್ಕರ್ ಮನೆ ಇರ್ಬಹುದು, ಇದೆಲ್ಲ ಯಾರು ಮಾಡಿದ್ದು? ಇವತ್ತು ಒಂದು ಮನೆ ಕಟ್ಟಕ್ಕಾಗಿಲ್ಲ, ಒಂದು ಗುಂಟೆ ಸೈಟ್ ಕಟ್ಟದಲ್ಲೇ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇವ್ರದ್ದು ಯಾವ ಗ್ಯಾರಂಟಿ? ನನಗೆ ಯಾರೋ ಪ್ರೆಸ್ನಲ್ಲಿ ಭಾವನಾ ಅನ್ನೋರು ಹೇಳ್ತಾ ಇದ್ರು, ಹಿಂದೆ ಇಂಡಿಯಾ ಶೈನಿಂಗ್, ಇಂಡಿಯಾ ಶೈನಿಂಗ್ ಅಂತ ಬಿಜೆಪಿಯವರು ವಾಜಪೇಯಿ ಕಾಲದಲ್ಲಿ ಹೇಳಿದ್ರು. ಶೈನಿಂಗ್ ಹೋಗಿ ಅದು ಹೋಗಿ ಬೇರೆ ಏನೋ ಆಯ್ತು, ಆ ರೀತಿ ಆಗಕ್ಕೂ ಸಾಧ್ಯ ಇಲ್ವಾ ಅಂತ ಹೇಳಿ. ಅದು ನಿಜ ಅನ್ನಿಸ್ಬೇಕು. ನೀವೆಲ್ಲ ಅದು ನಿಜ ಅನ್ನಿಸ್ಬೇಕು. ಮತ ಅಂದದವರಿಗೆ ಧರ್ಮದಲ್ಲಿ ಒಡೆದು ಹಾಕಿ ಈ ನಾವೆಲ್ಲರೂ ಭಾರತೀಯ ಭಾವನೆಯನ್ನ ತೊಡೆದು ಹಾಕ್ತಿರುವ ಈ ಜನರಿಗೆ ನಾವು ತಕ್ಕ ಪಾಠವನ್ನ ಕಲಿಸಬೇಕು. ಲೋಕಸಭಾ ಚುನಾವಣೆಗೆ ನೀವೆಲ್ಲರೂ ಸಿದ್ಧರಾಗಬೇಕು. ಗಾಂಧಿ, ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮತ್ತು ಇವತ್ತಿನ ನಮ್ಮ ಸೋನಿಯಾ ಗಾಂಧಿಯವರ ತ್ಯಾಗ, ಪಕ್ಷವನ್ನು ಕಟ್ಟಿದ ಒಂದು ಅವರ ಗಟ್ಟಿತನ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ರಾಜ್ಯದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ಇವರ ಒಂದು ಸೇನೆ ಏನಿದೆ, ಕಾಂಗ್ರೆಸ್ KPCC ಸೇನೆ ವತಿಯಿಂದ ಕಾಂಗ್ರೆಸ್ ಕಟ್ಟುವ ಕೆಲಸ ಆಗ್ತಿದೆ. ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು, ಸಾಥ್ ಕೊಡಬೇಕು, ಶಕ್ತಿ ತುಂಬಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ರಾಮ ಯಾರು ಅಂದ್ರೆ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್. ಈಗ ಇವ್ರೇನ್ ಹೇಳ್ತಿದ್ದಾರೆ ಕೇಳಿ ನೋಡೋಣ. ಇವತ್ತಿಂದ ಇದು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್. ಇವತ್ತು ಈ ಹಿಂದುತ್ವದವ್ರು ಹೇಳ್ತಾ ಇದ್ದಾರ. ಆಗ ಗಾಂಧಿ ಭಜನೆಗೆ ಹೇಳಿಕೊಟ್ಟಂತ ರಾಮನ ಭಜನೆ ಇದು ನೆನ್ಸ್ಕೊಂಡ್ರೆ ಇವರಿಗೆ ನಾಚಿಕೆ ಆಗಬೇಕು.
ದಯವಿಟ್ಟು ತಾವೆಲ್ಲ ಸಿದ್ಧರಾಗಿ ಹೋರಾಟ ಮಾಡಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿಗಳು, ಮೀನುಗಾರಿಕಾ ಸಚಿವರು ಆಗಿರ್ತಕ್ಕಂಥ ಮಾಂಕಾಳ ವೈದ್ಯರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ತಮಗೆ ಸ್ವಾಗತವನ್ನ ಬಯಸ್ತೇವೆ ಸರ್. ಹಾಗೆಯೇ ಕರ್ನಾಟಕ ಘನ ಸರ್ಕಾರದ ಸಚಿವರು, ಯೋಜನಾ ಮತ್ತು ಸಾಂಘಿಕ ಸಚಿವರು ಆಗಿರ್ತಕ್ಕಂಥ ಸುಧಾಕರ್ ಸರ್ ಅವರು ಆಗಮಿಸಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪೂರ್ವಕವಾದಂತಹ ಸ್ವಾಗತ. ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ, ನಮ್ಮೆಲ್ಲರ ಪ್ರೀತಿಯ ನಾಯಕಿಯೂ ಆಗಿರ್ತಕ್ಕಂಥ ಪುಷ್ಪಾ ಅಮರನಾಥ್ ರವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಕಾರ್ಯಕ್ರಮದಲ್ಲಿ ಸಂಸದರು ಆಗಿರ್ತಕ್ಕಂಥ ಸಿ ಚಂದ್ರಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ನಮ್ಮ ಜಿಲ್ಲೆಯ ಪರವಾಗಿ, ಕೆಪಿಸಿಸಿ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಬಿ.ವಿ. ಶ್ರೀನಿವಾಸ್, ಇಂಡಿಯನ್ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಯುವ ನಾಯಕರು ಆಗಿರ್ತಕ್ಕಂಥ ಬಿ.ವಿ. ಶ್ರೀನಿವಾಸ್ ರವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಕೆಪಿಸಿಸಿ ಪರವಾಗಿ, ಜಿಲ್ಲೆಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇನ್ನು ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ತಿನ ಶಾಸಕರು, ಮುಖ್ಯ ಸಚೇತಕರು, ನಮ್ಮ ಜಿಲ್ಲೆಯ ಕೆಪಿಸಿಸಿಯ ಉಸ್ತುವಾರಿಯಾಗಿ ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ಶ್ರಮವನ್ನು ವಹಿಸಿ ಈ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ಸಿಗೆ ಕಾರಣೀಭೂತರೂ ಆಗಿರ್ತಕ್ಕಂಥ ಸಲೀಂ ಅಹಮದ್ ಸರ್ ಅವರು ನಮ್ಮ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕಾರ್ಯಕ್ರಮದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಈಗ ಸಭೆಯನ್ನು ಉದ್ದೇಶಿಸಿ ಶಾಸಕರು, ಸರ್ಕಾರದ ಮುಖ್ಯ ಸಚೇತಕರು, ಕೆಪಿಸಿಸಿಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ವಹಿಸಿರ್ತಕ್ಕಂಥ ಸನ್ಮಾನ್ಯ ಸಲೀಂ ಅಹಮದ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. बोलो भारत माता की, बोलो कांग्रेस पार्टी की. ಪಕ್ಷದ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಮಂತ್ರಿಗಳಾದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ಮಾಜಿ ಕೆಪಿಸಿಸಿ ಅಧ್ಯಕ್ಷರು, ಹೋಮ್ ಮಿನಿಸ್ಟರ್ಗಳಾದ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರು, ಪಕ್ಷದ ಹಿರಿಯ ಮುಖಂಡರ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ರವರೇ, ಈ ಜಿಲ್ಲೆಯ ಉಸ್ತುವಾರಿಗಳು, ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಮಂತ್ರಿಗಳಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರೇ, ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ರವರೇ, ಅಖಿಲ ಭಾರತ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಿತ್ರರಾದ ಸನ್ಮಾನ್ಯ ಬಿ.ವಿ. ಶ್ರೀನಿವಾಸ್ ರವರೇ, ಎಐಸಿಸಿ ಸೆಕ್ರೆಟರಿಗಳಾದ ಸನ್ಮಾನ್ಯ ಸಂದೀಪ್ ರವರೇ, ಹಿರಿಯರಾದ ಶ್ರೀಮತಿ ಮೋಟಮ್ಮರವರೇ, ರಾಜ್ಯಸಭಾ ಸದಸ್ಯರು ಮುಖಂಡರಾದ ಜಿ.ಸಿ. ಚಂದ್ರಶೇಖರ್ ಅವರೇ, ಮಂತ್ರಿಗಳಾದ ಮಧು ಬಂಗಾರಪ್ಪನವರೇ, ಮಾಂಕಳ್ ವೈದ್ಯರವರೇ, ಸುಧಾಕರ್ ಅವರೇ, ಹಿರಿಯ ಮುಖಂಡರಾದ ಉಗ್ರಪ್ಪನವರೇ, ಇತರ ಎಲ್ಲ ವೇದಿಕೆಯಲ್ಲಿ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಜಯಚಂದ್ರರವರೇ, ಎಲ್ಲ ಕೆಪಿಸಿಸಿ ಪದಾಧಿಕಾರಿಗಳೇ, ಬ್ಲಾಕಿನ ಅಧ್ಯಕ್ಷಗಳೇ, ಶಾಸಕರೇ, ಮಾಜಿ ಶಾಸಕರೇ, ಮುಂಚೂಣಿ ಘಟಕಗಳ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಅದೇ ರೀತಿ ಈ ಜಿಲ್ಲೆಯ ಹಿರಿಯ ಮುಖಂಡಗಳಾದ ಸನ್ಮಾನ್ಯ ರಮನಾಥ್ ರೈರವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ರವರೇ, ಅಶೋಕ್ ರೈ ಅವರೇ, ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ಹಾಗೂ ಇಲ್ಲಿ ಬಂದಂತಹ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಇದೊಂದು ಐತಿಹಾಸಿಕ ಸಭೆ. ಕೆಲ ಸಮಯದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಉಸ್ತುವಾರಿಗಳಾದ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಎಲ್ಲ ಹಿರಿಯ ಮುಖಂಡರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಇನ್ನು ಕೆಲವೇ ನಿಮಿಷಗಳು ಅವರು ಬರ್ತಾರೆ. ನಾನು ಹೇಳಿದ ಒಂದು ಐತಿಹಾಸಿಕ ಸಭೆ. ಈ ಸಭೆಯ ಮೂಲಕ ಒಂದು ಸಂದೇಶ ಹೋಗಿದೆ.
ವಿಶೇಷವಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾ ಹೇಳಿದ್ರೆ, ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಬೇರೆ ಬೇರೆ ಜಿಲ್ಲೆಯವರು ಕೂಡ ಕೇಳಿದ್ರು. ಹುಬ್ಳಿರ್ ಕೇಳೋದು, ತುಮಕೂರಿನವ್ರು ಕೇಳೋದು, ಬೇರೆ ಬೇರೆ ಜಿಲ್ಲೆಯವ್ರು ನಾವು ಕಾರ್ಯಕ್ರಮ ಮಾಡ್ತೀವಿ, ಈ ಕಾರ್ಯಕರ್ತರ ರಾಜ್ಯ ಮಟ್ಟದ ಸಮಾವೇಶ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅಂತಿಮವಾಗಿ ಪಕ್ಷ ಮಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು, ಇಲ್ಲಿಂದ ನಮ್ಮ ಹೋರಾಟ ಶುರು ಮಾಡಬೇಕಂತ ಚಿಂತೆ ಮಾಡಿ ಮಂಗಳೂರಲ್ಲಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಜನಸಾಗರ ಈ ಭಾಗದ ಜನರ ವಿಶ್ವಾಸ ಹಾಗೂ ಜನಸಮೂಹ ನೋಡಿದ್ರೆ ವಿಶೇಷವಾಗಿ ಈ ಭಾಗದಲ್ಲಿ ಮಂಗಳೂರು ಮತ್ತೆ ಉಡುಪಿ ಜಿಲ್ಲೆ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂಪಿಯಲ್ಲಿ ಜಯಬೇರಿ ಬಾರಿಸ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಮುಖಂಡರು ಬಂದು ಹಲವಾರು ವಿಚಾರಗಳು ಹೇಳ್ತಾರೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಇವತ್ತು ಇಲ್ಲಿನ ಕಣಲೆ ನಾವು ಕಹಳೆ ಊದುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ವಿಚಾರ ಹೇಳ್ಬೇಕಂತ ಹೇಳಿದ್ರೆ, ನಿನ್ನೆ ಮೊನ್ನೆ ಹುಟ್ಟಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ಕೇವಲ ಅಧಿಕಾರಿಗೆ ಹುಟ್ಟಂತ ಅಲ್ಲ ಪಕ್ಷ. ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ನಾವು ಗೆದ್ದಿದ್ದೀವಿ, ಸೋತಿದ್ದೀವಿ, ನಿರಂತರ ಹೋರಾಟ. ಯಾವತ್ತೂ ಕೂಡ ನಮ್ಮ ಸಿದ್ಧಾಂತಗಳು ನಾವು ಬಲಿಕೊಳ್ಳಿಲ್ಲ, ಯಾವತ್ತೂ ನಮ್ಮ ವಿಚಾರಧಾರೆಗಳ ಬದಲಾವಣೆ ಮಾಡಲಿಲ್ಲ. ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಈ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಟ್ಟರು? ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ ಆಜಾದ್, ಹತ್ತು ಹಲವಾರು ಮುಖಂಡರು ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು ಬಲಿದಾನ ಕೊಟ್ಟರು. ನಂತರ ನಮ್ಮ ನಾಯಕಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರವನ್ನು 16 ವರ್ಷ ಆಳಿದ್ರು. ಸದಾಕಾಲ ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ ಚಿಂತನೆ ಮಾಡಿದ್ರು. 20 ಅಂಶದ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದ್ರು. ಉಳುವನೆ ಭೂಮಿಯ ಒಡೆಯ ಕಾರ್ಯಕ್ರಮಕ್ಕೆ ಅನುಷ್ಠಾನಕ್ಕೆ ತಂದ್ರು. ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಸದಾಕಾಲ ಬಡವರ ಬಗ್ಗೆ ಚಿಂತನೆ ಮಾಡಿದ ಧೀಮಂತ ನಾಯಕಿ ದಿವಂಗತ ಇಂದಿರಾ ಗಾಂಧಿಯವರು. ರೋಟಿ ಕಪಡ ಅವ್ರ ಮಕಾನ್ ಅವರ ಬದ್ಧತೆ ಇತ್ತು. ಇವತ್ತು ದೇಶದ ಐಕ್ಯತೆಗೆ ನಿರಂತರ ಕೆಲಸ ಮಾಡ್ತಾ ಇದ್ರು. ಕೊನೆಗೆ ಒರಿಸ್ಸಾದಲ್ಲಿ ಅವರ ಕೊನೆ ಭಾಷಣ ಮಾಡಿದ್ರು ಇಂದಿರಾ ಗಾಂಧಿಯವರು. ಬಹುಶಃ ಅವ್ರಿಗೇನೋ ಮಾಹಿತಿ ಇದ್ದಂಗೆ ಇತ್ತು, ನಾನು ಸಾಯ್ತೀನಿ ಅಂತ. ಕೊನೆ ಭಾಷಣ ಮಾಡಿದ್ರು, ನನ್ನ ರಕ್ತದ ಪ್ರತಿಯೊಂದು ಕಣ ಈ ದೇಶದ ಐಕ್ಯತೆಗೆ ಮುಡುಪಾಗಿಡ್ತೀನಿ ಹೇಳಂತ ಮಾತು ದಿವಂಗತ ಇಂದಿರಾ ಗಾಂಧಿಯವರು ಹೇಳಿದ್ರು. ಮರುದಿನ ಹಂತಕರ ಗೋಂಡ್ಗೆ ಬಲಿಯಾದ್ರು. ದೇಶ ಬಡವಾಯಿತು. ನಂತರ ನಮ್ಮ ಯುವ ನಾಯಕ ರಾಜೀವ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು. ಕಾಂಗ್ರೆಸ್ಸಿನ ಸಿದ್ಧಾಂತಗಳಿಗೆ, ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾ ಇದ್ರು. ವಿಶೇಷವಾಗಿ ಯುವಕರ ಬಗ್ಗೆ ಚಿಂತನೆ ಮಾಡುವಂತಹ ಧೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿಯವರು. ಆಫ್ ಮಾಡಕ್ಕೆ, ಸ್ಲೋ ಮಾಡಕ್ಕೆ ಇವರೇ ಬಂದ್ ಮಾಡಕ್ಕೆ ಬಾಯ್. ರಾಜೀವ್ ಗಾಂಧಿಯವರು ನಿರಂತರವಾಗಿ ಯುವಕರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ವಿಶೇಷವಾಗಿ 18 ವರ್ಷದ ಯುವಕರಿಗೆ ಮತದಾನ ಹಕ್ಕು ಕೊಡ್ಬೇಕ ಚಿಂತನೆ ಮಾಡಿದ್ರು. ಯಾಕಂದ್ರೆ ಅವಾಗ 21 ವರ್ಷ ಇತ್ತು. ಹಲವಾರು ಹಿರಿಯ ಮುಖಂಡರು ರಾಜೀವ್ ಗಾಂಧಿ ಹೇಳಿದ್ರು, ರಾಜೀವ್ ಗಾಂಧಿ ತಪ್ಪಾಡ್ತಾ ಇದ್ದೀರಾ, ಈ ಹುಡುಗರಿಗೆ ಅಧಿಕಾರ ಕೊಡಬೇಡಿ ಹೇಳಂತ ಮಾತನ್ನು ಹೇಳಿದ್ರು. ಒಂದು ಸಭೆಯಲ್ಲಿ ರಾಜೀವ್ ಗಾಂಧಿ ಹೇಳ್ತಾರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ ಬೆಳಿಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಈ ಯುವಕರಿಂದ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಡ್ತಾರೆ ರಾಜೀವ್ ಗಾಂಧಿಯವರು. ಇವತ್ತು ಸಂಪರ್ಕ ಕ್ರಾಂತಿ, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಇದೆಲ್ಲ ರಾಜೀವ್ ಗಾಂಧಿಯವರ ಕೊಡುಗೆ. ಈ ದೇಶವನ್ನ 21ನೇ ಶತಮಾನ ಅಂತ ಕನಸ್ಕೊಂಡಂತಹ ಧೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿಯವರು. ಅವರು ಕೂಡ ಈ ದೇಶ ಐಕ್ಯತೆಗೆ ತಮ್ಮ ಪ್ರಾಣ ಅರ್ಪಣೆ ಮಾಡಿದ್ರು. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತವನ್ನು ಕಟ್ಟುವಂತ ಕನಸು ಕಂಡಿದ್ರು, ಅದು ನನ್ಸು ಮಾಡಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವ ಕೆಲಸ ಮಾಡಿದ್ರು. ಕೂಡಲೇ ಹಲವಾರು ಭಾರತೀಯ ಜನತಾ ಪಾರ್ಟಿ ಮುಖಂಡರು
ಶ್ರೀಮತಿ ಸೋನಿಯಾ ಗಾಂಧಿ ಮೇಲೆ ಟೀಕೆ ಮಾಡಿದ್ರು, ವಿದೇಶಿ ಮಹಿಳೆ ಅಂತ. ಒಂದು ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ, ಯಾಕಂದ್ರೆ ಈ ಸಾಕಷ್ಟು ಮಹಿಳೆಯರು ಬಂತ ಅರ್ಥ ಮಾಡ್ಕೋಬೇಕು, ಯಾವುದೇ ಅಧಿಕಾರದ ಆಸೆ ಇಲ್ಲ ಶ್ರೀಮತಿ ಸೋನಿಯಾ ಗಾಂಧಿ. ಒಂದು ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶದಲ್ಲಿ ತಾಯಾದೆ, ಈ ದೇಶದಲ್ಲಿ ವಿಧವೆ ಕೂಡ ಆಗಿ ಅಂತ ಮಾತು ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತ ಕಟ್ಟ ಅಂತ ಕನ್ಸ್ಕೊಂಡಿದ್ರು, ಅದು ನನ್ಸ್ ಮಾಡ್ಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವ ವಹಿಸ್ಕೊಂಡ್ರು. ಅವ್ರು ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಯ್ತು, ಆದ್ರೆ ಅವರು ಸನ್ಮಾನ್ಯ ಮನಮೋಹನ್ ಸಿಂಗ್ ದೇಶದ ಪ್ರಧಾನಮಂತ್ರಿ ಮಾಡಿದ್ರು. ನಾನು ಯಾಕೆ ವಿಚಾರ ಹೇಳ್ತೀನಿ ಹೇಳಿದ್ರೆ, ನಮ್ಮ ನಾಯಕರುಗಳು, ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಅವರು ಯಾವತ್ತೂ ಅಧಿಕಾರದ ಆಸೆ ಇಲ್ಲ ಅವ್ರಿಗೆ. ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಬದ್ಧತೆ ಇರಬೇಕು, ಅದೇ ಅವರ ಹೋರಾಟ ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ನಡೀತಾ ಇದೆ. ಇಡೀ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ. ಹಿಮಾಚಲ್ ಗೆದ್ವಿ, ನಾವು ಕರ್ನಾಟಕದಲ್ಲಿ ಗೆದ್ವಿ. ಇವತ್ತು ಸನ್ಮಾನ್ಯ ಖರ್ಗೆ ಅವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಕಾರ್ಯಕ್ರಮವನ್ನ, ತ್ಯಾಗ ಬಲಿದಾನವನ್ನ ಜನರಿಗೆ ಹೇಳುವಂತ ಕೆಲಸ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾಡಬೇಕು. ಇವತ್ತು ದೇಶದಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗಬೇಕಾದ್ರೆ ಅದು ಕೇವಲ ಕಾಂಗ್ರೆಸ್ಸಿನ ಮಾತ್ರ ಸಾಧ್ಯ ಹೇಳಂತ ಮಾತು ಹೇಳ್ತಾ ಇದ್ದೇವೆ. ಲೋಕಸಭಾ ಚುನಾವಣೆಗಳು ಬರ್ತಾ ಇದೆ, ಅದಕ್ಕೆ ನಾವು ತಯಾರಾಗಬೇಕಾಗಿದೆ. ಇವತ್ತು ನಾನು ಹೇಳ್ತೀನಿ, ಒಳ್ಳೆ ವಿಶ್ವಾಸ ಹೇಳ್ತೀನಿ, ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟಲ್ಲಿ ಕಾಂಗ್ರೆಸ್ ಗೆದ್ದು ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾವೆಲ್ಲ ಸರಿ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ ಜನರು ಹೇಳುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು 10 ವರ್ಷ ಆಯ್ತು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟು. ನನ್ನ ಸಭೆಯಲ್ಲಿ ಹೇಳ್ತಾ ಇದೆ, ಇವತ್ತೇನಾದ್ರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲುತ್ತೆ, ಅಷ್ಟು ಸುಳ್ಳು ಸನ್ಮಾನ್ಯ ನರೇಂದ್ರ ಮೋದಿ ಹೇಳಿದ್ದಾರೆ. ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಗಿದೆ, 15 ರೂಪಾಯಿ ಕೂಡ ಯಾರ್ದು ಅಕೌಂಟ್ ಬರಲಿಲ್ಲ. ಅದು ಮೊದಲೇ. ಎರಡನೇದಾಗಿ ನಮ್ಮ ಯುವಕರಿಗೆ ಮೋಸ ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಯುವಕರಿಗೆ ಆಶ್ವಾಸನೆ ಸುಳ್ಳು ಹೇಳಿದ್ರು. 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, 20 ಲಕ್ಷ ಉದ್ಯೋಗ ಕೊಡಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರು, ಯಾವ ಡಬಲ್ ಇನ್ಕಮ್ ಮಾಡಲಿಲ್ಲ. ಯಾವ ಘನ ಕಾರ್ಯಕ್ಕೆ, ಯಾವ ಪುರುಷತ್ವಕ್ಕೆ ಜನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು? ನಾನು ಕೇಳ್ತೀನಿ, ನಮ್ಮ ಸರ್ಕಾರ ಕೇಂದ್ರ ಅಧಿಕಾರ ಇರುವಾಗ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಇವತ್ತು 105ಕ್ಕೆ ದಾಟಿದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, ಇವತ್ತು 1200ಕ್ಕೆ ತಲುಪಿದೆ. ಎಲ್ಲ ಬೆಲೆ ಏರಿಕೆ ಆಗಿದೆ. ಆದ್ರೆ ಭಾಷಣ ಮಾತ್ರ ರಾಮರಾಜ ಮಾಡ್ತೀವಿ ಹೇಳಿದ್ರು. ನಾನು ಹೇಳಿದೆ ಒಂದು ಸಭೆಯಲ್ಲಿ, ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀವಿ ಅಂತ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಸ್ವರ್ಗ ಅಂತ ತೋರಿಸಲಿಲ್ಲ, ಜನರಿಗೆ ನರಕ ಅಂತ ತೋರಿಸಿದ್ರಿ. ನರಕ 10 ವರ್ಷ ಕೇವಲ ಸುಳ್ಳು ಹೇಳ್ಕೊಂಡು ಇವತ್ತು ಕಾಲ ಕಳೆದಿದ್ದೀರ. ಒಂದು ಪತ್ರಿಕಾಗೋಷ್ಠಿ ಮಾಡೋಂಥ ಯೋಗ್ಯತೆ ಸನ್ಮಾನ್ ನರೇಂದ್ರ ಮೋದಿ ಅವ್ರಿಗೆ ಇರಲಿಲ್ಲ. ಕೇವಲ ಮನ್ ಕಿ ಬಾತ್ ಹೇಳ್ಬಿಟ್ಟು ಜನರಿಗೆ. ಸನ್ಮಾನ್ ನರೇಂದ್ರ ಮೋದಿ ಅವರೇ, ಜನ ಇವತ್ತು ಮನ್ ಕಿ ಬಾತ್ ಒಪ್ಪಲ್ಲ, ಇವತ್ತು ಕಾಮ್ ಕಿ ಬಾತ್, ಇವತ್ತು ಕೆಲಸ ಮಾಡಬೇಕು. ಇವತ್ತು ಹೇಳ್ತಾರೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತ. ಎಲ್ಲಿದೆ ವಿಶ್ವಾಸ? ನಾವು ಹೇಳ್ತೀವಿ ಎಲ್ಲ ಸರ್ವನಾಶ ಮಾಡಿದೀರ, ವಿಕಾಸ್ ಮಾಡಿ ಸರ್ವನಾಶ. ಏನು ನೀವು ಸಬ್ಕಾ ವಿಕಾಸ್? ಅಲ್ಪಸಂಖ್ಯಾತರಿಗೆ ಏನ್ ಕಾರ್ಯಕ್ರಮ ಕೊಟ್ರಿ? ಬಡವರಿಗೆ ಏನ್ ಕಾರ್ಯಕ್ರಮ ಕೊಟ್ರಿ? ಮಹಿಳೆಯರ ಕಾರ್ಯಕ್ರಮ ಕೊಟ್ರಿ? ಆ ಹಿನ್ನೆಲೆಯಲ್ಲಿ ಇವತ್ತು ಜನರಿಗೆ ಹೇಳುವಂತ ಕೆಲಸ ನಾವು ಮಾಡಬೇಕು. ಮುಂದಿನ 2 ತಿಂಗಳು ಭಾರತೀಯ ಜನತಾ ಪಾರ್ಟಿಯ ಕರ್ಮಕಾಂಡ, ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಜನರಿಗೆ ಹೇಳುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಬಹಳ ಸಂತೋಷ. ಇವತ್ತು ನಾನು ಹೇಳ್ತೀನಿ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ಕೆ ನಾವು ಹೊರಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಸಂಕಲ್ಪ. 8 ತಿಂಗಳಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿಗಳು, ಇವತ್ತು 5 ಗ್ಯಾರಂಟಿಗಳು ಅನುಷ್ಠಾನಕ್ಕೆ ತಂದಿದ್ದೀವಿ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕೇಳ್ತೀವಿ, ನಿಮ್ಗೆ ಏನಾದ್ರು ಧೈರ್ಯ ಇದ್ರೆ, ನಿಮ್ಗೆ ಏನಾದ್ರು
ಆ ಶಕ್ತಿ ಇದೆ. ಈ 5 ಗ್ಯಾರಂಟಿಯನ್ನು ತಾವು ವಿರೋಧ ಮಾಡಿ ಯಾಕ್ರಿ ಹೀಗೆ ಮಾಡ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಕ್ಕೆ ನೋಡಿ ಭಾರತೀಯ ಜನತಾ ಪಾರ್ಟಿ ಭ್ರಮನಿಷ್ಠರಾಗಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಕೂಡ ನಾವು 8 ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಶಕ್ತಿ ಮಹಿಳಾ ಫ್ರೀ ಬಸ್ ಇತಿಹಾಸ ನಿರ್ಮಾಣ ಆಗಿದೆ. ಇಡೀ ಪ್ರಪಂಚದಲ್ಲಿ 150 ಕೋಟಿ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಎಂತ ಕ್ರಾಂತಿಕಾರಿಕ ಕಾರ್ಯಕ್ರಮ. ಅದಕ್ಕೆ ನೋಡಿ ನೀವು ಇದನ್ನು ವಿರೋಧ ಮಾಡ್ತೀರಾ? ಜನ ನಿಮ್ಗೆ ತಕ್ಕ ಉತ್ತರ ಕೊಡ್ತಾರೆ. ಇವತ್ತು ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಬಡಗಿರು ಕೊಟ್ಟಂತ ಕಾರ್ಯಕ್ರಮ ಬಜೆಟ್ ಅಲ್ಲಿ ದುರ್ದೈವ ದುರಂತ ಏನ್ ಹೇಳಿದ್ರೆ, ಅಲ್ಲಿ ಬಜೆಟ್ ನ ಓದ್ತಾ ಇದ್ದಾರೆ, ಓದೋ ಮುಂಚೆನೆ ಪ್ಲೇ ಕಾರ್ಡ್ ಹಿಡ್ಕೊಂಡು ಅದನ್ನು ವಿರೋಧ ಮಾಡ್ತಾರಲ್ಲ. ಎಲ್ಲಾರು ನಂಬಿಕೆ ಪತ್ರಿಕೆ ಬಜೆಟ್ ನ ಓದ್ಲೇ ಇಲ್ಲ, ಅದ್ರ ಮುಂಚೆನೆ ಪ್ಲೇ ಕಾರ್ಡ್ ತಗೊಂಡು ವಿಧಾನಸಭೆ ವಿಧಾನ ಪರಿಷತ್ ಪ್ರೊಟೆಸ್ಟ್ ಮಾಡ್ತಾರೆ. ಇವ್ರಿಗೆ ಏನಾಗಿದೆ, ಅವರ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅರ್ಥ ಆಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ. ಅದಕ್ಕೆ ಅವರು ಯಾವ ರೀತಿಯಲ್ಲಿ ನಾವು ನಮ್ಮ ಮೇಲೆ ಗೂಬೆ ತೋರ್ಸಕ್ಕೆ. ಇವತ್ತು ನಾನು ಕೇಳ್ತೇನೆ, ಮೊನ್ನೆ ಡೆಲ್ಲಿಲಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ನಮ್ಮ ಹಕ್ಕು ನಮ್ಗೆ ಕೊಡಬೇಕು, ನಮ್ಮ ಪಾಲ್ ನಮ್ಗೆ ಕೊಡಬೇಕಂತ ಒಂದು ಪ್ರಶ್ನೆ ಕೇಳ್ತೀವಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ಗೆ. ನೀವು ಕರ್ನಾಟಕದ ರಾಜ್ಯಸಭೆ MP, ತಾಯಿ ಹೃದಯ ಇಲ್ವಾ ನಿಮ್ಗೆ? ಕರ್ನಾಟಕ ಜನ ಬಹಳ ಕಷ್ಟದಲ್ಲಿದ್ದಾರೆ. ಬರ ಬಂದು 223 ತಾಲೂಕುಗಳಲ್ಲಿ ಬರ ಇದೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು 17,000 ಕೋಟಿ ನಾವು ಕೊಡಬೇಕಂತ ಒಂದು ಬರೆದು 4-5 ತಿಂಗಳಾಯ್ತು. ಅರೆ ನಾಚಿಕೆ ಆಗ್ಬೇಕು ಕೇಂದ್ರ ಸರ್ಕಾರಕ್ಕೆ. 5 ತಿಂಗಳಾದ್ರೂ ಕೂಡ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡ್ಲಿಲ್ವಲ್ಲ. ಇದೊಂದು ಮಲ್ತಾಯಿ ಧೋರಣೆ, ಇದು ಮತ್ತೇನು? ಇದೊಂದು ದುರಂತ ಇದು. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನ, ವಿಚಾರಧಾರೆಗಳನ್ನ, ಕೆಲಸ ನಾವು ಮಾಡ್ಬೇಕಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ಭಾರತ್ ಜೋಡೋ 2ನೇ ಹಂತದಲ್ಲಿ ಇವತ್ತು ಹೊರಟಿದ್ದಾರೆ. ಕೊನೆಗೆ ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಕೋಮುವಾದಿ ಶಕ್ತಿಗಳು ಸಮಾಜವನ್ನು ಹೊಡೆಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸಮಾಜವನ್ನು ಒಗ್ಗೂಡುವಂತ ಕೆಲಸ ತಾವು ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ, ವಿಶೇಷವಾಗಿ ನಾನು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಇತಿಹಾಸ, ಕಾರ್ಯಕ್ರಮ, ವಿಚಾರಧಾರೆಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ತಾವು ಮಾಡಬೇಕು. ಆ ಐತಿಹಾಸಿಕ ಇದೊಂದು ಕಾರ್ಯಕ್ರಮ, ಇದ್ರ ಮೂಲಕ ಸಂದೇಶ ಹೋಗ್ಲಿ. ನಾವು ಲೋಕಸಭೆಗೆ ಚುನಾವಣೆಗೆ ನಾವು ಸಜ್ಜಾಗಿದ್ದೀವಿ. ನಿಮ್ಮ ಏನು ರಾಜಕೀಯ ಕುತಂತ್ರಗಳಿಗೆ ಉತ್ತರ ಕೊಡ್ತೀವಿ. ಈ ಕೇಂದ್ರದಲ್ಲಿ 10 ವರ್ಷ ನಿಮ್ಮ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟ್ ನಾವು ಗೆದ್ದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ತೀವಿ ಅಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ಈ ಭಾಗದ ಎಲ್ಲ ಮುಖಂಡರುಗಳು ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ವೇದಿಕೆಯಂತ ಎಲ್ಲ ನಮ್ಮ ಬ್ಲಾಕಿನ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಜಿಲ್ಲಾ ಎಲ್ಲ ಮುಖಂಡರುಗಳು ಇವತ್ತು ಶ್ರಮಿಸಬೇಕು. ಎಲ್ಲ ಹೆಸರು ತಗೊಳ್ಳಕ್ಕೆ ಸಾಧ್ಯ ಆಗಲ್ಲ. ತಾವೆಲ್ಲ ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀರಾ, ಒಂದು ಸಂದೇಶ ಕೊಟ್ಟಿದ್ದೀರಾ. ನಾವು ಹೆಚ್ಚು ಸೀಟ್ ಗೆಲ್ಲಿಲ್ಲ ಇಲ್ಲಿ, ಆದ್ರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಇದೆ, ಹೋರಾಟ ಮಾಡೋಂಥ ಛಲ ಇದೆ, ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಇವತ್ತು ತಾವು ಬಂದಿದ್ದೀರಾ. ತಮಗೆಲ್ಲ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ವಂದನೆಗಳು ಸರ್. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ AICCಯ ಕಾರ್ಯದರ್ಶಿಗಳು, ಮೈಸೂರು ವಿಭಾಗದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ, ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರೂ ಆಗಿರ್ತಕ್ಕಂಥ ರೋಜಿ ಜಾನ್ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಗೌರವವನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕರ್ನಾಟಕ ಘನ ಸರ್ಕಾರದ ಶಿಕ್ಷಣ ಸಚಿವರು, ಶಿವಮೊಗ್ಗದ ಉಸ್ತುವಾರಿ ಸಚಿವರು, ಯುವ ನಾಯಕರೂ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕಾರ್ಯಕ್ರಮದಲ್ಲಿ ಜೊತೆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಶುಸಂಗೋಪನಾ ಸಚಿವರು, ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳೂ ಆಗಿರ್ತಕ್ಕಂಥ ಮಾನ್ಯ ಕೆ ವೆಂಕಟೇಶ್ ಸರ್ ಅವರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. KPCCಯ ಕಾರ್ಯಾಧ್ಯಕ್ಷರು, ಮಾಜಿ ಸಂಸದರೂ ಆಗಿರ್ತಕ್ಕಂಥ ಚಂದ್ರಪ್ಪ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೆರೆದಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಭಿಮಾನಿಗಳೇ, ನಿಮ್ಮೆಲ್ಲರ ನಿರೀಕ್ಷೆಯಂತೆ ಈ ಬೃಹತ್ ಸಮಾವೇಶಕ್ಕೆ ಆಗಮಿಸಿರುವಂತಹ
ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ನಮ್ಮ ರಾಜ್ಯದ ಅಚ್ಚುಮೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಿದ್ದಾರೆ. ತಾವೆಲ್ಲರೂ ಜೋರಾಗಿ ಅವರನ್ನು ಸ್ವಾಗತಿಸಬೇಕಾಗಿ. ಗೋಲಾ ಅವರೇ, ಪಾರ್ಸಲ್ ಬರೋಲ್ಲ, ಟೆನ್ಷನ್ ತಗೋ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ನಮ್ಮ ರಾಜ್ಯದ ನಾಯಕರು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಸಹ ಬರ್ತಾ ಇದ್ದಾರೆ. ಅವರನ್ನು ಸಹ ತಾವೆಲ್ಲರೂ ಕರತಾಡನ ಮುಳುಗಲಿನಿಂದ ಅವರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಸುರ್ಜೇವಾಲ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ಅವರನ್ನ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. बोलो कांग्रेस पार्टी की, बोलो कांग्रेस पार्टी की, बोलो कांग्रेस पार्टी की. ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಸಾಧ್ಯವಾದಷ್ಟು ಬೇಗ ಸ್ಥಳವನ್ನ ಕಾಣಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮವನ್ನ ದಯವಿಟ್ಟು ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ನಾಯಕರುಗಳು ಆದಷ್ಟು ಬೇಗ ಈ ಸ್ಥಳವನ್ನ ತಾವುಗಳು ಖಾಲಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಗ ಸಭಾ ಕಾರ್ಯಕ್ರಮವನ್ನ ಈಗ ಆರಂಭಿಸಲಿದ್ದೇವೆ. ಮೊದಲಾಗಿ ನಮ್ಮ ಒಂದೇ ಮಾತರಮ್ಮನಿಂದ ಈ ಕಾರ್ಯಕ್ರಮವು ಆರಂಭವಾಗಲಿದೆ. ಒಂದೇ ಮಾತರಮ್ಮನ್ನ ಒಂದೇ ಮಾತರಮ್ಮನಿಂದ ಶುರು ಮಾಡಬೇಕು. ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಕಣ್ಮಣಿ, ಹಿರಿಯ ಮುಖಂಡರು, ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ತಮ್ಮೆಲ್ಲ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅನೇಕ ಬಡ ಜನರ ಜನಪರ ಕಾರ್ಯಕ್ರಮಗಳೊಂದಿಗೆ ರಾಜ್ಯದ ಬಡ ಜನರ ಕಣ್ಣೀರನ್ನು ಒರೆಸಿದವರು. ನಿನ್ನೆ ತಾನೇ ದಾಖಲೆಯ 15ನೇ ಬಜೆಟ್ ಮಂಡಿಸಿ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗೆ ಭರಪೂರ ಅನುದಾನ ಒದಗಿಸಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅನುದಾನವನ್ನು ಕೊಟ್ಟು ದೇಶದಲ್ಲಿಯೇ 15 ಬಜೆಟ್ ಮಂಡಿಸಿದ ಏಕೈಕ ಆರ್ಥಿಕ ತಜ್ಞ, ಕರ್ನಾಟಕ ರಾಜ್ಯವನ್ನು ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಮಾದರಿಯನ್ನಾಗಿಸಿದವರು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ಅನ್ನರಾಮಯ್ಯ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಮಂಜುನಾಥ್ ಭಂಡಾರಿ ಅವರು, ಸನ್ಮಾನ್ಯ ಜಿ ಪರಮೇಶ್ವರ್ ಅವರು, ನಮ್ಮ ರಾಜ್ಯದ ಗೃಹ ಸಚಿವರು, 3ನೇ ಬಾರಿಗೆ ರಾಜ್ಯದ ಗೃಹ ಸಚಿವರಾಗಿ ರಾಜ್ಯದಲ್ಲಿ ಹೆಚ್ಚು ಸಮಯಗಳ ಕಾಲ, ಅಂದ್ರೆ ಸುಮಾರು 7 ವರ್ಷಕ್ಕೂ ಹೆಚ್ಚು ಕಾಲ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ಮುಖ್ಯಮಂತ್ರಿಗಳಾಗಿ CET ಕಾನೂನು ಜಾರಿ ಮಾಡಿ ಬಡವರ ಮಕ್ಕಳಿಗೂ ಉನ್ನತ ಶಿಕ್ಷಣ ಒದಗಿಸಿದ ಧೀಮಂತ ನಾಯಕ, ಹಿರಿಯ ಮುಖಂಡರಾದ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ
ಕೆ ಹರಿಪ್ರಸಾದ್ ರವರು, ಪಕ್ಷದ ಓರ್ವ ಹಿರಿಯ ಮುಖಂಡರು, ವಿಧಾನ ಪರಿಷತ್ನ ಶಾಸಕರು, 4 ಬಾರಿ ರಾಜ್ಯಸಭೆಯನ್ನು ಪ್ರತಿನಿಧಿಸಿದವರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳ ಕಾಲ ಕೇಂದ್ರದಲ್ಲಿ ದುಡಿದು ಅನೇಕ ರಾಜ್ಯಗಳ ಉಸ್ತುವಾರಿಯನ್ನು ವಹಿಸಿಕೊಂಡವರು, ಪ್ರಸ್ತುತ ವಿಧಾನ ಪರಿಷತ್ನ ಶಾಸಕರಾಗಿ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿಯೂ ಕೆಲಸವನ್ನು ನಿರ್ವಹಿಸಿದವರು, ಸಮರ್ಥವಾಗಿ ನಿರ್ವಹಿಸಿದವರು ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ನಮ್ಮ ಜಿಲ್ಲೆಯ ಸುಪುತ್ರರು. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ರಾಜ್ಯದ ಹಿರಿಯ ಶಾಸಕರಲ್ಲಿ ಓರ್ವರು, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಆರ್ ಗುಂಡೂರಾವ್ ಅವರ ಸುಪುತ್ರ, ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡವರು, ನಿರಂತರ ಸಂಪರ್ಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರೊಂದಿಗೆ ಮತ್ತು ಕಾರ್ಯಕರ್ತರೊಂದಿಗೆ ಇದ್ದುಕೊಂಡು ಜಿಲ್ಲೆಯಲ್ಲಿ ಯಶಸ್ವಿ ಜನತಾ ದರ್ಶನವನ್ನು ನಡೆಸಿ ಎಲ್ಲರಿಗೆ ಪ್ರೀತಿ ಪಾತ್ರರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಸಲೀಂ ಅಹಮದ್ ರವರು ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರು, ನಮ್ಮ ಜಿಲ್ಲೆಯ ನಿಕಟ ಸಂಪರ್ಕ ಹೊಂದಿರುವಂತಹ ಅವರು ಹಿರಿಯ ರಾಜಕಾರಣಿ, ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಂಡು 3 ಬಾರಿ ವಿಧಾನ ಪರಿಷತ್ನ ಶಾಸಕರಾದವರು. ಸನ್ಮಾನ್ಯ ಶ್ರೀ ರೋಜಿ ಎಂ ಜಾನ್, ಮೆಂಬರ್ ಆಫ್ ಕೇರಳ ಲೆಜಿಸ್ಲೇಟಿವ್ ಅಸೆಂಬ್ಲಿ, Secretary of All India Congress Committee and in charge of Mysore Division including Dakshina Kannada, a young dynamic leader, Shri Roji Janji, a warm welcome to you, sir. ಸನ್ಮಾನ್ಯ ಶ್ರೀ ಬಿ ಎನ್ ಚಂದ್ರಪ್ಪನವರು, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಸಂಸದರು, ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಬ್ಬ ಉತ್ಸಾಹಿ ಕಾಂಗ್ರೆಸ್ನ ಮುಂದಾಳು, ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಶ್ರೀ ಕೆ ಜೆ ಜಾರ್ಜ್ ರವರು, ರಾಜ್ಯದ ಇಂಧನ ಸಚಿವರು, ಹಿರಿಯ ಮುಖಂಡರು, ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರು ಕೂಡ ಆಗಿ ಬ್ಲಾಕ್ ಕಾಂಗ್ರೆಸ್ನ ಯುವಕ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಾಜ್ಯ ಯುವಕ ಕಾಂಗ್ರೆಸ್ ಅಧ್ಯಕ್ಷರ ಮಟ್ಟಕ್ಕೆ ಪಕ್ಷದಲ್ಲಿ ಬೆಳೆದು ಅನೇಕ ಸಲ ಶಾಸಕರಾಗಿ ಸದ್ಯ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಅನುಭವಿ ರಾಜಕಾರಣಿ ಸನ್ಮಾನ್ಯ ಕೆ ಜೆ ಜಾರ್ಜ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀ ಬಿ ವಿ ಶ್ರೀನಿವಾಸರವರು, ತಮಗೆಲ್ಲ ಗೊತ್ತಿರುವ ಹಾಗೆ ಯುವ ಮುಖಂಡರು, ಯುವಕ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಯಕ್ಕೆ ಏರಿದಂತಹ ಒಬ್ಬ ಚಟುವಟಿಕೆಯ ರಾಜಕಾರಣಿ, ಅಖಿಲ ಭಾರತ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ವಿ ಶ್ರೀನಿವಾಸರವರನ್ನ ಆದರದಿಂದ ಸ್ವಾಗತಿಸ್ತೇನೆ. ಸನ್ಮಾನ್ಯ ಸಂದೀಪ್ ರವರು, ಎಸಿ ಅಲ್ಲ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸೆಕ್ರೆಟರಿ ಅವರು, ನಮ್ಮ ರಾಜ್ಯದವರು, ನಮ್ಮ ನೆರೆಯ ಜಿಲ್ಲೆಯ ಚಿಕ್ಕಮಗಳೂರಿನವರು, ಯುವ ಮುಖಂಡ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು, ರಾಜ್ಯದ ಹಿರಿಯ ಶಾಸಕರು, ಮಾಜಿ ಸಚಿವರು, ಕೆಪಿಸಿಸಿಯ ಮಾಜಿ ಅಧ್ಯಕ್ಷರು, ಸದ್ಯ ಕರ್ನಾಟಕ ಘನ ಸರ್ಕಾರದಲ್ಲಿ ತೆರಿಗೆ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ದೇಶಪಾಂಡೆ ಅವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಮತಿ ಕನ್ಫ್ಯೂಸ್ ಮಾಡ್ಕೊಡಿ ಜನರು ಪೂರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ನೆರೆಯ ಜಿಲ್ಲೆದ ಉಡುಪಿಯ ಉಸ್ತುವಾರಿ ಸಚಿವರು, 2ನೇ ಬಾರಿ ಶಾಸಕರಾಗಿ ಬೆಳಗಾವಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿ ಓರ್ವ ಪ್ರಮುಖ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು, ಜಿಲ್ಲೆಯ ನೆರೆಯವರೇ ಉಸ್ತುವಾರಿ ವಹಿಸಿಕೊಂಡಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರು, 7 ಬಾರಿ ಈ ರಾಜ್ಯದಿಂದ ಸಂಸದರಾಗಿ ಆಯ್ಕೆಗೊಂಡು ಕೇಂದ್ರದಲ್ಲಿ ಸಚಿವರಾಗಿ
ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರು ಆಗಿ ಕರ್ನಾಟಕದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಶಾಸಕರಾಗಿ ಆರಿಸಿ ಬಂದು ಆಹಾರ ಸಚಿವರಾಗಿರುವಂತಹ ಒಬ್ಬ ಹಿರಿಯ ಮುಖಂಡ ಸನ್ಮಾನ್ಯ KH ಮುನಿಯಪ್ಪರ್ ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು ಆಗಿರುವಂತಹ ಹಿರಿಯ ರಾಜಕಾರಣಿ ನಾಜೀರ್ ಹುಸೇನ್ ರವರು, ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿಯ ಸದಸ್ಯರಾದಂತಹ ನಾಜೀರ್ ಹುಸೇನ್ ರವರು 2ನೇ ಬಾರಿಗೆ ರಾಜ್ಯಸಭೆ ಪ್ರವೇಶಿಸಲಿಕ್ಕೆ ತಯಾರಾಗ್ತಾ ಇದ್ದಾರೆ. 2ನೇ ಬಾರಿ ಅವರನ್ನ ಅಭ್ಯರ್ಥಿಯನ್ನಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಗುರುತಿಸಿದೆ. ಈಗ ತಾನೇ ನಡೆಯುವ ಚುನಾವಣೆಯಲ್ಲಿ ಗೆದ್ದು ಮತ್ತೊಮ್ಮೆ ರಾಜ್ಯಸಭೆಗೆ ಆರಿಸಿ ಬರಲಿ ಅಂತ ಹೇಳಿ ಪ್ರಾರ್ಥಿಸಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. GC ಚಂದ್ರಶೇಖರ್ ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಪಕ್ಷದ ಕಾರ್ಯವನ್ನು ನಿರ್ವಹಿಸಿ ರಾಜ್ಯಸಭಾ ಸದಸ್ಯತ್ವವನ್ನು ಮುಗಿಸಿಕೊಂಡು ಬರುವಂತಹ ಸಂದರ್ಭ 2ನೇ ಬಾರಿಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಿಂದ ಅವರನ್ನ ನೇಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು, ನಮ್ಮ ಜಿಲ್ಲೆಯ ನೆರೆಯ ಶಿವಮೊಗ್ಗದವರು, ಕರ್ನಾಟಕ ರಾಜ್ಯದ ಕ್ರಿಯಾಶೀಲ ಶಿಕ್ಷಣ ಸಚಿವರು, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಸುಪುತ್ರ, ನಮ್ಮ ಜಿಲ್ಲೆಯ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು ಇಲ್ಲಿಯ ಜನರನ್ನು ಹುರಿದುಂಬಿಸಿಕೊಂಡು ನಮ್ಮ ಜಿಲ್ಲೆಗೆ ಆವಾಗ ಭೇಟಿಯನ್ನು ಕೊಟ್ಟು ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸನ್ಮಾನ್ಯ ಮಧು ಬಂಗಾರಪ್ಪನವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ನಮ್ಮ ನೆರೆಯ ಜಿಲ್ಲೆಯ ಸಚಿವರು, ಅಲ್ಲಿನ ಉಸ್ತುವಾರಿ ಸಚಿವರು ಆದಂತಹ ಮಾಂಕಾಳ್ ವೈದ್ಯರವರು, ಹಿರಿಯ ಮುಖಂಡರು, ಕಾರವಾರ ನಮ್ಮ ನೆರೆಯ ಜಿಲ್ಲೆಯವರು, ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಅವರು ಕೂಡ ನಮ್ಮ ರಾಜ್ಯದ ಸಚಿವರು, ಓರ್ವ ಹಿರಿಯ ಮುಖಂಡ, ಪ್ರಭಾವಶಾಲಿ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಯುವಜನ ಸೇವಾ ಇಲಾಖೆಯ ಸಚಿವರು, ಯುವ ನೇತಾರರು, ಒಬ್ಬ ಪ್ರಭಾವಿ ಬಳ್ಳಾರಿಯ ಮುಖಂಡರು ಆದ ಸನ್ಮಾನ್ಯ ಶ್ರೀ ಎನ್ ನಾಗೇಂದ್ರರವರು ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಪಶುಸಂಗೋಪನಾ ಸಚಿವರಾದ ಸನ್ಮಾನ್ಯ ವೆಂಕಟೇಶ್ವರವರು ನಮ್ಮ ಜೊತೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮನ್ನ ಸಂತುಷ್ಟಗೊಳಿಸಿದ್ದಾರೆ. ಸನ್ಮಾನ್ಯ ಶ್ರೀ ವೆಂಕಟೇಶ್ವರವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಇನ್ನೋರ್ವ ಪ್ರಭಾವಿ ಮುಖಂಡರು, ಬೆಂಗಳೂರು ಹೆಬ್ಬಾಳದ ಶಾಸಕರು, ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಜಯಚಂದ್ರರವರು ದೆಹಲಿಯ ಪ್ರತಿನಿಧಿ, TB ಜಯಚಂದ್ರ ದೆಹಲಿ ಪ್ರತಿನಿಧಿ. ನಮ್ಮ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಸನ್ಮಾನ್ಯ CB ಜಯಚಂದ್ರರವರು 1978ನೇ ಇಸ್ವಿಯಲ್ಲಿ ಮೊದಲ ಬಾರಿ ಶಾಸಕರಾಗಿ, ಆಮೇಲೆ ಅನೇಕ ಬಾರಿ ಶಾಸಕರಾಗಿ ಈ ರಾಜ್ಯದಲ್ಲಿ ಅನೇಕ ಮಂತ್ರಿ ಪದವಿಯನ್ನು ವಹಿಸಿಕೊಂಡು ಈಗ ದೆಹಲಿಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸನ್ಮಾನ್ಯ CB ಜಯಚಂದ್ರರವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿಧಾನಸಭೆಯ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್, ಶಾಸಕರು. ಶ್ರೀ ಅಭಿಷೇಕ್ ಜತ್ರ ಅವರು ಸಂದೀಪ್ ಆಗಿದೆ. ಸನ್ಮಾನ್ಯ ಅಶೋಕ್ ಪಟ್ಟಣರವರು ಬೆಳಗಾವಿ ಜಿಲ್ಲೆಯ ಶಾಸಕರು, ಕರ್ನಾಟಕ ವಿಧಾನಸಭೆಯ ಮುಖ್ಯ ಸಚೇತಕರು 2ನೇ ಬಾರಿ. ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಮತ್ತು CLPಯಲ್ಲಿ ಚಟುವಟಿಕೆಯಿಂದ ಓಡಾಡ್ತಾ ಇರುವಂತಹ ಒಬ್ಬ ಯುವ ಮುಖಂಡ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣರವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ ರಾಜ್ಯದ ಅಧ್ಯಕ್ಷೆ ಶ್ರೀಮತಿ ಪುಷ್ಪಾ ಅಮರನಾಥ್ ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಯುವ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದ ಮೊಹಮ್ಮದ್ ನಳಪಾಡ್ ರವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು, ಮಾಜಿ ಉಸ್ತುವಾರಿ ಸಚಿವರು, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರಾದ ಸನ್ಮಾನ್ಯ ಶ್ರೀ ರಮನಾಥ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನೆರೆಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತಹ ಮಾಜಿ ಸಂಸದರಾದ ವಿನಯ್ ಕುಮಾರ್ ಸೊರಕೆ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮಾಜಿ ಸಚಿವರಾಗಿರುವಂತಹ ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು, 5 ಸಲ ಶಾಸಕರಾದಂತಹ ಮಾಜಿ ಮಂತ್ರಿಗಳು ಆದಂತಹ ನಮ್ಮ
ಜನರ ಸ್ಫೂರ್ತಿ ಅಭಯಚಂದ್ರ ಜೈನ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೇದಿಕೆಯ ಮೇಲೆ ಅನೇಕ ಜನ ನಮ್ಮ ಗೌರವಾನ್ವಿತ ರಾಜ್ಯದ ಶಾಸಕರುಗಳಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಾಂಗ್ರೆಸ್ನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ರಾಜ್ಯದಾದ್ಯಂತ ಆಗಮಿಸಿದಂತಹ ಕೆಪಿಸಿಸಿ ಪದಾಧಿಕಾರಿಗಳಿಗೆ, ರಾಜ್ಯದ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ, ಎಲ್ಲ ಪ್ರಮುಖ ಮುಖಂಡರಿಗೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ರಾಜ್ಯದಾದ್ಯಂತ ಆಗಮಿಸಿದಂತಹ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ಆಗಮಿಸಿದ ಎಲ್ಲ ಗಣ್ಯರಿಗೆ, ಹೃತ್ಪೂರ್ವಕವಾದ ಜನಪ್ರತಿನಿಧಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡಿ ಪ್ರಚುರಪಡಿಸುತ್ತಿರುವಂತಹ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಮತ್ತು ದೆಹಲಿಯ ಪತ್ರಿಕಾ ರಂಗದ ಪ್ರತಿನಿಧಿಗಳು ನೀವೆಲ್ಲ ಇದ್ದೀರಿ. ತಮಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ, NSUI ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ, ಗೌರವಾನ್ವಿತ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಹೆಸರು ಬಿಟ್ಟು ಹೋಗಿದ್ರೆ ಎಲ್ಲ ನಾಯಕರಿಗೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಎಲ್ಲರನ್ನೂ ಸ್ವಾಗತಿಸಿದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರಿಗೆ ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕಾರ್ಯಕ್ರಮದ ಉದ್ಘಾಟನೆ ಸಂಪನ್ನಗೊಳ್ಳಿಕ್ಕಿದೆ. ನಮ್ಮ ಜಿಲ್ಲೆಯ ಸಂಸ್ಕೃತಿ ಭತ್ತ ತುಂಬಿದ ಕಳಸೆಗೆ ಕಲ್ಪವೃಕ್ಷ ತೆಂಗಿನ ಹಿಂಗಾರವನ್ನು ಅರಳಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರ ದಿವ್ಯ ಹಸ್ತದಲ್ಲಿ, AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾರವರ ಅಧ್ಯಕ್ಷತೆಯಲ್ಲಿ, ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ದಿವ್ಯ ಹಸ್ತದಲ್ಲಿ, KPCCಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳ, ಶಾಸಕರ ಸಮ್ಮುಖದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಸೊಬಗಿನಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಹಸ್ತ ದೇಶದಲ್ಲಿ ಮೊಳಗಿ ಬರಲಿ, ನಮ್ಮ ಪಕ್ಷದ ಹಸ್ತ ದೇಶದ ಎಲ್ಲೆಲ್ಲೂ ಮೂಲೆ ಮೂಲೆಯಲ್ಲೂ ಹರಳಿ ಜನರಿಗೆ ಸುಭೀಕ್ಷೆಯನ್ನ ನೀಡಲಿ. ಜನರ ಬದುಕನ್ನ ನೀಡುವುದಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು, ಆವಾಗ ಮಾತ್ರ ಜನರು ಸುಭೀಕ್ಷೆಯಿಂದ ಬದುಕಲಿಕ್ಕೆ ಈ ದೇಶದಲ್ಲಿ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ಹಸ್ತದ ಗುರುತು ಎಲ್ಲೆಲ್ಲೂ ಮೂಡಲಿ. ನಮ್ಮೆಲ್ಲರ ಉದ್ಘಾಟನೆ ಶುಭವಾಗಿ ಪ್ರತಿಯೊಬ್ಬರ ಮನೆ ಮಾತಾಗಲಿ. ಕಾಂಗ್ರೆಸ್ ಪಕ್ಷದಿಂದ ಪಡೆಯುವಂತ ಎಲ್ಲ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಕೂಡ ಆ ದೇವರು ಒಳ್ಳೆ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ಕಾರ್ಯಕ್ರಮದ ಉದ್ಘಾಟನೆಗೆ ತಮ್ಗೆಲ್ಲರಿಗೂ ಕೂಡ ಶುಭ ಕೋರಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆಗೊಂಡಿದೆ. ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಹಾಗೆಯೇ ನಮ್ಮ ರಾಜ್ಯಾಧ್ಯಕ್ಷರು, ಈ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿ, ರಾಜ್ಯಕ್ಕೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟಿದಂಥ ನಮ್ಮೆಲ್ಲರ ಜನ ಮೆಚ್ಚಿದ ನಾಯಕರಾಗಿರ್ತಕ್ಕಂಥ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳೂ ಆಗಿರ್ತಕ್ಕಂಥ, ಮಹಿಳೆಯರ ಶಕ್ತಿಯಾಗಿ ಈ ರಾಜ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಜನರಿಗೆ ಮನ ಮುಟ್ಟುವಂತೆ ಮಾಡಿದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರ ಜೊತೆಗೂಡಿ ಎಲ್ಲ ಕಾರ್ಯಕ್ರಮಗಳು ಕೂಡ ಜೊತೆಗೂಡಿ ಜನರ ಜೊತೆ ಬೆರೆಸುವಂತಹ ಈ ಪಕ್ಷವನ್ನ ಸಂಘಟಿಸಿ ಯಾವುದೇ ವ್ಯವಸ್ಥೆಗಳು ಬಂದರೂ ಕೂಡ ಇವತ್ತು ನಮ್ಮ ಪಕ್ಷ ರಾಜ್ಯದಲ್ಲಿ ಬಲಗೊಂಡಿದೆ. ದೇಶಕ್ಕೆ ಶಕ್ತಿಯನ್ನ ಕೊಟ್ಟಂಥ ನಮ್ಮೆಲ್ಲರ ರಾಜ್ಯ ನಾಯಕರು, KPCCಯ ರಾಜ್ಯಾಧ್ಯಕ್ಷರೂ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತುಗಳನ್ನು ಆಗಬೇಕು ಅಂತೇಳಿ ಕಾರ್ಯಕ್ರಮದ ಪರವಾಗಿ ಕೇಳಿಕೊಳ್ತೇವೆ. बोलो भारत माता की, कांग्रेस पार्टी की, मल्लिकार्जुन खड़गे की, सोनिया गांधी की,
ರಾಹುಲ್ ಗಾಂಧಿ ಕಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಬಂಧುಗಳೇ, ವೇದಿಕೆಯಲ್ಲಿ ಮರ್ತು ಬಿಟ್ಟಿದೆ, ಮಾನ್ಯ ಶ್ರೀ ಸುರ್ಜಿವಾಲಾ ಸಾಹೇಬರು ಇದ್ದಾರೆ. ಸುರ್ಜಿವಾಲಾ ಸಾಹೇಬಕ್ಕೆ. ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಎಐಸಿಸಿಯ ಅಧ್ಯಕ್ಷ ಅಂತ ಖರ್ಗೆ ಸಾಹೇಬರಿದ್ದಾರೆ. ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ, ನಮ್ಮ ಉಸ್ತುವಾರಿಗಳಂತ ಸುರ್ಜಿವಾಲಾ ಸಾಹೇಬರಿದ್ದಾರೆ. ನಮ್ಮ ರಾಜ್ಯದ ನಾಡಿನ ಮುಖ್ಯಮಂತ್ರಿಗಳಂತ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಹಿರಿಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷಗಳಂತ ಆರ್.ವಿ. ದೇಶಪಾಂಡೆ ಅವರಿದ್ದಾರೆ. ನಮ್ಮ ಹಿರಿಯ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಅವರಿದ್ದಾರೆ. ಹಿರಿಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ಅಂತ ಪರಮೇಶ್ವರ್ ಅವರಿದ್ದಾರೆ. ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಮುನಿಯಪ್ಪನವರಿದ್ದಾರೆ. ಜಾರ್ಜ್ ಅವರಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರಿದ್ದಾರೆ. ವರ್ಕಿಂಗ್ ಕಮಿಟಿ ಸದಸ್ಯರಂತ ನಾಜೀರ್ ಹುಸೇನ್ ರವರಿದ್ದಾರೆ. ಹಿಂಗೆ ಎಲ್ಲ ಬಹಳ ಜನ ಎಲ್ಲ ನಾಯಕರಿದ್ದಾರೆ. ಅಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ಕೆಲವರ ಹೆಸರು ಎಲ್ಲರ ಹೆಸರು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಮುಂದೆ ಭಾಷಣ ಮಾಡೋರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲ ಹಿರಿಯ ಕಾಂಗ್ರೆಸ್ನ ಎಲ್ಲ ಸಚಿವ ಸ್ನೇಹಿತರುಗಳೇ, ಶಾಸಕ ಮಿತ್ರಗಳೇ, ಕೆಪಿಸಿಸಿ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಮಾಜಿ ಸಚಿವರುಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ನಮ್ಮ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಶ್ರೀನಿವಾಸ್ ರವರೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ, ನಮ್ಮ NSUನ ಅಧ್ಯಕ್ಷೆ, ಸೇವಾದಳದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ವಿವಿಧ ಡಿಪಾರ್ಟ್ಮೆಂಟ್ ಸೆಲ್ಲು ಎಲ್ಲ ಸಂಬಂಧಪಟ್ಟಂತ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, SC/ST ಹಾಗೆ ಎಲ್ಲ ನಮ್ಮ ಸೆಲ್ಗಳೇನಿದ್ದಾರೆ, ಅಸಂಘಟಿತ ಕಾರ್ಮಿಕರು ಹಾಗೆ ರೈತ ಸಂಘಟನೆ ಎಲ್ಲ ಅಧ್ಯಕ್ಷಗಳು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲ ಹಿರಿಯ ಮುಖಂಡಗಳೇ, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಜೀವನಾಡಿ ಆಗಿರುವಂತ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಕೋಟಿಯ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೊಂದು ಐತಿಹಾಸಿಕವಾದಂತ ದಿನ. ಕರ್ನಾಟಕ ರಾಜ್ಯದಲ್ಲಿ ಈ ಭೂಮಿಯಿಂದ ಕೆಲವರೆಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ಯಾಕೆ ಈ ಮಂಗಳೂರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಏರ್ಪಾಟ್ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರು. ಇದೊಂದು ಐತಿಹಾಸಿಕವಾದಂತ ಭೂಮಿ. ಸ್ವಲ್ಪ ಸ್ಟೇಜ್ ಮೇಲೆ ಇರೋರು ಡಿಸಿಪ್ಲಿನ್ ಇರಬೇಕು ಪ್ಲೀಸ್. ಪ್ರೆಸಿಡೆಂಟ್ ಸಾಬ್, ಯು ಶುಡ್ ಮೇಂಟೈನ್ ಸಮ್ ಡಿಸಿಪ್ಲಿನ್ ಇನ್ ದಿ ಸ್ಟೇಜ್. ಇದೊಂದು ಐತಿಹಾಸಿಕವಾದಂತ ಭೂಮಿ. ಇದು ಹಿಂದೆ ಕೋಟಿ ಚೆನ್ನೈನವರಿಂದ ಹಿಡಿದು ಎಲ್ಲ ಹಿರಿಯ ವೀರ ಅಬ್ಬಕ್ಕ ದೇವಿ ಒಂದು ದೊಡ್ಡ ಹೋರಾಟದ ವೀರಭೂಮಿ. ನಾರಾಯಣ ಗುರು ಅವರ ಬದಲಾವಣೆ, ಸಾಮಾಜಿಕ ಬದಲಾವಣೆಯ ಒಂದು ಬೀಡಾದಂತ ಈ ಗ್ರಾಮ, ಈ ಭೂಮಿ, ಎಲ್ಲರೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಇತಿಹಾಸ ಇದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಧರ್ಮದ ಪೀಠಗಳು, ದೇವಸ್ಥಾನಗಳು ಎಲ್ಲ ಕೂಡ ಈ ಭೂಮಿಲಿ ಅಡಗಿದೆ. ನಾವು ನಮ್ಮ ಹಿರಿಯ ಅಂತ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ, ನಮ್ಮ ಜನಾರ್ದನ್ ಪೂಜಾರಿ ಅವ್ರನ್ನ ಇವತ್ತು ನಾವು ಮತ್ತು ವೀರಪ್ಪ ಮೊಯ್ಲಿ ಅವರು ಕಳೆದ 40-45 ವರ್ಷಗಳ ಕಾಲ ಈ ರಾಜ್ಯಕ್ಕೆ, ಈ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ. ನೂರಾರು ಜನ ಯುವಕರುಗಳನ್ನ ಈ ರಾಜ್ಯದ ನಾಯಕತ್ವದಲ್ಲಿ ಬೆಳೆಸಿ ಇವತ್ತು ನಮ್ಮ ಪಕ್ಷ ಬಲವರ್ಧನೆಗೆ ಮಾಡಿಕೊಟ್ಟಿದ್ದಾರೆ. ನನಗೆ ನೆನಪಿದೆ, ಇವತ್ತು ಜನಾರ್ದನ್ ಪೂಜಾರಿ ಅವರ ಆರೋಗ್ಯ ಸರಿ ಇಲ್ಲ, ಪಕ್ಷದ ಅಧ್ಯಕ್ಷರಾಗಿ 2 ಬಾರಿ ಕೆಲಸ ಮಾಡಿದವರು. ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾಗ ಒಂದು ಕಾಲದಲ್ಲಿ ಯಾರು ಬ್ಯಾಂಕ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ ಮೇಲೆ
ನಾನೊಬ್ಬ ವಿದ್ಯಾರ್ಥಿ ನಾಯಕರಿದ್ದಾಗ ನನಗೊಂದು ಸ್ಕೂಟರ್ ಬೇಕಾಗಿತ್ತು. ಆ ಸ್ಕೂಟ್ರು 5,000 ರೂಪಾಯಿ. 5,000 ರೂಪಾಯಿಗೆ ನಾನು ಯಾರೋ ಕರ್ಕೊಂಡೋಗಿ 3-4 ಜನಕ್ಕೆ ಸೈನ್ ಹಾಕ್ಸ್ಬೇಕಾಯ್ತು ಗ್ಯಾರಂಟಿಗೆ ಅಂತ ಒಂದು ಸಂದರ್ಭ. ಅದು ಮುಗಿದಿದ್ದಂಗೆ ಪೂಜಾರಿ ಅವರು ಒಂದು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ನಿಮ್ಗೆಲ್ಲ ಆರ್ಥಿಕವಾದಂತ ಶಕ್ತಿ ತುಂಬಿ ಬ್ಯಾಂಕಿನ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಾಲವನ್ನು ಕೊಡುವಂತ ಒಂದು ಶಕ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಟ್ಟದ್ದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಗಮನದಲ್ಲಿಟ್ಕೊಂಡು ಪೂಜಾರಿ ಅವರು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು. 5,000, 10,000. ನಾನು ಅಸೆಂಬ್ಲಿಲಿ ಸೋತಿದ್ದೆ 85ರಲ್ಲಿ. ನಾನು ಕೂಡ ಹೋಗಿ ನಮ್ಮ ಊರಿನಲ್ಲಿ ಪೂಜಾರಿ ಅವ್ರನ್ನ ಕರ್ಕೊಂಡೋಗಿ ಒಂದು ಸಾಲ ಮೇಳವನ್ನ ಕನಕಪುರದಲ್ಲಿ ಮಾಡಿದೆ. ಆ ಸಾಲ ಮೇಳದ ಪರಿಣಾಮ ನಾನು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾದೆ, ಅದಾದ್ಮೇಲೆ ಶಾಸಕನಾದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ನನ್ನ ಶಾಸಕನಾಗಿ ಇವತ್ತು ನಾನು ಬಂದಿದ್ದೇನೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಈ ದೇಶಕ್ಕೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಕೊಂಡು ಹೋಗ್ತಾ ಇದೆ. ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಜನ ನೀವು, ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಜನ ನೀವು. ಈ ಭೂಮಿಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಿದ್ರು. ಇದೇ ಭೂಮಿಲಿ ಇದೇ ಸಾಯದ ಜಾಗದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳಲ್ಲಿ ಈ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದಂತ ಭೂಮಿ, ಈ ಭೂಮಿಯಿಂದ ಮೊದಲನೇ ಗ್ಯಾರಂಟಿ ವಿಧಾನಸೌಧ. ಇವತ್ತು ಹೆಣ್ಣು ಮಕ್ಕಳು, ಇವತ್ತು ಕೋಟ್ಯಾಂತರ ಹೆಣ್ಣು ಮಕ್ಕಳು ಇವತ್ತು ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಉಚಿತವಾಗಿ ಬಸ್ನಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಈ ಭೂಮಿಲಿ ಘೋಷಣೆ ಮಾಡಿದಂತ ಪುಣ್ಯ ಭೂಮಿ. ಅದಕ್ಕೆ ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ನಮ್ಮ ಮುಖ್ಯಮಂತ್ರಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಂತೆ, ಎಲ್ಲ ದೇವಸ್ಥಾನಗಳಿಗೂ, ನಿಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲ ದೇವಸ್ಥಾನಗಳಿಗೆ ಸಾವಿರಾರು ಜನ ಹೆಚ್ಚಿಗೆ ಜಾಸ್ತಿ ಆಗಿದೆ, ಆರ್ಥಿಕವಾದಂತ ಶಕ್ತಿ ಬಂದಿದೆ. ದೇವಸ್ಥಾನದಲ್ಲಿ ಹೋಗಿ ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ, ಮಂತ್ರಿಗಳ ಪರವಾಗಿ ಅರ್ಚನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದಂತ ಒಂದು ಮಾತು ಇಲ್ಲಿ ನಾನು ನೆನೆಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂದ್ರೆ ಸಮಾಜದ ಋಣವನ್ನ ತೀರಿಸಲಿಕ್ಕೆ ನಾನು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ. ಏನ್ ಹೇಳ್ತಾ ಇದ್ದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ನಾನು ಒಂದು ಮಾತು ಹೇಳ್ತಾ ಇದ್ದೆ. ಇವತ್ತು ಬೇರೆ ವಿಚಾರ ಇದೆ. ಈಗ ಅದಾದ್ಮೇಲೆ ಏನಾಗಿದೆ, ಈಗ ನುಡಿದಂತೆ ನಡೆದಿದ್ದೇವೆ. ಆ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದೋ, ಏನು 5 ಗ್ಯಾರಂಟಿಗಳ ಬಗ್ಗೆ ನಾವು ಹೇಳಿದ್ದೋ, ನಿನ್ನೆ ತಾರೆ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಇವತ್ತು ಜನರಿಗೆ ನಾವು ಏನು ಮಾತು ಕೊಟ್ಟದನ್ನ ಬಸವಣ್ಣನ ನಾಡಿದು ನುಡಿದಂತೆ ನಡಿಬೇಕು ಅಂತೇಳಿ ಆ ಬದ್ಧವಾಗಿ ಇಟ್ಕೊಂಡು ಇವತ್ತು ರಾಜ್ಯದ ಜನತೆ ಮುಂದೆ ನಿಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀವಿ. ನೀವು ಆತ್ಮವಿಶ್ವಾಸದಿಂದ ನೀವು ಜನರ ಮುಂದೆ ಹೋಗ್ಬೇಕು, ಜನರಿಗೆ ಮನವಿ ಮಾಡಬೇಕು, ಜನರಿಗೆ ಹೇಳಬೇಕು, ಈ ಸರ್ಕಾರ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ನುಡ್ದಂಗೆ ನಡೆಯಕ್ಕಾಗ್ಲಿಲ್ಲ. ಹಿಂದೆ ಬಿಜೆಪಿಯವರು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಕ್ ಆಗ್ಲಿಲ್ಲ. ಆದ್ರೆ ಇವತ್ತು ನಾವು ಏನು ಮಾತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಅದನ್ನ ಇವತ್ತು ಜಾರಿ ತಂದು ನಿಮಗೆ ಒಂದು ಆರ್ಥಿಕವಾದಂತ ಶಕ್ತಿ ಜನರಿಗೆ ಕೊಟ್ಟು ನಿಮ್ಗೆ ಧೈರ್ಯವನ್ನು ತುಂಬಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಹೋಗುವಂತ ಒಂದು ಕೆಲಸವನ್ನ, ಮತದಾರರ ಮುಂದೆ ಹೋಗಿ ನಿಮ್ಮ ಸ್ವಾಭಿಮಾನದ ಬದುಕನ್ನ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಂತ ಶಕ್ತಿಯನ್ನು ಕೊಟ್ಟು ಇವತ್ತು ಕಳಿಸ್ಲಿಕ್ಕೆ ಈ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಮಾತು ಹೇಳಿದೆ ನಾನು, ನಮ್ಮ ಯುವ ನಿಧಿ ಕಾರ್ಯಕ್ರಮದ ಪ್ರಾರಂಭ ದಿನ 5 ಬೆರಳು ಸೇರಿ ಮುಷ್ಟಿ ಗಟ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನ ನೋಡಿ ಅರಳಿದ ಕಮಲ ಉದುರು ಹೋಯಿತು. ಇದನ್ನ ನೋಡಿ ತೆನೆ ಎತ್ತ ಮಹಿಳೆ ಎಸೆದು ಬಿಜೆಪಿ ಕಡೆ ಸೇರಿದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು.
ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಗತಿ ಆಯಿತು. ಇದು ನಿಮ್ಮ ಶಕ್ತಿ ಅಲ್ವೇ? ನಿಮ್ಮ ಶಕ್ತಿ ಅಲ್ವೇ? ಇವತ್ತು ನಾನು ಪ್ರಾಸ್ತಾವಿಕವಾಗಿ ಹೆಚ್ಚಿಗೆ ಮಾತಾಡೋದಿಲ್ಲ, ಬಹಳ ಜನ ನಾಯಕರುಗಳು ಮಾತಾಡಬೇಕು. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ನಮ್ಮ ACC ಅಧ್ಯಕ್ಷರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ರು. ಅವತ್ತೊಂದು ಮಾತು ಹೇಳಿದೆ ನಾನು, ನಮ್ಮನ್ನ ಯಾವ ರೀತಿಯಾರು ನೀವು ಉಪಯೋಗಿಸ್ಕೊಳ್ಳಿ, ನನ್ನ ಬಂಡೆ ಅಂತ ಕರಿತೀರಿ, ಆ ಬಂಡೆ ಚಪ್ಪಡಿ ಆಗ್ಲಿ, ಆ ಬಂಡೆ ಜಲ್ಲಿ ಆಗ್ಲಿ, ವಿಧಾನಸೌಧಕ್ಕೆ ಚಪ್ಪಡಿ ಆಗಿ ನೀವೆಲ್ಲ ನಡ್ಕೊಂಡು ವಿಧಾನಸೌಧಕ್ಕೆ ಬರಬೇಕು, ನಮ್ಮನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಒಂದು ಮಾತು ಹೇಳಿದ್ದೆ. ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಶಕ್ತಿಯಿಂದ, ನಿಮ್ಮೆಲ್ಲರ ಶ್ರಮದಿಂದ ಇವತ್ತು ಈ ರಾಜ್ಯದ ಅಧಿಕಾರಕ್ಕೆ ಬಂದು 136 ಸೀಟನ್ನ ಗೆದ್ದು ಈ ರಾಜ್ಯದ ಜನತೆಗೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಇವತ್ತು ಮಂಗಳೂರು ಉಡುಪಿ ನಮ್ಮ ಸ್ನೇಹಿತಗಳು, ಆತ್ಮವಿಶ್ವಾಸ ಕಳ್ಕೋಬೇಡಿ. ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ. 2 ಸೀಟ್ ಗೆದ್ದಿದ್ದೀವಿ, ನಾವು ಗೆಲ್ಲೋಕೆ ಆಗುದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಇದೇ ಉಡುಪಿ ಚಿಕ್ಕಮಗಳೂರಿನಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸೀಟನ್ನು ರಾಜೀನಾಮೆ ಕೊಟ್ಟಿದ್ರು. ನಾವು ವಿರೋಧ ಪಾರ್ಟಿಲಿದ್ದೋ, ನಾವೆಲ್ಲ ಒಂದಷ್ಟು ಜನ, ನಾನು ದೇಶಪಾಂಡೆ ಅವರೆಲ್ಲ ಒಂದೊಂದು ತಾಲೂಕನ್ನ ಒಂದೊಂದು ಕ್ಷೇತ್ರನ ನಾವೆಲ್ಲ ವಹಿಸ್ಕೊಂಡಿದ್ದೋ, ಹೋರಾಟ ಮಾಡಿದೋ. ಮುಖ್ಯಮಂತ್ರಿಯನ್ನ ಸೀಟನ್ನ ಮತ್ತೆ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇವತ್ತು ಸಂಸತ್ಗೆ ಕಳಿಸಿದಂತ ಇತಿಹಾಸ ಈ ಜಿಲ್ಲೆಯಲ್ಲೇ ಇದೆ. ನೀವು 2 ದಿನ ಇಲ್ಲಿ ಗೆದ್ದಿರ್ಬೋದು, ನನಗೆ ವಿಶ್ವಾಸ ಇದೆ ನಿಮ್ಮ ಗ್ಯಾರಂಟಿ ಈ ಒಂದು ಕರಾವಳಿ ಪ್ರದೇಶದ ಜನತೆ, ಮಲ್ನಾಡಿನ ಎಲ್ಲ ನನ್ನ ತಾಯಿಂದಿರು, ಕರಾವಳಿಯ ತಾಯಿಂದಿರು ಏನು ನಮ್ಮ ಗ್ಯಾರಂಟಿಯನ್ನ ಇವತ್ತು ಅವರ ಬದುಕಿನಲ್ಲಿ ಜೀವವನ್ನ ಉಳಿಸ್ಲಿಕ್ಕೆ ದೀಪವನ್ನ ಬೆಳಗಿಸ್ತಾ ಇದ್ದಾರೆ. ತಿಂಗಳಿಗೆ ಏನು 5,000ಕ್ಕೂ ಹೆಚ್ಚು ರೂಪಾಯಿ ಹಣ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಇದು ಉಪಕಾರವನ್ನ ತೀರಿಸ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕನಿಷ್ಠ 20 ಸೀಟಾರು ಬಂದೇ ಬರ್ತದೆ ಅಂತ ಆತ್ಮವಿಶ್ವಾಸ ನಮ್ಮ ಗ್ಯಾರಂಟಿಗೆ ಓದಿ ಹೇಳ್ತಾ ಇದೆ. ಯಾಕೆ 2 ಪಾರ್ಟಿಯವರು ಇಬ್ರು ಸೇರಿ ಒಟ್ಟಿಗೆ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ? ಹಿಂದೆ ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾ ಇದ್ರು, ನಾನು ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಆಗ ಮೋದಿ ಅವರು ಹೇಳಿದ್ರು, ನಮ್ಮ ಮನೆಗೆ ಬಂದು ಸೇರಪ್ಪ, ನಾನೇ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಹೇಳ್ತಾ ಇದ್ದಾರೆ ಗೌಡ್ರು, ಹಿರಿಯ ಗೌಡ್ರು, ನಾನೇ ನನ್ನ ಮಗನ್ನ ಇವತ್ತು ಬಿಜೆಪಿ ಕಡೆ ಕಳಿಸ್ತಿ ಅಂತೇಳಿ. ಇದು ರಾಜಕಾರಣದಲ್ಲಿ ಯಾರು ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಒಂದು ಹಾಕೊಳ್ಳಿ, ನಾವು ಚಿಂತೆ ಮಾಡೋದು ಬೇಡ. ನಮ್ಮ ಸಿದ್ಧಾಂತ, ನಮ್ಮ ನಂಬಿಕೆ, ಇವತ್ತು ನಮಗೆ ಏನು ಇರುವಂತ ಒಂದು ನಂಬಿಕೆ ಇದೆಯಲ್ಲ, ಕಾಂಗ್ರೆಸ್ ಪಕ್ಷದ ತತ್ವ, ಒಂದು ನೀತಿ, ಅದ್ರ ಮೇಲೆ ನಾವೆಲ್ಲ ಇವತ್ತು ಬದುಕಿದ್ದೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಂಗೆ ನಮ್ಮ ನಂಬಿಕೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಸಿದ್ಧಾಂತ ಇವತ್ತು ನಾವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾವಾಗಲೂ ಕೂಡ ಇತಿಹಾಸವನ್ನ ಸೃಷ್ಟಿಯನ್ನ ಮಾಡ್ಕೊಂಡು ನಾವು ಬಂದಿದೆ. ನಾವು ಚಿಂತೆ ಮಾಡೋದು ಬೇಡ. ಪ್ರಧಾನಮಂತ್ರಿ ಅವರು ಹೇಳ್ಬೋದು, ನಾವು 370 ಸೀಟ್ ಗೆಲ್ತೀವಿ ಅಂತ ಹೇಳ್ತೀವಿ, ಇದು ಸಾಧ್ಯ ಇಲ್ಲ. ನನಗೆ ಆತ್ಮವಿಶ್ವಾಸ ಇದೆ. ರಾಹುಲ್ ಗಾಂಧಿ ಅವರು ಈ ದೇಶವನ್ನ ಒಗ್ಗಟ್ಟು ಮಾಡ್ಲಿಕ್ಕೆ ಭಾರತ್ ಜೋಡೋ ಕಾರ್ಯಕ್ರಮವನ್ನ ಮಾಡಿದ್ದಾರೆ, ಈಗೂ ನಡೆಸ್ತಾ ಇದ್ದಾರೆ. ಇಡೀ ದೇಶ ಇವತ್ತು ಹೊಸ ನಾಯಕತ್ವಕ್ಕೆ ಚಿಂತೆಯನ್ನ ಮಾಡ್ತಾ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ, ಇಂದಿರಾ ಗಾಂಧಿ ಅವರು ಕೂತಂತ ಜಾಗದಲ್ಲಿ, ರಾಜೀವ್ ಗಾಂಧಿ ಅವರು ಕೂತಂತ ಜಾಗದಲ್ಲಿ ನಮ್ಮ ರಾಜ್ಯದ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಡೀತಾ ಇದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ನಮ್ಗೆ ದೇವ್ರು ಕೊಟ್ಟಿರೋದು ವರನೂ ಕೊಡೋದಿಲ್ಲ. ಮಾತು ಹೇಳ್ತಾ ಇರ್ತೀನಿ ನಾನು, ದೇವರು ನಿಮ್ಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಅಂತೇಳಿ. ಈ ಅವಕಾಶದಲ್ಲಿ ಇವತ್ತು ನೀವೆಲ್ಲ ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ ಜನರ ಹೃದಯವನ್ನ ಗೆದ್ದು, ಇವತ್ತು ಇಂದಿರಾ ಗಾಂಧಿ ಅವರು ಯಾವ ರೀತಿ ತನ್ನ ಕೊನೆಯ ಉಸಿರಿರುವವರೆಗೂ ನಾನು ಹೋರಾಟವನ್ನ ಮಾಡಬಲ್ಲೆ, ಈ ದೇಶಕ್ಕೋಸ್ಕರ ನನ್ನ ಪ್ರತಿಯೊಂದು ನೀರು ಕೂಡ, ತೊಟ್ಟು ನೀರು, ಬೇವರು, ರಕ್ತ ಕೂಡ ಈ ದೇಶಕ್ಕೆ ಆಗ್ತದೆ. ಹಂಗೆ ಇವತ್ತು ನಾವು ನೀವೆಲ್ಲ ಈ ಕಾಂಗ್ರೆಸ್ನ ಉಳಿಸ್ಲಿಕ್ಕೆ, ಈ ಕಾಂಗ್ರೆಸ್ನ ಬಾವುಟ ಬೇರೆಯವ್ರು ಹಾಕ್ಲಿಕ್ಕೆ ಸಾಧ್ಯನಾ? ಯಾವ ಪಾರ್ಟಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷವನ್ನ ಬಾವುಟನ ಆರಿಸಲಿಕ್ಕೆ ಸಾಧ್ಯ ಇಲ್ಲ.
ಈ ದೇಶಕ್ಕೆ ಸಂವಿಧಾನವನ್ನ ಯಾರು ಕೂಡ ಕಾಂಗ್ರೆಸ್ ಇಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಹೇಳಿ ಆಗಿ ಇವತ್ತು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ದುಡಿದು ಹಳ್ಳಹಳ್ಳಿಗೆ ಹೋಗಿ ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವೇನು ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿ ಕಳ್ಸಿಕೊಡ್ತೀವಿ, ನೀವೆಲ್ಲ ಸೇರಿ ಅತಿ ಹೆಚ್ಚು ಸೀಟನ್ನ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ಸೋಲೋದಿಲ್ಲ ಅನ್ನೋ ಒಂದು ಭರವಸೆ ನಿಮ್ಗಿರಬೇಕು, ಆತ್ಮಧೈರ್ಯ ಇರಬೇಕು. ನನಗೆ ವಿಶ್ವಾಸ ಇದೆ 20 ಸೀಟಾರು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ. ಈ ಕೇಂದ್ರದಲ್ಲಿ ಮತ್ತೆ ಒಂದು ನಮ್ಮ ಇಂಡಿಯಾ ಕೂಟ ರಾಷ್ಟ್ರೀಯ ಮಾಡ್ತದೆ ಅಂತ ಆತ್ಮವಿಶ್ವಾಸ ಇವತ್ತು ಇದೆ. ನಮ್ಮ ಸಾಮರ್ಥ್ಯ, ನಾವು ಕೊಟ್ಟ ಮಾತು, ಸರ್ಕಾರದ ಕಾರ್ಯಕ್ರಮ, ನೆನೆ ಬಜೆಟ್ ಎಂತ ಐತಿಹಾಸಿಕವಾದಂತ ಬಜೆಟ್. ವಿರೋಧ ಪಾರ್ಟಿಯವರು, ನಾನು 35 ವರ್ಷದಿಂದ ಅಸೆಂಬ್ಲಿಲಿ ಇದ್ದೇನೆ, 8 ಬಾರಿ. ಯಾವಾಗಲೂ ಕೂಡ ವಿರೋಧ ಪಾರ್ಟಿಯವರು, ದಳ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಅವರದು ಬಜೆಟ್ ಅಲ್ಲಿ ಇದ್ದಾಗ ಹಿಂದೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಯಾರು ಕೂಡ ಅವೇಳನ ಮಾಡ್ತಿರ್ಲಿಲ್ಲ. ಇದು ಬಜೆಟ್ಗೆಲ್ಲ ಅವೇಳನ. ನನ್ನ ರಾಜ್ಯದ ತಾಯಂದಿರಿಗೆ, ತಂದೆಯರಿಗೆ, ಅವರ ಸಂಬಳಕ್ಕೆ, ಅವರ ಬದುಕಿಗೆ ಕಾಂಗ್ರೆಸ್ ಪಕ್ಷ ಏನು ಇವತ್ತು 56,000 ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ, ಈ ರಾಜ್ಯವನ್ನು ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಅದನ್ನ ಧಿಕ್ಕರಿಸಿ ಇವತ್ತು ಬಿಜೆಪಿ ಜನತಾದಳವರು ಪ್ರತಿಭಟನೆ ಮಾಡಿ ಹೊರಟೋದ್ರು. ಏನ್ ಚಿಂತೆ ಏನಿಲ್ಲ ನಮಗೆ. 136 ಜನ, 2 ಪಕ್ಷೇತರು, 2 ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರು ಏನೇನೋ ತಂತ್ರ ಮಾಡ್ಲಿ, ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಇರ್ತದೆ, ಅದಾದ್ಮೇಲೆ ಮತ್ತೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬಿಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಆದ್ರಿಂದ ನೀವು ನಮ್ಗೆ ಶಕ್ತಿ ಕೊಡಬೇಕು, ಧೈರ್ಯ ತುಂಬಬೇಕು. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಸೇವೆಯನ್ನು ಮಾಡಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಯುವಕರು, ಹಿರಿಯರು, ಮಹಿಳೆಯರು, ಎಲ್ಲ ನಾಯಕರುಗಳು, ಹಿಂದುಳಿದವರು ಎಲ್ಲ ಒಗ್ಗಟ್ಟಿನಿಂದ ಈ ದೇಶವನ್ನ ರಕ್ಷಣೆ ಮಾಡೋಣ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ ಈ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತಾ ಇದ್ದೇನೆ. ಈಗ ತಮ್ಮನ್ನು ಉದ್ದೇಶಿಸಿ ಆಮೇಲೆ ಉದ್ಘಾಟನಾ ಭಾಷಣವನ್ನು ನಮ್ಮ ACC ಅಧ್ಯಕ್ಷರು ಮಾತಾಡ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಚುನಾವಣೆಗೆ who drived for this victory, a leader behind a successful story, Mr. Surjewala ji, he will address the gathering. ಮಾನ್ಯ ಶ್ರೀ ಸುರ್ಜೇವಾಲಾ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. President of the Indian National Congress, the one who is the son of the soil, the tiger of Karnataka, but is carrying the torch and the flag of pain and suffering of India's youth, India's women, India's downtrodden, India's SC, ST, OBC, India's farmers across the country today. Our respected and revered leader, Shri Mallikarjun Kharge ji, PCC President, Deputy Chief Minister, Shri D.K. Shivkumar ji, our Honorable Chief Minister, who is carrying forward along with the entire team the agenda of development, Shri Siddharamaiah ji, Moili Sahab, B.K. Hari Prasad ji, K.J. George Sahab, members of the Congress Working Committee, Nasir Hussain ji, Muniappa ji, former PCC President Dr. Parmeshwar ji, Deshpande ji, Dinesh Gundu Rao ji, and all the senior cabinet ministers, our National Youth Congress President Srinivas ji, my colleague AICC Secretary Rosie John ji, Sandeep ji,
all the ministers, legislators, Congress leaders, frontal organization heads who are present on and off the dais, and friends. Today is a historical day, and I will only take a short time. It's a historical day for two reasons. On this ground itself, Rahul Gandhi ji unveiled the Shakti scheme, free bus travel for Karnataka's women. 160 crore free trips have happened over last 7 to 8 months of this government, and that's the proof of commitment of the Karnataka model of development to people. Greh Lakshmi, over 1 crore women get 2,000 rupees every month in Karnataka. Greh Jyoti, nearly 2 crore households get 200 units of electricity free. That's the Karnataka model. Anna Bhagya scheme, 4 crore Kannadigas, they get 10 kgs of rice free. Modi government stopped the sale by FCI of rice to Karnataka government even for a price that we wanted to buy at 35 rupees 70 paisa a kg. Yet the chief minister and the cabinet decided we are going to directly transfer that money. Muniappa Saab is here, who's minister in charge. Nearly 4,900 crore rupees were transferred last year. That's the commitment. It is the commitment of this government that the unemployed youth, after passing out graduation and diplomas, are today getting nearly 1 lakh youth are getting 1,500 and 3,000 rupees of stipend. I'm told by Mr. Siddaramaiah that this year 52,000 crore rupees, 52,000 crore rupees will directly go in the bank accounts of people of Karnataka by the 5 Congress guarantees that have been implemented. साथियों, ये अपने आप में एक नया इतिहास है. मुझे सिद्धारमैया जी ने यह भी बताया कि ये 56,000 करोड़ रुपए की राशि हो जाएगी. एक तरफ ये कांग्रेस का कर्नाटका मॉडल ऑफ डेवलपमेंट है, and on the other side is the Modi fake model. Please remember, Prime Minister Modi came in last assembly elections and mocked the Congress guarantees. He used to make fun of the Congress guarantees. BJP leaders said the Congress guarantees cannot be implemented. Here we are today as we stand before you from where Shakti scheme was unveiled by Rahul ji. Every single Congress guarantee has been implemented. So there is a fake model, a copycat model that is being implemented or sought to be implemented by Prime Minister Modi. And there is a real model, Karnataka model of development that you see today. As parliament elections near, we have to ask these questions of the representatives of the MPs of the BJP, of the MLAs of the BJP. Where is the guarantee of 2 crore jobs every year? Where is the guarantee of 15 lakh rupees in everybody's account every year? Where is the guarantee of bringing back 80 lakh crore of black money? Where is the guarantee of building 100 smart cities? Where is the guarantee of giving MSP guarantee to farmers? Where is the guarantee of giving cost plus profit to farmers? The truth is, Modi model of guarantees is a fake model. They are just now trying to borrow the Karnataka model to peddle a set of fake lies. In this parliament elections, let's come together to expose these lies and to ensure that Congress flag unfurls like no one else in the entire state and the Congress emerges victorious from this brave and holy land of Mangalore as also in rest of the Karnataka. Thank you, Jai Hind. ಕಾರ್ಯಕರ್ತ ಬಂಧುಗಳಲ್ಲಿ ನಮ್ರ ವಿನಂತಿ,
ಈಗ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿ ಸಭೆಯನ್ನು ಮುಗಿಸ್ತೇವೆ. ದಯವಿಟ್ಟು ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಬೇಕು. ಇದೊಂದು ಬೃಹತ್ ಕಾರ್ಯಕ್ರಮವಾಗಿ ಹೊರಹೊಮ್ಮುತ್ತಾ ಇದೆ. ದಯವಿಟ್ಟು ಕಾರ್ಯಕರ್ತರು ಕೂತಲ್ಲೇ ಕೂತ್ಕೊಳ್ಬೇಕು ಅಂತ ವಿನಂತಿಸ್ತೇನೆ. ಈಗ ನಮ್ಮನ್ನು ಉದ್ದೇಶಿಸಿ ದೇಶದ ಅಪರೂಪದ ರಾಜಕಾರಣಿ, ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ. ನಮ್ಮ ಪಿಸಿಸಿ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯಜಿಯವರೇ, ಹಿರಿಯರಾದ ಶ್ರೀ ವೀರಪ್ಪ ಮೊಯ್ಲಿಜಿಯವರೇ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ದಿನೇಶ್ ಗುಂಡೂರಾವ್ ಅವರೇ, ಕೆ.ಜಿ. ಜಾರ್ಜ್ ಅವರೇ, ಆರ್.ವಿ. ದೇಶಪಾಂಡೆ ಅವರೇ, ಬಿ.ಕೆ. ಹರಿಪ್ರಸಾದ್ ಅವರೇ, ಕೆ.ಎಚ್. ಮುನಿಯಪ್ಪಾಜಿ ಅವರೇ, ಸಲೀಂ ಅಹಮದ್ ಅವರೇ, ನಾಸೀರ್ ಹುಸೇನ್ ಅವರೇ, ರಮಾನಾಥ್ ರೈ ಅವರೇ, ಚಂದ್ರಪ್ಪನವರೇ ಹಾಗೂ ವಿನಯ್ ಕುಮಾರ್ ಸೊರ್ಕೆ ಅವರೇ, ಶ್ರೀಮಾನ್ ಜಿ.ಸಿ. ಚಂದ್ರಶೇಖರ್ ಅವರೇ, ಬಿ.ಸಿ. ಚಂದ್ರಪ್ಪನವರೇ, ಮಧು ಬಂಗಾರಪ್ಪನವರೇ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಬಿ.ವಿ. ಶ್ರೀನಿವಾಸ್ ಅವರೇ ಹಾಗೂ ಕ್ಷಮಿಸಬೇಕು, ಸಮಯದ ಅಭಾವದಿಂದ ಎಲ್ಲರ ಹೆಸರನ್ನು ತೆಗೆದುಕೊಳ್ತಕ್ಕಂಥದ್ದು ಕಷ್ಟ. ಅದಕ್ಕಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಂತ್ರಿಗಳೇ ಮತ್ತು ಶಾಸಕ ಮಿತ್ರರೇ ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರುಗಳೇ, ಈ ಮಂಗಳೂರು ಜಿಲ್ಲೆಯ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರೇ, ಸಂದೀಪ್ ಎಐಸಿಸಿ ಸೆಕ್ರೆಟರಿ ಅವರೇ, ರೋಜಿ ಜಾನ್ ಅವರೇ ಹಾಗೂ ಉಳಿದ ಎಲ್ಲ ನಮ್ಮ ಮಿತ್ರರೇ ಹಾಗೂ ಇಲ್ಲಿ ಬಂದಂಥ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳೇ, ಈಗಾಗಲೇ ಶಿವಕುಮಾರ್ ಅವರು ಹಾಗೂ ನಮ್ಮ ಸುರ್ಜೇವಾಲಾ ಅವರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನಾನು ಕೆಲವು ಹೊಸ ವಿಚಾರಗಳನ್ನು ಹೇಳ್ತಾ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ತರಕ್ಕೆ ಆಶಿಸ್ತೇನೆ. ಒಂದು ವಿಶೇಷ ಅಂದರೆ ಈ ಜಿಲ್ಲೆದು
ನಾನು ನೆನೆಸ್ಕೊಳ್ಬೇಕಾಗಿದ್ದು ಮತ್ತು ಎಲ್ಲರ ನೆನಪಿಗಾಗಿ ನಾನು ಈ ಹೆಸರನ್ನ ಹೇಳಲೇಬೇಕಾಗ್ತದೆ. ಅಪ್ಪಟ್ಟ ಗಾಂಧಿವಾದಿ ಮತ್ತು ಬಡವರ ಬಗ್ಗೆ ಕನಿಕರಿ ಇರ್ತಕ್ಕಂಥ ಕುದುಮಲ್ ರಂಗರಾವ್ 1997ರಲ್ಲಿ ಮಂಗಳೂರಿನಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಂತ ಹೇಳಿ ಅವರು ಪ್ರಾರಂಭ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ, ಅತ್ಯಂತ ಹಿಂದುಳಿದ ವರ್ಗದವರಿಗೆ ಹಾಗೂ ಅಸ್ಪೃಶ್ಯರಿಗೆ ಅವರು ಶಿಕ್ಷಣ ಹಾಗೂ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಉತ್ತಮವಾದಂಥ ವಸತಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ಇದನ್ನು ಒಬ್ಬ ಮಹಾನ್ ವ್ಯಕ್ತಿ ಕುದುಮಲ್ ರಂಗರಾವ್ ಅಂತ ಹೇಳಿ ಮಾಡಿದರು. ಬಹುಶಃ ಭಾಳ ಜನರಿಗೆ ನೆನಪಿರ್ಲಕ್ಕಿಲ್ಲ. ಮಂಗಳೂರಿನಲ್ಲಿ ಇವತ್ತು ನಾವೇನೇನೋ ನೋಡ್ತಾ ಇದ್ದೇವೆ, ಆದರೆ ಈ ಡಿಪ್ರೆಸ್ ಕ್ಲಾಸಸ್ಗಳಿಗೆ, ಹಿಂದುಳಿದವರಿಗೆ ಅವರ ಧ್ವನಿಯನ್ನು ಎತ್ತಿಡತಕ್ಕಂಥವರು ರಂಗರಾವ್ ಅವರು. ನಾವು ಇವತ್ತು ಅವ್ರ ಬಗ್ಗೆ ನೆನಪಿಟ್ಕೊಂಡಿಲ್ಲ. ಅದೇ ರೀತಿಯಾಗಿ ಈ ಮಂಗಳೂರಿನಲ್ಲಿ ಎಲ್ಲಕ್ಕಿಂತಲೂ ಉಡುಪಿ ಮತ್ತು ಮಂಗಳೂರಿನಲ್ಲಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲಾಭವನ್ನು ಪಡೆದರು. ಭೂ ಸುಧಾರಣೆ ಕಾನೂನು ಅಡಿಯಲ್ಲಿ ಟೆನೆಂಟ್ಗಳಾದವರು ಅತ್ಯಂತ ಕಡುಬಡವರೇ, ಅವರು ಮಾಲೀಕರಾದರು. ಅದರ ಬಗ್ಗೆನೂ ಕೂಡ ಇವತ್ತು ಯಾರು ನೆನಪು ಮಾಡ್ತಾ ಇಲ್ಲ, ಎಲ್ಲ ಮರ್ತು ಹೋಗಿದ್ದಾರೆ. ಲಕ್ಷಾಂತರ ಜನರಿಗೆ ಈ ಮಂಗಳೂರು ಉಡುಪಿಯಲ್ಲಿ ನಮ್ಮ ಪಕ್ಷದ ದೇವರಾಜ ಅರಸು ಅವರಿದ್ದಾಗ, ಇಂದಿರಾ ಗಾಂಧೀಜಿ ಅವರಿದ್ದಾಗ, ನಾವು ಕೂಡ ರೆವಿನ್ಯೂ ಮಿನಿಸ್ಟರ್ಗಳಾಗಿದ್ದಾಗ ಲಕ್ಷಾಂತರ ಜನರಿಗೆ ನಾವು ಮಾಲೀಕರು ಮಾಡಿದ್ದೇವೆ, ಟೆನೆಂಟ್ಗಳಿಗೆ. ಯಾರಾದರೂ ನೆನಪಿಟ್ಟಿದ್ದಾರ? ಈಗೆಲ್ಲ ಕಡೆ ಕೆಲವು ನೋಡ್ತೀನಿ, ಕೆಲವು ಜನರಿಗೆ ಭಗವಾ ಜೆಂಡ ಹಿಡ್ಕೊಂಡು ಅಡ್ಡಾಡ್ತಾರೆ. ನೀವು ಹಿಂದಿನ ಕಾಲ ನೆನಪು ಮಾಡಿ, ನಿಮ್ಮ ತಾಯಿ ತಂದೆಯವರು ಯಾವ ಸ್ಥಿತಿಯಲ್ಲಿದ್ದರು, ನಿಮಗೆ ಮಾಲೀಕರು ಮಾಡಿದಂಥವ್ರು ಯಾರು, ಇದನ್ನ ನೀವು ನೆನಪಿನಲ್ಲಿ ಇಡದೆ ಹೋಗಿದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಯಾರು ಲಾಭ ಪಡ್ಕೊಂಡಿದ್ದಾರೋ ಅವರೇ ಇದನ್ನ ಮರ್ತು ಹೋದರೆ ನಾವು ಯಾರಿಗೆ ಹೇಳಬೇಕು? ನಾನು ಒಂದು ಟ್ರಿಬ್ಯುನಲ್, ಒಂದು ತಾಲೂಕಾ ಕಿತ್ತಿಲ್ಲಿ, ಒಂದೊಂದು ತಾಲೂಕಾದಲ್ಲಿ 4 ಟ್ರಿಬ್ಯುನಲ್ ಮಾಡಿ ಲಕ್ಷಾಂತರ ಕೇಸ್ಗಳನ್ನು ನಾವು ಅದರ ತೀರ್ಮಾನ ಕೊಡ್ಸಕ್ಕೆ ಹಚ್ಚಿ ಅವ್ರ ಮುಂದೆ ಕೋರ್ಟಿಗೂ ಕೂಡ ಹೋಗ್ಲಾರ್ದಂಗೆ ಮಾಡಿ ಅಷ್ಟೊಂದು ಲಕ್ಷಾಂತರ ಎಕರೆ ಜಮೀನು ನಾವು ಕೊಟ್ಟೇವೆ. ಏನ್ ರಮಾನಾಥ್ ರಾಯ್ ಸ್ವರ್ಕೆ, ನಿಮಗೆ ಕೇಳ್ತಾ ಇದ್ದೀನಿ, ನೀವೆಲ್ಲ ಟ್ರಿಬ್ಯುನಲ್ ಮೆಂಬರ್, ಅವಾಗ ನೀವು ಹಂಚಿದ್ದನ್ನ ಎಲ್ಲಿ ಹೋದ್ರು ಆ ಜನ, ಅವರಿಗೆ ಭೂ ಮಾಲೀಕರು ಮಾಡಿದೆವು ನಾವು, ಭೂ ಒಡೆಯರು ಮಾಡಿದೆವು ನಾವು. ಆದ್ರೆ ಅವ್ರು ಎಲ್ಲಿ ಪತ್ತೆನೇ ಇಲ್ಲ ಈಗ. ಯಾಕಂದ್ರೆ ನಮ್ಮಿಂದ ಲಾಭ ಸಿಗೋವರಿಗೆ ಕೆಲವು ಜನ ಲಾಭ ತಗೊಂಡ್ರು. ಈಗ ನಮ್ಮನ್ನೇ ಮರ್ತು ಹೋದರೆ ಇದು ಯಾವ ನ್ಯಾಯ? ಯಾವ ಇಂದಿರಾ ಗಾಂಧಿ ಅವರು ನಿಮಗೆ ಜಮೀನು ಕೊಟ್ಟರು? ಯಾವ ದೇವರಾಜ ಅರಸು ಕಾಲದಲ್ಲಿ ಕಾಂಗ್ರೆಸ್ ಕೊಡ್ತು? ನಾವೆಲ್ಲ ಇಲ್ಲಿ ಬಂದು ಒಂದೊಂದು ತಾಲೂಕಾದಲ್ಲಿ 4 ಟ್ರಿಬ್ಯುನಲ್ ಮಾಡಿದೇವೆ. ಒಂದು ಟ್ರಿಬ್ಯುನಲ್ ಆದರೆ ಜನರಿಗೆ ಬೇಗನೆ ಅನುಕೂಲ ಆಗಲ್ಲ ಅಂತ ಹೇಳಿ ನಾವು ಮಾಡಿಕೊಟ್ಟೇವೆ. ಮೊಯ್ಲಿ ಅವರು ಇಲ್ಲೇ ಇದ್ದಾರೆ, ಎಲ್ಲರೂ ಇದ್ದಾರೆ. ಇಷ್ಟು ಜನರಿಗೆ ಲಾಭ ಸಿಕ್ಕ ಮೇಲೂ ಕೂಡ ನಮ್ಮ ದುರ್ದೈವ
ಇವತ್ತು ಜಮೀನು ಕೊಟ್ಟವನಿಗೆ ನೆನೆಸೋದಿಲ್ಲ. ಆದರೆ ಯಾರು ಹೊಟ್ಟೆ ತುಂಬಿಸಕ್ಕೆ ಸೋನಿಯಾ ಗಾಂಧಿ ಅಂತವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಅವರು ಲಾಭ ಕೊಟ್ಟರು. ಮಕ್ಕಳಿಗೆ ಕಂಪಲ್ಸರಿ ಎಜುಕೇಶನ್ ಅಂತ ಹೇಳಿ ಸ್ಕೂಲ್ಗಳಿಗೆ ಅಂದರೆ ಪ್ರೈಮರಿಯಿಂದ 8ನೇವರೆಗೆ ಫ್ರೀ ಎಜುಕೇಶನ್ ಕೊಟ್ಟರು. ಅವರಿಗೂ ಕೂಡ ಮರ್ತಿದ್ದಾರೆ ಜನ. ನನಗೆ ಆಶ್ಚರ್ಯ ಅನ್ನಿಸ್ತದೆ, ನಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಲಾಭ ಪಡೆದು ಊಟದಲ್ಲಿ, ನರೇಗಾ ಯೋಜನೆಯಲ್ಲಿ, ಭೂಮಿಯಲ್ಲಿ, ಶಿಕ್ಷಣದಲ್ಲಿ ಎಲ್ಲದಲ್ಲಿ ಕೂಡ ನಾವು ಜನರಿಗೆ ಲಾಭ ಮಾಡಿಕೊಟ್ಟಿದ್ದೇವೆ. ಆದರೆ ಇವತ್ತು ಕೆಲವು ಪಕ್ಷಗಳು ನಮ್ಮನ್ನ ಒಡಿಸಿ, ಹಿಂದುಳಿದ ಸಮಾಜಕ್ಕೆ ಒಡಿಸಿ, ಟೆನೆಂಟ್ಗಳಿಗೆ ಒಡಿಸಿ, ಬಡವರನ್ನ ಒಡಿಸಿ ಇವತ್ತು ಸತತವಾಗಿ ಆಳಬೇಕು ಅಂತ ಹೇಳಿ ಮೋದಿ ಏನು ಹೊರಟಿದ್ದಾರೆ. ಆ ಮೋದಿ ಜೈ ಜೈಕಾರ ಇಲ್ಲಿ ಕೇಳ್ತಾ ಇದ್ದೀನಿ. ಮೋದಿ ನಿಮಗೆ ಜಮೀನು ಕೊಟ್ಟನ ಹೇಳಿ. ಮೋದಿ ಜಮೀನು ಕೊಟ್ಟನ? ಕೊಟ್ಟವ್ರು ಯಾರು? ಕಾಂಗ್ರೆಸ್ನವರು. ಮೋದಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದ? ಇಲ್ಲ. ಮೋದಿ ಏನು ಹೇಳಿದ್ರು? ನಾನು सबको मैं नौकरी दूंगा, हर साल 2-2 करोड़ नौकरियां मैं दूंगा. ಯಾರು ಹೇಳಿದ್ರು? ಮೋದಿ ಹೇಳ್ದ. ನಿಮಗೆ ಸಿಕ್ತಾ? ಸಿಗ್ಲಿಲ್ಲ. ನೋಡಿ, ಇಲ್ಲಿ ಮಂಗಳೂರದವ್ರು ಬಹಳ ಹುಷಾರ್ ಜನ ಇದ್ರಿ, ಬುದ್ಧಿವಂತರಿದ್ರಿ, ನಿಮಗೆ ಸಿಕ್ಕಿರ್ಬೋದು. ಮೋದಿ ಅರೆ ಸಿಗ್ಲಿಲ್ಲ ಅಂತಂದ್ರೆ ಇಷ್ಟೊಂದು ಈ ಬಿಜೆಪಿ ಜೆಂಡಾಗಳು ಯಾಕೆ ಅಡ್ಡಾಡ್ತಾವಿಲ್ಲಿ? 15 ಲಕ್ಷ ರೂಪಾಯಿ ನಿಮ್ಮ ಜಾಬ್ನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಕೊಟ್ರ? ನೋಡಿ, ನೀವು ತಗೊಂಡಿರ್ಬೇಕು. ತಗೊಂಡು ಸುಳ್ಳು ಹೇಳ್ತೀರಿ ನೀವು. ಇಲ್ಲ, ಈ ದೇಶದ ಪ್ರಧಾನಮಂತ್ರಿ ಹೆಂಗ್ ಸುಳ್ಳಾಡ್ತಾನ್ರಿ? ಸುಳ್ಳಾಡ್ತಾನ? ಇಲ್ಲ, ನೀವು ಸುಳ್ಳಾಡ್ತಿರ್ಬೇಕು, ಇಲ್ಲ ಮೋದಿ ಸುಳ್ಳಾಡ್ತಿರ್ಬೇಕು. ನಾವಂತೂ ಯಾವತ್ತು ಏನು ನುಡಿದಿದ್ದೇವೆ ಅದರಂಗೆ ನಡೆದಿದ್ದೇವೆ. ಇವತ್ತು ನಮ್ಮ ಬಜೆಟ್ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. 6 ಗ್ಯಾರಂಟಿ ಕೊಟ್ಟೇವೆ ನಾವು. 6 ಗ್ಯಾರಂಟಿಗೆ ದುಡ್ಡು ಕೊಟ್ಟು ಇವತ್ತು ಬಜೆಟ್ನಲ್ಲಿ ಇಟ್ಟು ಇವತ್ತು ನಮ್ಮ ನಾಯಕರು ಎಲ್ಲರೂ ಇಲ್ಲಿ ಬಂದಿದ್ದಾರೆ, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಆದರೆ ಏನೂ ಕುಡದಂತ, ಏನೂ ಕೊಡದಂತ ಮನುಷ್ಯ, ತಾ ಕೊಟ್ಟಿದ್ದ ವಚನವನ್ನ ನಿಭಾಯಿಸದೇ ಇರ್ತಕ್ಕಂಥ ಮನುಷ್ಯ, ಅವನ ಬಗ್ಗೆ ಮೋದಿ 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 ಹೊಟ್ಟೆ ತುಂಬುತ್ತದ? ಜನರಿಗೆ ಏನಾದರೂ ಕೆಲಸ ಕೊಟ್ಟಿದಾರ? ನರೇಗಾ ಯೋಜನೆ ನಮ್ಮದು, ಅನ್ನ ಯೋಜನೆ ನಮ್ಮದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಮ್ಮದು. ಅವ್ರೇನಂದ್ರೆ ಮೋದಿ ಬರೇ ಜಗಳ ಹಚ್ಚೋದು. ಇವತ್ತೆಷ್ಟು ಜನ ಹಿಂದುಳಿದಂಥವ್ರಿದ್ದಾರೆ, ಅವ್ರ ಎಲ್ಲರಿಗೆ ಟೆನೆಂಟ್ ಇದ್ದವರಿಗೆ ಕಾಯಂ ಮಾಡ್ತಕ್ಕಂಥದ್ದು ಜಮೀನು ಕೊಟ್ಟಿದ್ದು ನಮ್ಮ ಸರ್ಕಾರ. ಇಷ್ಟೊಂದು ಇದ್ರೂ ಕೂಡ ಕಾಂಗ್ರೆಸ್ಗೆ ಬಿಜೆಪಿಯವ್ರು ಬೈಯೋದೇ ಬೈಯೋದು. ಈ ನಿಮ್ಮ ಮಂಗಳೂರಿನಾಗಂತೂ ಕೇಳೇಬೇಡಿ, ಮುಂಜಾನೆ ಎದ್ದು ಕೂಡಲೇ ಕಾಂಗ್ರೆಸ್ಗೆ ಬೈಯೋದು. ಅಲ್ಲೇ ನಮ್ಮಲ್ಲಿ ಜಮೀನು ತಗೊಂಡ್ರವನು ಬೈತಾನೆ, ನಮ್ಮ ಅನ್ನ ತಿಂದವನು ಬೈತಾನೆ, ನಮ್ಮ ಶಿಕ್ಷಣ ಪಡೆದವನು ನಮಗೆ ಬೈತಾನೆ. ಇದು ಯಾವ ನ್ಯಾಯ? ಕೆಲವು ಜನ ಅತ್ಯಂತ ಶ್ರೀಮಂತರು, ಯಾರ ಹತ್ರ ದುಡ್ಡಿದೆ, ಯಾರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೋ ಅವರು ಎಲ್ಲರೂ ಕೂಡ ಈ ಬಡವರನ್ನ, ದಲಿತರನ್ನ, ಹಿಂದುಳಿದವರಂತ ಅತ್ಯಂತ ಕಡು ಬಡವರು ಅವರಿಗೆ ತುಳಿಬೇಕು ಅನ್ನತಕ್ಕಂಥದ್ದು ಅವ್ರ ಗುರಿ ಇದೆ. ನೀವು ಆ ಕೆಲಸಕ್ಕೆ ಹೋಗ್ತೀರಾ? ಯೋಚನೆ ಮಾಡಿ ಬಂಧುಗಳೇ. ನಾನು ಎಲ್ಲಿ ಹೋದಲ್ಲಿ ಕೂಡ ನಾವು ಹೇಳ್ತಾ ಇದ್ದೇವೆ, ದೇಶಕ್ಕೆ ಸ್ವಾತಂತ್ರ್ಯ ತಂದಂಥವರು ನಾವು.
ದೇಶದ ಅಭಿವೃದ್ಧಿ ಮಾಡೋಕ್ಕೆ ಸಹಾಯ ಮಾಡಿದವರು ನಾವು. ನಿಮ್ಗೆ ಹೇಳಬೇಕಾಗಿದ್ರೆ ಹಿಂದೆ ಒಬ್ರು MP ಇದ್ರು ಕಾಂಗ್ರೆಸ್ದವರು, ಶ್ರೀನಿವಾಸ್ ಮಲ್ಯ ಅಲ್ಲ, ಶ್ರೀನಿವಾಸ್ ಮಲ್ಯ ಅವರಿದ್ರು. ಫೈಲ್ ತಗೊಂಡು ನೆಹರು ಅವ್ರ ಬಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಎಲ್ಲ ಕಡೆ ಅಡ್ಡಾಡಿ ಈ ಮಂಗಳೂರು ಉಡುಪಿಗೆ ಒಂದು ಮಾಡಿ 100 ಬ್ರಿಡ್ಜಸ್ ಮಾಡಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಈಗ ಯಾವ ಬ್ರಿಡ್ಜ್ ಮೇಲೆ ಒಡ್ಡಾಡ್ತೀರಿ ನೀವು, ಸಣ್ಣ ಪುಟ್ಟು ನದಿ ಮೇಲೆ, ಅದು ಯಾರು ಮಾಡಿದ್ದು? ಶ್ರೀನಿವಾಸ್ ಮಲ್ಯ ಕಾಂಗ್ರೆಸ್ ಕಾಲದಲ್ಲಿ. ಪೋರ್ಟ್, ಇಲ್ಲಿ ದೊಡ್ಡ ಪೋರ್ಟ್ ಇದೆ, ಯಾರು ಮಾಡಿದ್ದು? ಕಾಂಗ್ರೆಸ್ದವ್ರು ಮಾಡಿದ್ದು. ಏರ್ಪೋರ್ಟ್ ಯಾರು ಮಾಡಿದ್ದು? ಕಾಂಗ್ರೆಸ್. ಪ್ರತಿ ಒಂದು ಚಿನ್ನ ಇವತ್ತು ಇಲ್ಲಿ ಮಂಗಳೂರಿನಲ್ಲಿದೆ, ಉಡುಪಿನಲ್ಲಿದೆ, ಅದು ಎಲ್ಲನೂ ಕೂಡ ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ ಆಗಿದೆ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಕಾಂಗ್ರೆಸ್ ತಂದಿದ್ದು. ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಇಷ್ಟು ಬೆಳಿಬೇಕಾದ್ರೆ 10 ಎಕರೆ 100 ಎಕರೆ ನಮ್ಮ ಸರ್ಕಾರ ಕೊಟ್ಟಿದ್ದು, ನಾವು ಕೊಟ್ಟಿದ್ದು, ಅದನ್ನ ಇವತ್ತು ಬೆಳೆದಿದ್ದು. ಇಷ್ಟೊಂದು ಕೊಟ್ಟ ಮೇಲೂ ಕೂಡ ಈ ಜನ ಯಾರ ಹತ್ರ ನಮ್ಮ ಜಮೀನು ತಗೊಂಡ್ರು, ಯಾರು ಬ್ಯಾಂಕಿನ ಲಾಭ ತಗೊಂಡ್ರು, ಅವರೇ ನಮಗೆ ವಿರುದ್ಧವಾಗಿ ಮಾತಾಡ್ತಾರೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳಿದ್ದು, ಆ ಬ್ಯಾಂಕದ ರಾಷ್ಟ್ರೀಕರಣ ಆದ್ಮೇಲೆ ಕೆಲವು ಬ್ಯಾಂಕ್ಗಳನ್ನ ಪ್ರೈವೇಟ್ ಆಗಿದ್ದು. ಆ ಬ್ಯಾಂಕ್ ಅವರ ಹೆಸರುಗಳು, ಆ ಹೆಸರುಗಳನ್ನ ಅಳಿಸ್ಬೇಕು ಅಂತ ಮೋದಿ ಅವರೆಲ್ಲ ವಿಜಯ್ ಬ್ಯಾಂಕ್, ನಮ್ಮ ಬೇರೆ ಕೆನರಾ ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಗಳಿಗೆ ಒಯ್ದು ಅಹಮದಾಬಾದ್ ಕಡೆ ಸೇರಿಸ್ಬಿಟ್ಟ, ಅಲ್ಲಿನ ಬ್ಯಾಂಕಿಗೆ ಜೋಡಿಸ್ಬಿಟ್ಟ. ಆ ದೇನಾ ಬ್ಯಾಂಕ್ ಅಂತೆ, ಲೇನಾ ಬ್ಯಾಂಕ್ ಅಂತೆ, ಆ ಬ್ಯಾಂಕ್ ಅಂತೆ. ದೇನಾ ಅಂದ್ರೆ ಗೊತ್ತಲ್ಲ, ಕೊಡೋದು. ಲೇನಾ ಅಂತಂದ್ರೆ ತಗೊಳ್ಳೋದು. ಇದ್ರಾಗೆ ವೈದ್ಯಲಿಂದ ಎಲ್ಲ ಸೇರಿಸ್ಬಿಟ್ಟ. ಅಂದ್ರೆ ಯಾವ ಭಾಗ, ಕರ್ನಾಟಕದ ಭಾಗ ಆರ್ಥಿಕ ಬೆಳವಣಿಗೆಯಲ್ಲಿ ಮುಂದಿದೆ, ಅದಕ್ಕೆ ಹಿಂದೆ ತರ್ತಕ್ಕಂಥ ಕೆಲಸ ಮೋದಿ ಅವರು ಮಾಡಿದ್ದು. ಆದ್ರೆ ನನಗೆ ಬಹಳ ನೋವು ಉಂಟಾಗಿದೆ. ಇಂಥ ಜಾಗದಲ್ಲಿ ಬಿಜೆಪಿ ಬೆಳೀತಾ ಇದೆ. ಬಿಜೆಪಿ ಮಾತು ಕೇಳಿ ಇಲ್ಲೆಲ್ಲರೂ ಒಬ್ರಿಗೊಬ್ರು ಹೋರಾಟ ಮಾಡ್ತಾರೆ, ಹೊಡೆದಾಡ್ತಾರೆ, ಬಡದಾಡ್ತಾರೆ. ಬಂಧುಗಳೇ, ಎಲ್ಲರೂ ಕೂಡ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಿತು. ಮತ್ತು ಒಳ್ಳೆ ಒಳ್ಳೆ ಕೆಲಸ ಮಾಡಿದಂಥವ್ರು ಕಾಂಗ್ರೆಸ್ ಮುಖಂಡರೇ. ಈಗ ಹೇಳಿದ್ರು ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಏನಾಯಿತು, ನಮ್ಮ ಇವರು ಜನಾರ್ದನ್ ಪೂಜಾರಿ ಕಾಲದಲ್ಲಿ ಏನಾಯ್ತು, ಇವೆಲ್ಲನೂ ಕೂಡ ಬಡವರಿಗೆ ಅಧಿಕಾರ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿ. ಇದು ನೀವು ಮರಿಬೇಡಿ. ವೀರಪ್ಪ ಮೊಯ್ಲಿ ಯಾರಿದ್ರು? ಒಬ್ಬರು ಬಡವರು ವಕೀಲರು. ಜನಾರ್ದನ್ ಪೂಜಾರಿ ಯಾರಿದ್ರು? ಅವರು ವಕೀಲರು. ಇಂಥ ಜನರಿಗೆ ಉನ್ನತವಾದಂಥ ಸ್ಥಾನದಲ್ಲಿ ಕೂಡಿಸಿ, ನಿಮಗೆ ಸಹಾಯ ಮಾಡತಕ್ಕಂಥ ಜಾಗದಲ್ಲಿ ಕೂಡಿಸಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಕೆಲಸವನ್ನ ಮಾಡಿಸಿದೆ ಅವ್ರ ಕೈಯಿಂದ. ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ಮರ್ತು ಹೋಗ್ತೇವೆ ಬಹಳ ಬೇಗನೆ. ಇವತ್ತು ಅದಕ್ಕೆ ಬಂಧುಗಳೇ, ನಾನು ನಿಮಗೆ ನಮ್ಮ 5 ಗ್ಯಾರಂಟಿಗಳು ಅದಕ್ಕೆಲ್ಲ ದುಡ್ಡಿಟ್ಟಿದ್ದಾರೆ. ನಾನು ಎಷ್ಟಿಟ್ಟಾರ ಏನಿಲ್ಲ ಹೇಳಕ್ಕೆ ಹೋಗೋದಿಲ್ಲ. ಅದು ಸುರ್ಜಿವಾಲಾ ಅವರು ತಮ್ಮ ಮಾತಿನಲ್ಲಿ ಭಾಳ ಅರ್ಥಗರ್ಭಿತವಾಗಿ ಅವರು ಹೇಳಿದ್ದಾರೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೆ ಇದು ಆದರೂ ನೆನಪಿಡಿ, ಈ ಗ್ಯಾರಂಟಿಗಳ ನಾವು ಹಿಂದೆ ಮಾಡಿದ ಗ್ಯಾರಂಟಿ ಮಾಡ್ತೀರಿ, ಅಡ್ಡಿ ಇಲ್ಲ, ಅದು ನಿಮ್ಮ ಧರ್ಮ ಕರ್ಮ. ಈಗ ಗೃಹ ಜ್ಯೋತಿ
ಇದು ಒಂದು ಹೊಸ ಗ್ಯಾರಂಟಿ ಅಲ್ಲ. 2153 ಕೋಟಿ ರೂಪಾಯಿ. ಆಮೇಲೆ ಗೃಹಲಕ್ಷ್ಮಿ ಇದಕ್ಕೆ ಸುಮಾರು 4600 ಕೋಟಿ ರೂಪಾಯಿ. ಅನ್ನಭಾಗ್ಯ ಸುಮಾರು 4890 ಕೋಟಿ. ಆಮೇಲೆ ಶಕ್ತಿ ಇದಕ್ಕೆ ಸುಮಾರು 84.31 ಕೋಟಿ. ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹಾಗೂ ಬೇರೆ ವಾಹನಗಳಲ್ಲಿ ಪ್ರವಾಸ. ಈ ಗ್ಯಾರಂಟಿ ನೋಡಿದ ಮೇಲೆ ಮೋದಿ ಅವರು ಎಚ್ಚರಾಗಿದ್ದಾರೆ. ಅರೆ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಇಲ್ಲಿ ಕುಂತಂತ ಮಂತ್ರಿಗಳು, MLAಗಳು ಸೇರಿ 5 ಗ್ಯಾರಂಟಿ ಕೊಟ್ಟು ಅವರಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ನಾನ್ಯಾಕೆ ಕೊಡಬಾರ್ದು ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದ್ದಾನೆ. ದಿನ ಪೇಪರ್ನಾಗ ನೋಡಿ ಈ ಗ್ಯಾರಂಟಿ, ಅವನ ಗ್ಯಾರಂಟಿ ಒಂದು ಇಲ್ಲ. 2 ಕೋಟಿ ಗ್ಯಾರಂಟಿ ನೌಕರಿ ಎಲ್ಲೋ ಆಯ್ತು, 15 ಲಕ್ಷ ರೂಪಾಯಿ ಎಲ್ಲೋ ಆಯ್ತು. ರೈತರ ಆಮದಾನಿ ನಾನು ಹೆಚ್ಚಿಸ್ತೇನೆ, ಡಬಲ್ ಮಾಡ್ತೀನಿ ಅಂತ ಹೇಳ್ದ. MSP ನಾನು ಹೆಚ್ಚಿಸ್ತೇನೆ ಅಂತ ಹೇಳ್ದ. ಈ ಗ್ಯಾರಂಟಿಗಳು ಫೇಲ್ ಆದ್ಮೇಲೆ ಈಗ ದಿನಾ ಪೇಪರ್ನಾಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನಾವು ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳಲಿಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದೇವೆ. ಮೋದಿ ಏನ್ ಹೇಳ್ತಾನೆ, ಬಿಜೆಪಿ ಗ್ಯಾರಂಟಿ ಅಂತ ಹೇಳಲ್ಲ, ಮೋದಿ ಗ್ಯಾರಂಟಿ. ನೀ ಎಲ್ಲಿಂದ ಬಂದಪ್ಪ ಮೋದಿ? ದೇಶ ಇದ್ದಿರ್ತಾನೆ ಮೋದಿ. ಹೀಗೆ ಜನರಿಗೆ ದಿಕ್ಪಾಲ್ ಮಾಡಿಸೋದು, ಭ್ರಮೆ ಹುಟ್ಟಿಸೋದು, ಈ ಕೆಲಸ ಇವತ್ತು ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು. ಮೊನ್ನೆ ಇದೇ ಪಾರ್ಲಿಮೆಂಟ್ ನಡೆದಿತ್ತು, ರಾಜ್ಯಸಭಾದಲ್ಲಿ ನಾನು ಮಾತಾಡಬೇಕಾಗಿದ್ರೆ ನಮ್ಮ ಇವರಿಗೂ ಹೇಳಿದೆ ನಾನು, ಇವರು ನಮ್ಮ ದೇವೇಗೌಡ್ರೆ 91 ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ನೀವ್ಯಾಕಿಂತ ವಯಸ್ಸಿಗೆ, ಪಾರ್ಟಿ ಹೆಸರು ಸೆಕ್ಯುಲರ್ ಪಾರ್ಟಿ, ಆದ್ರೆ ನೀವು ಹೋಗಿ ಯಾರು ತೊಡಿ ಮೇಲೆ ಕುಂತಿದ್ರಿ? ಆ ಮೋದಿ ತೊಡಿ ಮೇಲೆ. ಮೋದಿನೂ ಅಲ್ಲಿ ಎದುರುಗಡೆನೇ ಇದ್ರು. ಇವ್ರು ನನ್ನ ಪಕ್ಕದಾಗ 3ನೇ ಸ್ಥಾನದಲ್ಲಿದ್ರು. ನಾ ಹೇಳಿದೆ, ನೀವು ಯಾಕೆ ಹೋಗಿ ಅವ್ರು ತೊಡಿ ಮೇಲೆ ಕುಂತೀರಿ? ಅವಾಗ ಮೋದಿ ನಗ್ತಾ ಇದ್ದ. ನಾನಂದೆ, ನೀ ಎಲ್ಲರಿಗೂ ಮುಗ್ಸಕ್ಕೆ ಇವೆಲ್ಲ ತಂತ್ರ ಮಾಡ್ತಾ ಇದ್ರಿ, ಆದ್ರೆ ನಾ ಏನು ತಿಳ್ಕೊಂಡಿದ್ದೆ, ಅವರು ದೇವೇಗೌಡ ಈ ವಯಸ್ಸಿಗೆ ಪಾರ್ಟಿ ಬದಲಾವಣೆ ಮಾಡಲ್ಲ, BJP ಸರಿ ಹೋಗಲ್ಲ, ಸೆಕ್ಯುಲರ್ ಪಾರ್ಟಿ ಅಂತ ಹೆಸರಿದೆ. ಅದಕ್ಕೆ ನಾನು ಅವರಿಗೆ ನೇರವಾಗಿ ಕೇಳಿದೆ, ನಿಮ್ಮ ಸೆಕ್ಯುಲರ್ ಪಾರ್ಟಿ ಅವ್ರ ಜೊತೆಯಲ್ಲಿ ಹೆಂಗೆ ಹೋಗ್ತಾ ಇದ್ರಿ? ಅವ್ರು ಆಮೇಲೆ ಈ ಕಾಂಗ್ರೆಸ್ದವ್ರನ್ನ ಮುಗಿಸ್ಬೇಕಂತ ಮಾಡಿರು. ಅವರು ಹೋಗಿ ಬಂದು ಈ ಸಿದ್ದರಾಮಯ್ಯ ಅವ್ರದ್ದೇ ನಡೀತದೆ. ಅದು ಏನೋ ನನಗೆ ಗೊತ್ತಿಲ್ಲ. ಅವ್ರ ಹೆಸರು ನಾ ಹೇಳಿದೆ, ಅವ್ರದ್ದು ಇವ್ರದ್ದು ಹೆಸರು ಹೇಳಬೇಡಿ. ಮುಗಿಸ್ತಾರೆ ಅಂತಂದ್ರೆ ಯುದ್ಧದಲ್ಲಿ ಯಾರಾದರೂ ಒಬ್ಬರು ಮುಗಿತಾರೆ, ಇಲ್ಲ ನೀವು ಮುಗಿಬೇಕು, ನಾವು ಮುಗಿಬೇಕು, ಅವಾಗೇ ವಿಜಯ ಸಾಧಿಸ್ಬೇಕಲ್ಲ. ಎಲೆಕ್ಷನ್ದಾಗ ಗೆಲ್ಲಬೇಕಾದ್ರೆ ಇಬ್ರು ನಿಲ್ತಾರೆ, 3 ನಿಂದಿರ್ತಾರೆ, 3ರಲ್ಲಿ ಒಬ್ಬರೇ ಗೆಲ್ಲ ತಾನೆ. ಅದಕ್ಕೆ ಈಗಂತೂ ಅವರು BJP ಅವರಿಬ್ಬರು ಒಂದಾಗಿದ್ದಾರೆ. ಈಗ ಮುದ್ದಾಡ್ತಾ ಇದ್ದಾರೆ. ಆಗಲಿ, ಆದರೆ ನನಗೆ ಈ ಗ್ಯಾರಂಟಿಗಳು, ಈ ಕೊಟ್ಟಂತ ಕೆಲಸ, ಹೇಳದಂತ ಕೊಟ್ಟಂತ ಬಜೆಟು, ಇದು ನೋಡಿದ ಮೇಲೆ ನನಗನ್ನಿಸ್ತದೆ ಈ ಸಾರಿ ಕರ್ನಾಟಕದಲ್ಲಿ ನಾವು 20 ಸೀಟ್ ಗೆಲ್ತೇವೆ ಅಂತ ಹೇಳಿ ನನಗೆ ನಂಬಿಕೆ ಹುಟ್ಟಿದೆ. 20 ಸೀಟ್. ಇದಕ್ಕೆ ನೀವು ಹೊಣೆ ಇರಬೇಕು. ಬರೇ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ, ಶಿವಕುಮಾರ್ ಅವ್ರು ಹೇಳಿದ್ರು, ಪರಮೇಶ್ವರ್ ಹೇಳಿದ್ರು,
ಮುನಿಯಪ್ಪ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತಿಲ್ಲ. ನೀವು ಬುನಿಯಾದಿ, ನೀವು ಕೆಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನೀವು ಕೆಲಸ ಮಾಡಲಿಲ್ಲ ಅಂದರೆ ಯಾರ ಕೈಲೇನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಜಯ, ನಮ್ಮ ವಿಜಯ ನಿಮ್ಮ ಮೇಲೆ ಅವಲಂಬಿಸಿದೆ ಹೊರತಾಗಿ ನಮ್ಮ ಮುಖಂಡರ ಮೇಲೆ ಅಲ್ಲ, ನಮ್ಮ ಮೇಲೆ ಅಲ್ಲ. ನಾವು ಹಿಂಗೆ ಭಾಷಣ ಮಾಡ್ಬೋದು, ಮನೆಗೆ ಹೋಗ್ಬೋದು, ಜಯ ಜಯಕಾರ ನೀವು ಹೇಳ್ಬೋದು. ಆದರೆ ನಿಜವಾಗಿ ಶಕ್ತಿ ತುಂಬತಕ್ಕಂಥ ಜನ ನೀವು. ಅದಕ್ಕೆ ನೀವು ದಯವಿಟ್ಟು ಒಕ್ಕಟ್ಟಾಗಿ ಈ ಸಾರಿ ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಶಕ್ತಿಯನ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿನ ಸೀಟನ್ನು ತರ್ತಕ್ಕಂಥದ್ದು ಮಾಡಿ. ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಮೊದಲು ಮಾಡಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಿದ್ರು, ಈಗ ಮಣಿಪುರಿಂದ ಬೊಂಬೈವರೆಗೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಏನು ತನ್ನ ಮನೆಗೋಸ್ಕರ? ಅಥವಾ ಅವ್ರೇನು ಪ್ರಧಾನಮಂತ್ರಿ ಆಗಬೇಕು, ನಾ ಮುಂದೆ ದೊಡ್ಡ ಹುದ್ದೆಗೆ ಹೋಗ್ಬೇಕಂತೇಳಿ ಮಾಡಿ ದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಒಗ್ಗೂಡಿಸ್ಬೇಕು, ಎಲ್ಲ ಧರ್ಮದ ಜನರಿಗೆ ಒಂದು ಕಡೆ ಸೇರಿಸಿ ಏನು ನಮ್ಮ ಸಂವಿಧಾನ ಹೇಳಿದೆ ಆ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಇದೇ ಅವ್ರ ಗುರಿ ಇದೆ, ಮತ್ತೇನೂ ಇಲ್ಲ. ಆದರೆ ಮೋದಿ ಅವರಿಗೂ ಗೇಲಿ ಮಾಡಿದ್ರು. ये घराने वाले लोग अपने आप को बड़ा समझते हैं. मैं एक ಬ್ಯಾಕ್ವರ್ಡ್ का आदमी हूँ. ಹೌದಪ್ಪ, ನೀ ಬ್ಯಾಕ್ವರ್ಡ್ ಇದ್ದಿ, ನಾವೆಲ್ಲ ಶೆಡ್ಯೂಲ್ ಕಾಸ್ಟು ಬ್ಯಾಕ್ವರ್ಡೇ ಇದ್ದೇವೆ. ನಾವೇನು ಏನು ಟಾಟಾ ಬಿರ್ಲಾಗಳಿದ್ದೇವ? ಅಥವಾ ಅತಿ ಉನ್ನತ ಜಾಗದಲ್ಲಿ ಹುಟ್ಟಿ ಬಂದು ನಾವು ಅಧಿಕಾರಕ್ಕೆ ಬಂದಿದ್ದೇವ? ನಾವು ಕಷ್ಟಪಟ್ಟೆ ಗದ್ದಿಗೆ ಏರಿದ್ದೇವೆ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಬಲದಿಂದ. ನೀವು ಬಲ ಕೊಡದೆ ಹೋಗಿದ್ರೆ ನಾವು ಎಲ್ಲಿ ಇರ್ತಿರಲಿಲ್ಲ. ಹಾಗೆ ಇವತ್ತು ರಾಹುಲ್ ಗಾಂಧಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸಹಿಸದೆ ಮೋದಿ ಅವರು ಎಲ್ಲಿ ಹೋದಲ್ಲಿ ಸೋನಿಯಾ ಗಾಂಧಿಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು, ಕಾಂಗ್ರೆಸ್ಗೆ ಬೈಯೋದು. ಯಾಕಪ್ಪ? ಕಾಂಗ್ರೆಸ್ ಜೀರೋ ಹೇ, ಮತ್ತು ಕಾಂಗ್ರೆಸ್ಗೆ ಯಾಕೆ ಬೈತಪ್ಪ ಜೀರೋ ಇದ್ದವರಿಗೆ? ರಾಹುಲ್ ಗಾಂಧಿ ಕುಚ್ ನೈ ಹೇ, ರಾಹುಲ್ ಗಾಂಧಿ ಕುಚ್ ನೈ ಅಂತ ಹೇಳ್ತಿ, ದಿನ ಎದ್ದು ರಾಹುಲ್ ಗಾಂಧಿಗೆ ಯಾಕೆ ಬೈತೀಯ? ಸೋನಿಯಾ ಗಾಂಧಿಗೆ ಯಾಕೆ ಹೇಳ್ತೀಯ? ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ, ಅದನ್ನ ನೀವು ಸಹಿಸೋದಿಲ್ಲ. ಅದಕ್ಕಾಗಿ ನೀವು ನಮ್ಮ ಹೆಸರು ಪದೇ ಪದೇ ಹೇಳ್ತೀರಿ. ನಮಗೆ ಪೂರ್ತಿ ಮುಗಿಸ್ಬೇಕು ಅಂತ ಹೇಳಿ ಹೊಂಟಿದ್ದಾರೆ. ಮೊನ್ನೆ ನಮ್ಮ ಅಕೌಂಟ್ನು ಕೂಡ ಸೀಸ್ ಮಾಡಿದ್ರು. ಆ ಅಕೌಂಟ್ ಸೀಸ್ ಮಾಡಿದ್ದನ ನಮ್ಮ ಜನ ಅಲ್ಲಿ ಇಲ್ಲಿ ಸ್ವಲ್ಪ ರೊಚ್ಚಿಗೆದ್ರು. ಮರುದಿವಸ ಆ ಅಕೌಂಟನ್ನು ಸೀಸ್ ಮಾಡಿದ್ದು ರಿಲೀಸ್ ಮಾಡಿದ್ರು. ಯಾಕಪ್ಪ? ಒಂದು ಅಪೋಸಿಷನ್ ಪಾರ್ಟಿ ಹತ್ರ, ಒಂದು ಅಪೋಸಿಷನ್ ಪಕ್ಷದ ಹತ್ರ 4 ದುಡ್ಡು ಇರಬಾರ್ದು. ನೀವು ಕೊಟ್ಟಿದ್ದ ದುಡ್ಡು, ನೀವು ಅನೇಕ ರಾಹುಲ್ ಗಾಂಧಿ ಅವರ ಪ್ರೋಗ್ರಾಮ್ ಅದರಲ್ಲಿ ಕೊಟ್ಟಿದ್ದ ದುಡ್ಡು, ಭಾರತ್ ಜೋಡೋ ಯಾತ್ರೆಯಲ್ಲಿ ಕೊಟ್ಟಿದ್ದ ದುಡ್ಡು, ಮೆಂಬರ್ಶಿಪ್ ಮಾಡಿದ ದುಡ್ಡು, ಈ ನಮ್ಮ ಶ್ರೀನಿವಾಸ ಎಲ್ಲೇನ ಅಲ್ಲಿ ಅವಂದೇನು 98 ಕೋಟಿ ಇತ್ತು, 98 ಕೋಟಿ ಯೂತ್ ಕಾಂಗ್ರೆಸ್ನಾಗ ಅದನ್ನು ಸೀಸ್ ಮಾಡ್ಯಾರ. ಅಂದ್ರೆ ನಮ್ಮ ದುಡ್ಡು ಎಲ್ಲಿದೆ ಸಣ್ಣದು ಪುಟ್ಟು ಅದನ್ನು ಕೈ ಹಾಕೋದು. ಅರೆ, ನೀ ಕೋಟ್ಯಾಂತರ ರೂಪಾಯಿ ಹೊಡಿತಾ ಇದ್ರಿ, 6,000 ಕೋಟಿ ರೂಪಾಯಿ ನೀವು ಬಾಂಡ್ ಇಂದ ತೆಗೆದುಕೊಂಡ್ರಿ. ಯಾರಿಂದ? ಎಲ್ಲ ಬ್ಲ್ಯಾಕ್ ಮನಿ ಹೋಲ್ಡರ್. ಅವ್ರ ಹೆಸರು ಗೊತ್ತಿಲ್ಲ, ಅವರಿಗೆ ನೀವು ಏನು ಲಾಭ ಕೊಟ್ಟಿರಿ ಅದು ಗೊತ್ತಿಲ್ಲ. ನಮಗೆ ನೀವು ಹೇಳ್ತೀರಾ ಕಾಂಗ್ರೆಸ್ ಪಾರ್ಟಿ ಹಾಗೆ ಮಾಡಿದೆ ಹೀಗೆ ಮಾಡಿದೆ. ನಾವು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಡಿದೇವೆ, ಪಬ್ಲಿಕ್ ಸೆಕ್ಟರ್ಗಳು ಮಾಡಿದೇವೆ, ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟೇವೆ. ನೀವೇನು ಕೊಟ್ರಿ? ಇದ್ದ ನೌಕರಿಗಳನ್ನು ಕಸ್ಕೊಂಡ್ರಿ, ಇದ್ದ ಪಬ್ಲಿಕ್ ಸೆಕ್ಟರ್ ಕ್ಲೋಸ್ ಮಾಡಿದ್ರಿ. ಇಂಥ ಜನ ನಮಗೆ ಬುದ್ಧಿ ಹೇಳಕ್ ಬರ್ತಾರೆ. ಅದನ್ನು ತಗೊಂಡು
ಇಲ್ಲೆಲ್ಲ ಜನ ಕೆಲವು ಕುಣಿತಾರೆ. ಏನವರು ಈ ಮುದುಗಲ್ ರಂಗರಾವ್ ಇದ್ದಂಗೆ, ಶ್ರೀನಿವಾಸ್ ಮಲ್ಯ ಇದ್ದಂಗೆ ಕೆಲಸ ಮಾಡ್ದಂಗೆ, ಅಥವಾ ವೀರಪ್ಪ ಮೊಯ್ಲಿ ಅವ್ರು ಮಾಡ್ದಂಗೆ, ಅಥವಾ ನಮ್ಮ ಪೂಜಾರಿ ಅವ್ರು ಮಾಡ್ದಂಗೆ ನಿಮ್ದು ಏನು ಕಾಂಟ್ರಿಬ್ಯೂಷನ್? ಅಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳನ್ನು ಯಾವುದೂ ಸಿಗಲಿಲ್ಲ. ಇಲ್ಲಿ ಮೊದಲೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಇರ್ತಿದ್ರು, ಈಗ ಅದೂ ಇಲ್ಲ. ಅದಕ್ಕೆ ಬಂಧುಗಳೇ, ನಮಗೆ ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಮತ್ತು ಎಲ್ಲರೂ ಕೂಡ ಸೇರಿ ಏನು ಇವತ್ತು ಮೋದಿಯವರು ನಮ್ಮ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಹೊಡಿಲದು. ಅಂದರೆ ನಮ್ಮ ದುಡ್ಡು ಎಷ್ಟು ನಮಗೆ ಬರಬೇಕು ಅದು ಬರ್ತಾ ಇಲ್ಲ ಅನ್ನೋದ ನಮ್ಮ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ದ ಅಧ್ಯಕ್ಷರು ಎಲ್ಲರೂ ದಿಲ್ಲಿಗೆ ಬಂದು ಅವರು ಸತ್ಯಾಗ್ರಹ ಮಾಡಬೇಕಾಗಿತ್ತು. ನಾವೇನು ಕೇಳ್ತಾ ಇಲ್ಲ, ನಮ್ಮ ಪಾಲಿನ ದುಡ್ಡು ಎಲ್ಲನೂ ಕೊಡುವಂತ ಯಾರೂ ಕೇಳಲ್ಲ. ಯಾಕಂದರೆ ಡಿಫೆನ್ಸ್ಗೆ ದುಡ್ಡು ಬೇಕಾಗ್ತದೆ, ಬೇರೆ ಬೇರೆ ಕೆಲಸಕ್ಕೆ ಬೇಕು. ಆದರೆ ಯಾವ ದುಡ್ಡು ನಮಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ. ಬರಗಾಲ ಸಿಗ್ತಾ ಇಲ್ಲ, ಫ್ಲಡ್ ಬಗ್ಗೆ ಸಿಗ್ತಾ ಇಲ್ಲ, ಸ್ಕಾಲರ್ಶಿಪ್ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಸಿಗ್ತಾ ಇಲ್ಲ. ಇದು ಎಲ್ಲನೂ ಕೂಡ ಇವತ್ತು ಮೋದಿ ಬಿಡುಗಡೆ ಮಾಡದೆ ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಇಂಥದ್ರ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಮಾಡಬೇಕಾಗಿದೆ. ಆಮೇಲೆ ನಾವು ವಿಶೇಷವಾಗಿ ಒಂದು ಹೇಳ್ತಾ ಇದ್ದೀನಿ, ನಾವು ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಗ್ಯಾರಂಟಿ ಸದ್ಯಕ್ಕೆ, ಯಾಕಂದರೆ ಇನ್ನೂ ನಮ್ಮ ಮ್ಯಾನಿಫೆಸ್ಟೋ ಇನ್ನೂ ಬರೀತಾ ಇದ್ದಾರೆ. ಆದರೆ ಒಂದು ಗ್ಯಾರಂಟಿ ನಾನು ಮೊನ್ನೆ ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ದೇವೆ. ಅದು ಯಾವ ಗ್ಯಾರಂಟಿ ಅಂದರೆ, ನಮಗೆ ಈ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಲೀಗಲ್ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ರೈತರಿಗೆ ನಾವು ವಚನ ಕೊಟ್ಟಿದ್ದೇವೆ. ನಾವು ಹೇಳಿದ್ದೇವೆ ರೈತರಿಗೆ, ಈ ಕಾನೂನನ್ನು ನಾವು ಮಾಡಿ ತೋರಿಸ್ತೇವೆ. ಇದಕ್ಕಾಗಿ ನೀವು ನಿಶ್ಚಿಂತವಾಗಿರಿ. ನಾವು ಇದು ಹೇಳಿದರೆ ಮೋದಿಯವರು ಅವ್ರು ಗೇಲಿ ಮಾಡ್ತಾರೆ, ಇವರು ಲೀಡರ್ ಹಾಕೊಂತಾರೆ, ರೈತರು ಇವರೆಲ್ಲ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಕೊನೆಯದಾಗಿ ಹೇಳ್ತೀನಿ, ವಿಶೇಷವಾಗಿ ಬಡವರು, ದಲಿತರು, ಹಿಂದುಳಿದವರು, ಮೇಲ್ವರ್ಗದಲ್ಲೂ ಬಡವರು ಏನಿದ್ದಾರೆ ಅವರನ್ನು ಸೇರಿಸ್ಕೊಂಡು ನಾ ಹೇಳ್ತೀನಿ, ಓಟಿನ ಅಧಿಕಾರ ಸಿಕ್ಕಿದ್ದು ನಿಮಗೆ ಕಾಂಗ್ರೆಸ್ ಕಾಲದಲ್ಲಿ. ಇದು ಮರಿಬೇಡಿ. ಹೆಣ್ಣು ಮಕ್ಕಳಿಗೆ, ಯಾವ ಜಾತಿ ಹೆಣ್ಣು ಮಕ್ಕಳು ಇರಲಿ, ಅವರು ಯಾವ ಧರ್ಮದ ಹೆಣ್ಣು ಮಕ್ಕಳಿರಲಿ, ಓಟಿನ ಅಧಿಕಾರ ಸಿಕ್ಕಿದ್ದು ಕಾಂಗ್ರೆಸ್ನಿಂದ. ಸಂವಿಧಾನ ಬರೆದ ಮೇಲೆ, ಸಂವಿಧಾನ ಕೊಟ್ಟ ಮೇಲೆ ಆ ಹೆಣ್ಮಕ್ಕಳಿಗೆ ಇವತ್ತು ಅಧಿಕಾರ ಸಿಕ್ಕಿದೆ. ಅವ್ರ ತತ್ವದ ಪ್ರಕಾರ ಹೋದರೆ, ಅವರ ಹೇಳಿಕೆ ಪ್ರಕಾರ ಹೋಗಿದ್ರೆ ಇಲ್ಲೆಲ್ಲ ಮನುಸ್ಮೃತಿ ಬರ್ತಿತ್ತು. ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ಲ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಕೂಡ ಸ್ಥಾನಮಾನ ಇಲ್ಲ. ಸ್ಥಾನಮಾನ ಸಿಕ್ಕಿದ್ದೇ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಹೆಣ್ಣು ಮಕ್ಕಳಿಗೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನೂನಿನಿಂದ ಹೊರತಾಗಿ ಮತ್ತೇನಿಲ್ಲ. ಜವಾಹರ್ಲಾಲ್ ನೆಹರು ಅವರು, ಅಂಬೇಡ್ಕರ್ ಅವರು, ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ಮಹಾತ್ಮ ಗಾಂಧಿಯವರು, ಇವರೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡಿದಕ್ಕಾಗೆ ನಮ್ಮ 51% ಹೆಣ್ಮಕ್ಕಳಿಗೆ ಓಟಿನ ಅಧಿಕಾರ ಇವತ್ತು ಸಿಕ್ಕಿದೆ. ಇದನ್ನು ತಿಳ್ಕೊಳ್ಬೇಕು ನೀವು. ಭಾಳ ಜನರಿಗೆ ಗೊತ್ತಿಲ್ಲ, ಅವ್ರು ತಿಳ್ಕೊಂಡ್ರೆ ಇದು ಆಟೋಮೆಟಿಕ್. ಮುಂದುವರೆದಂಥ ದೇಶದಲ್ಲಿ ಓಟಿನ ಅಧಿಕಾರ ಇರಲಿಲ್ಲ 60 ವರ್ಷದಿಂದ, 70 ವರ್ಷದಿಂದ. ಅದು US ಇರ್ಬೋದು, UK ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಕೆನಡಾ ಇರ್ಬೋದು, ಯಾವುದೇ ದೇಶದೊಳಗೆ ಓಟಿನ ಅಧಿಕಾರ ಹೆಣ್ಮಕ್ಳಿಗೆ ಇರಲಿಲ್ಲ.
ನಾವು ಕೊಟ್ಟ ಮೇಲೆ ಇವತ್ತು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅಮೆರಿಕ ಮತ್ತು ಇಂಗ್ಲೆಂಡ್ ಮಾತ್ರ ಸ್ವಲ್ಪ ಮುಂಚೆ ಕೊಟ್ಟರು. ಅಮೆರಿಕದವರು ಮಾತ್ರ ಸಂವಿಧಾನ ಬರೆದ ಮೇಲೆ ಕೆಲವು ದಿವಸಿನ ಮೇಲೆ ಕೊಟ್ಟರು. ನಿಗ್ರೋಗಳಿಗೂ ಅಲ್ಲಿ ವೋಟಿಂಗ್ ಇರಲಿಲ್ಲ. ಆದರೆ ನಾವು ಹೆಣ್ಣು ಗಂಡು ಬಡವರು ಶ್ರೀಮಂತರು ಎಲ್ಲರಿಗೂ ಸರಿ ಸಮಾನವಾದಂಥ ಹಕ್ಕನ್ನು ಕೊಟ್ಟು ಇವತ್ತು ನಾವು ಒಂದು ದೊಡ್ಡ ಪ್ರಜಾಪ್ರಭುತ್ವವಾಗಿ ಇವತ್ತು ಉಳಿದಿದೆ. ಅದಕ್ಕೆ ನೀವು ಪ್ರಜಾಪ್ರಭುತ್ವ ಉಳಿಸ್ಬೇಕು, ಡೆಮಾಕ್ರಸಿ ಉಳಿಸ್ಬೇಕು, ಆಮೇಲೆ ಸಂವಿಧಾನ ಮುಖ್ಯ, ಅದು ನೀವು ಉಳಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಕೇಳಿಕೊಂಡು, ಕಾಂಗ್ರೆಸ್ ಪಕ್ಷನಿಂದಲೇ ಇದು ಸಾಧ್ಯ. ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸಿ, ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಜನ ಹೆಚ್ಚಿಗೆ ಬಂದಾಗ ಮಾತ್ರ ಇದು ಸಾಧ್ಯ ಇದೆ. ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಶಕ್ತಿ ಕಡಿಮೆ ಆಯಿತು, ಮೋದಿ ಈ ದೇಶದ ಡಿಕ್ಟೇಟರ್ ಆಗ್ತಾನೆ, ಮುಂದೆ ಚುನಾವಣೆನೂ ಆಗೋದಿಲ್ಲ. ನಾನು ಇದನ್ನು ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ. ಯಾಕಂದ್ರೆ ಆ ಚುನಾವಣೆ ಕಡೆ, ಡೆಮಾಕ್ರಸಿ ಕಡೆ, ಸಂವಿಧಾನ ಕಡೆ ಅವರ ಲಕ್ಷ್ಯ ಇಲ್ಲ. ಆದಷ್ಟು ಅಧಿಕಾರ ತನ್ನ ಕೈಯಲ್ಲಿ ತಗೊಳ್ಬೇಕು ಅಂತ ಹೇಳಿ ಅವರು ಸರ್ವ ಪ್ರಯತ್ನ ನಡೆದಿದೆ. ಎಲ್ಲ ಆಟೋನಮಸ್ ಬಾಡಿಗೆ ಕಂಟ್ರೋಲ್, ಮೀಡಿಯಾ ಮೇಲೆ ಕಂಟ್ರೋಲ್, ಪ್ರೆಸ್ ಮೇಲೆ ಕಂಟ್ರೋಲ್, ಜುಡಿಷರಿ ಮೇಲೆ ಕಂಟ್ರೋಲ್, ಇಡಿ, ಇನ್ಕಮ್ ಟ್ಯಾಕ್ಸ್ ಮತ್ತು ನಿಮ್ಮ ವಿಜಿಲೆನ್ಸ್ ಎಲ್ಲದರ ಮೇಲೆ ಕಂಟ್ರೋಲ್. ಇಷ್ಟೊಂದು ಕಂಟ್ರೋಲ್ ಇಟ್ಕೊಂಡು ಈ ದೇಶವನ್ನು ಆಳಕ್ಕೆ ಹೊಂಟಿದ್ದಾನೆ. ಅವನಿಗೆ ಶಕ್ತಿಶಾಲಿ ನೀವು ಮಾಡಬೇಡಿ. ದೇಶದ ಅಭಿವೃದ್ಧಿ ಮಾಡೋಂಥ ಜವಾಬ್ದಾರಿ ನಾವು ಹಿಂದೆ ತಗೊಂಡಿದ್ದೇವೆ, ಈಗೂ ತಗೊಳ್ತೇವೆ, ಮುಂದೂ ತಗೊಳ್ತೇವೆ. ನಾವು ಅವ್ರಿಗಿಂತಲೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿದೆ ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಿಜವಾಗಲೂ ತಾವು ಈ ಕಾರ್ಯಕರ್ತರ ಸಭೆ ಭಾಳ ಒಳ್ಳೆಯ ರೀತಿಯಿಂದ ನೆರವೇರಿಸಿದ್ದೀರಿ. ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಇದು ಭಾಳ ಸಂತೋಷ. ಯಾಕಂದ್ರೆ ಇದು ಒಂದು ಮೂಲಿ ಒಳಗಿಟ್ಟಿರಿ, ಯಾಕೆ ಗೊತ್ತಾಗಿಲ್ಲಪ್ಪ ಶಿವಕುಮಾರ್. ನಾವೆಲ್ಲಿ ಬೀದರ್, ಗುಲ್ಬರ್ಗ, ಮಂಗಳೂರು ಯಾವ ಕಡೆ, ಈ ಕಡೆ ಮುಂದಕ್ಕೆ ಹೋದ್ರೆ ಸಮುದ್ರ, ಆ ಕಡೆ ಇಷ್ಟು ದೂರಿದ್ದ ಒಂದು ಮೂಲೆಯಲ್ಲಿದ್ದರೂ ಸಾವಿರಾರು ಜನ ಇವತ್ತು ನೀವು ಬಂದಿರಿ ಕಾಂಗ್ರೆಸ್ ಪಾರ್ಟಿಗೆ ಒಕ್ಕೂಡ್ಸಕ್ಕೆ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಯಾರು ಇದಕ್ಕೆ ಆರ್ಗನೈಸ್ ಮಾಡಿದ್ದಾರೆ, DCC ಪ್ರೆಸಿಡೆಂಟ್ ಇರ್ಬೋದು, ಲೋಕಲ್ ಕಾರ್ಯಕರ್ತರು ಇರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ದೇಶದ ಎಲ್ಲ ವರ್ಗದ ಜನರಿಗೆ ಬದುಕನ್ನು ಕೊಟ್ಟಿದ್ದು ನಮ್ಮ ಸಂವಿಧಾನ. ಅದನ್ನು ಉಳಿಬೇಕಾದರೆ ಕಾಂಗ್ರೆಸ್ ಈ ದೇಶದಲ್ಲಿ ಅಗತ್ಯತೆ ಇದೆ ಎಂದು ಹೇಳಿ ನಮಗೆಲ್ಲರನ್ನ ಹುರಿದುಂಬಿಸಿ ಮಾತಾಡಿದವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು. ಅವರಿಗೆ ಎಲ್ಲ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಕ್ಕೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಒಬ್ಬ ಬಡವ ಕೂಡ ಡಾಕ್ಟ್ರು, ಇಂಜಿನಿಯರು ಆಗ್ಬೋದು ಎಂದು ಆಗಲಿಕ್ಕೆ ಕಾರಣೀಭೂತರಾಗಿ ತನ್ನ ಮುಖ್ಯಮಂತ್ರಿಗಳಿರುವಾಗ ತೋರಿಸಿಕೊಟ್ಟವರು ಮಾನ್ಯ ವೀರಪ್ಪ ಮೊಯ್ಲಿ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ತಮ್ಮ ಮುಂದೆ ರಾಷ್ಟ್ರದ ರಣಕಾಳೆಯನ್ನು ಮಂಗಳೂರಿನ ಈ ಬೀರಭೂಮಿಯಿಂದ ನೀಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರೇ, ಈ ಕರ್ನಾಟಕದಲ್ಲಿ ಈ ದೇಶದ ರಾಷ್ಟ್ರದ ಅನೇಕ ಸವಾಲುಗಳು ಬಂದರೂ ಕೂಡ, ಆರ್ಥಿಕ ಸಂಕಷ್ಟವನ್ನು ತಂದರೂ ಕೂಡ ಅದನ್ನು ಎದುರಿಸಿ ಈ ರಾಜ್ಯದಲ್ಲಿ ಬಡವರು ಬದುಕಬೇಕು, ಹಸಿವು ನೀಗಿಸಬೇಕು, ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ಅತಿ ದೊಡ್ಡ
ಹೆಜ್ಜೆಯನ್ನು ಇಟ್ಟಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರೇ, ಅವರ ಜೊತೆ ಕೂಡಿ ಇವತ್ತು ನಾನು ಹೇಳೋದಿದ್ರೆ ನಮ್ಮ ಊರಿನಲ್ಲಿ ಇಬ್ರು ವೀರಶೂರರಿದ್ರು, ಈ ನೆಲದಲ್ಲಿ ನಡೆದವರು. ಆದರೂ ಯಾರು ಅಂದರೆ ಕೋಟಿ ಚೆನ್ನಯ್ಯ. ಕರ್ನಾಟಕದಲ್ಲಿ ಇವತ್ತು ವೀರಶೂರರಾಗಿ ಕರ್ನಾಟಕದ ಕೋಟಿ ಚೆನ್ನಯ್ಯರಂತೇಳಿ ದೊಡ್ಡ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿರತಕ್ಕಂಥ ನಮ್ಮ ಸಿದ್ದರಾಮಯ್ಯನವರೇ ಮತ್ತು DK ಶಿವಕುಮಾರ್ ಅವರು. ನಮ್ಮ ರಾಜ್ಯದ ಉಸ್ತುವಾರಿಯನ್ನಿಟ್ಟುಕೊಂಡು ಮೊನ್ನೆ 136 ಸೀಟುಗಳನ್ನು ಕಾಂಗ್ರೆಸ್ಗೆ ಗಳಿಸುವಂತೆ ಬಹಳ ಯಶಸ್ವಿ ಪರಿಣಾಮಕಾರಿಯಾಗಿ ಉಸ್ತುವಾರಿಯನ್ನು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ACCಯ ಪ್ರಧಾನ ಕಾರ್ಯದರ್ಶಿಯವರಾದಂಥ ಸುರ್ಜೇವಾಲಾ ಅವರೇ, ವೇದಿಕೆ ಮೇಲಿರುವ ಎಲ್ಲ ನಮ್ಮ ನಾಯಕರೇ, ಕ್ಷಮಿಸಿ ಪ್ರತಿಯೊಬ್ಬರ ಹೆಸರು ಹೇಳ್ತಾ ಹೋದರೆ ಅದು ಬಹಳ ತಡ ಆಗ್ತದೆ. ನಮ್ಮ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಬೇಕು. ಈಗ ನೀವೆಲ್ಲ ಇವತ್ತು ಬಜೆಟ್ ಮಂಡನೆ ಆದ ಮೇಲೆ ಪ್ರಪ್ರಥಮ ಸಾರ್ವಜನಿಕ ಸಭೆ ಇವತ್ತು ಮಂಗಳೂರಿನಲ್ಲಿ ಆಗ್ತಾ ಇದೆ. ಇದು ನಮ್ಮ ಪುಣ್ಯ. ಅಂತ ಇಬ್ಬರು ಹೀರೋಸ್, ವೀರಶೂರರನ್ನ ನೀವೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆದು ಸ್ವಾಗತ ಮಾಡಬೇಕು ಅಂತೇಳಿ ನಾನು ವಿಶೇಷವಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಂತ ಮೋದಿಯ ಒಂದು ದೌರ್ಜನ್ಯದ ಆಡಳಿತದಿಂದ ಇವತ್ತು ಉಸಿರುಗಟ್ಟತಕ್ಕಂಥ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದಂಥ ಒಂದು ಸ್ಥಳದಲ್ಲಿ ನಮ್ಮ ಸರ್ಕಾರ, ಅದರಲ್ಲಿ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಅದ್ಭುತವಾದಂಥ ಬಜೆಟ್ ಕೊಟ್ಟಿದ್ದಾರೆ. ಅವರೆಲ್ಲ ಕಣ್ಣು ಬಿಟ್ಟು ನೋಡ್ತಾ ಇದ್ರು. ಹೋದ ವರ್ಷ 16,000 ಕೋಟಿಯ ಬಜೆಟ್ ಇದ್ರೆ ನಮ್ಮ ಸಿದ್ದರಾಮಯ್ಯನವರು ಈ ಬಾರಿ 3,71,000 ಚಿಲ್ಲರೆ ಬಜೆಟ್ ಅನ್ನ ಮಂಜನೆ ಮಾಡಿ ಅದ್ಭುತವಾದಂಥ ದಾಖಲೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ನಾನು ಕೂಡ ಈ ಕರ್ನಾಟಕದಲ್ಲಿ ಬಹುಶಃ 6-7 ಬಜೆಟ್ಗಳನ್ನು ಮಂಡನೆ ಮಾಡಿದ್ದೆ. ಆದರೆ ಇಷ್ಟು ಚಾಣಾಕ್ಷತೆಯಿಂದ, ಇಷ್ಟು ಬುದ್ಧಿವಂತಿಕೆಯಿಂದ, ಕಠಿಣ ಸಂದರ್ಭದಲ್ಲಿ ಕೂಡ, ನೀವು ಗೊತ್ತಿರ್ಬೋದು, ದೊಡ್ಡ ನೆರೆಯ ಸಂದರ್ಭದಲ್ಲಿ ಕೂಡ ಮೀನು ಹಿಡಿಯಲು ನಮ್ಮ ಮೀನುಗಾರರು ಯಾವ ರೀತಿಯಲ್ಲಿ ದೋಣಿಯನ್ನ ಸಮುದ್ರವನ್ನ ಸೀಳಿ ಮುಂದೆ ಕೊಂಡು ಹೋಗ್ತಾರೆ, ಅದೇ ರೀತಿಯ ಒಂದು ಕೆಲಸವನ್ನ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪರವಾಗಿ, ಇಡೀ ಕರ್ನಾಟಕದ ರಾಜ್ಯದ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಗೆ ಗೊತ್ತಿರ್ಬೋದು, ಈ ಭೂಮಿ ಎಂಥದ್ದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ, ರಾಣಿ ಅಬ್ಬಕ್ಕನ ಊರು. ನೀವು ಅದನ್ನ ಹೆಚ್ಚಾಗಿ ಯಾಕೆ ಗಮನಿಸಬೇಕು ಅಂತ ಹೇಳಿದ್ರೆ, ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡಿದ್ರು. ಯಾರ ಸಹಾಯದಿಂದ, ಯಾರ ಬೆಂಬಲದ ಅಂತ ಹೇಳಿದ್ರೆ ಮೊಗವೀರರು, ಬ್ಯಾರಿಗಳು, ಮುಸಲ್ಮಾನರು ಅವರು ಜೊತೆಗೂಡಿ ಅವರ ಸೈನಿಕರ ಮುಖಾಂತರ ಯುದ್ಧ ಮಾಡಿ ಪೋರ್ಚುಗೀಸರನ್ನ ನುಚ್ಚು ನೂರು ಮಾಡಿದ್ರು. ಪೋರ್ಚುಗೀಸರು ಮತ್ತೆ ನಮ್ಮ ದೇಶವನ್ನ ಹಿಂತಿರುಗಿ ನೋಡದ ರೀತಿಯಂತ ಒಂದು ಶೂರತ್ವವನ್ನ ಅವರು ವ್ಯಕ್ತಪಡಿಸಿದ್ರು. ಬಹುಶಃ ಅಂತ ಒಂದು ಘಟನೆ, ಯಾಕಂದ್ರೆ ಬ್ರಿಟಿಷರು ಕೂಡ ಈ ದೇಶಕ್ಕೆ ಬಂದಾಗ ಅದೇ ರೀತಿ ಎಲ್ಲಾ ಜಾತಿ ಮತದವರನ್ನ ಒಗ್ಗೂಟು ಮಾಡಿಕೊಂಡು ಹೋರಾಟ ಈ ರಾಷ್ಟ್ರದಲ್ಲಿ ನಡೆದಿದ್ರೆ ಏನು ಈ ಭೂಮಿಯಲ್ಲಿ ಪೋರ್ಚುಗೀಸರ ವಿರುದ್ಧ ಏನು ಹೋರಾಟ ಹಿಂದೂಗಳು ಮುಸ್ಲಿಮರು ಜೊತೆಗೂಡಿ ಮಾಡಿದ್ರು, ಅದೇ ರೀತಿಯ ಹೋರಾಟ ಮಾಡಿದ್ರೆ ನಾವು 250 ವರ್ಷಗಳ ಕಾಲ ಬ್ರಿಟಿಷರ ಗುಲಾಮರಾಗಿ ಈ ದೇಶದಲ್ಲಿ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಇತಿಹಾಸದ ಪರಂಪರೆ ಮೋದಿಗೆ ತಿಳಿಸಬೇಕು. ನಮ್ಮ BJP ಸ್ನೇಹಿತರು, ಜಾತಿ ಪಂಗಡವಾಗಿ ವಿಂಗಡಣೆ ಆದರೆ ರಾಷ್ಟ್ರ ಯಾವ ರೀತಿಯಲ್ಲಿ ದಾಸ್ಯಕ್ಕೆ ದೂಡಲ್ಪಟ್ಟಿತು, ಅದೇ ರೀತಿಯಲ್ಲಿ ದೇಶದ ಒಂದು ಅತಂತ್ರ ಆಗ್ತದೆ, ಪ್ರಜಾಪ್ರಭುತ್ವದ ಅನಾಹುತ ಆಗ್ತದೆ. ಇದನ್ನ ಮೋದಿ ಅವರು ತಿಳ್ಕೊಳ್ಬೇಕು. ಆ ಲೆಸನ್ ಈ ಪುಣ್ಯಭೂಮಿಯಿಂದ, ಮಂಗಳೂರಿನ ಪುಣ್ಯಭೂಮಿಯಿಂದ ಹೋಗಬೇಕಾಗ್ತದೆ. ಆದ್ರಿಂದ ನಾನೀಗ ಹೇಳ್ತಕ್ಕಂಥದ್ದು ತಮಗೆ ವಿಶೇಷವಾಗಿ ಏನಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ
ಒಂದು ಮತೀಯವಾಗಿ ಆಳಲ್ಪಡತಕ್ಕಂಥ ರಾಷ್ಟ್ರ ಯಾವುದೂ ಇಲ್ಲ, ಒಂದು ಮಾತ್ರ ಇದೆ. ಅದು ಯಾವುದಂದ್ರೆ ಇರಾನ್. ಅಲ್ಲಿ ಮಾತ್ರ ಥಿಯೋಕ್ರಸಿ ಇದೆ, ಡೆಮೋಕ್ರಸಿ ಇಲ್ಲ. ಬೇರೆ ಅರಬ್ ರಾಷ್ಟ್ರ ಅನೇಕ ಸುಮಾರು ಒಂದು 50 ಅರಬ್ ಮತ್ತು ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ಇವತ್ತಿಗೂ ಕೂಡ ಅದರ ಶೇಖ್ ಅಥವಾ ಅದರಲ್ಲಿ ಆಳತಕ್ಕಂಥ ಮಂತ್ರಿಗಳು ಯಾವ ಮಸೀದಿ ಕೂಡ ಉದ್ಘಾಟನೆ ಮಾಡುವುದಿಲ್ಲ. ಇತಿಹಾಸ ನೋಡಬೇಕು ನಾವು. ಅಥವಾ ಯಾವುದೇ ಒಂದು ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಒಂದು ಕಡೆ, ಮತ ರಿಲಿಜನ್ ಮತ್ತೊಂದು ಕಡೆ. ಆದರೆ ಇವತ್ತು ಮೋದಿ ಹೋಗತಕ್ಕಂಥ ದೃಷ್ಟಿ ನೋಡಿದ್ರೆ ಜನರನ್ನ ಮಕ್ಕುಮಾಳಿಗೊಳಿಸಲಿಕ್ಕೆ, ಓಟಿನ ಸಂಪಾದನೆಗಾಗಿ ಇಡೀ ಒಂದು ಮತೀಯವಾದಂಥ ನಮ್ಮ ಧರ್ಮವನ್ನ ಇವತ್ತು ಸಂಕಟದಲ್ಲಿ ತಿರುಗಿಸತಕ್ಕಂಥ ಒಂದು ಧರ್ಮದ ಅವನತಿಯ ದಾರಿಯನ್ನ ಇವತ್ತು ಮೋದಿ ಅವರು ಹಿಡಿದಿದ್ದಾರೆ. ಇದು ಥಿಯೋಕ್ರಸಿ, ಡಿಕ್ಟೇಟರ್ಶಿಪ್ಪು, ಅದನ್ನ ಸ್ಥಾಪನೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಈ ಚುನಾವಣೆ ಕೊನೆ ಆಗಬಹುದು. ಈ ಸಂವಿಧಾನವನ್ನು ಬದುಕಿಸಲಿಕ್ಕಾಗಿ, ಸಂವಿಧಾನದ ಆಶಯಗಳನ್ನು ಉಳಿಸಲಿಕ್ಕಾಗಿ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟರು. ನಮ್ಮ ಪುಣ್ಯ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನೀತಿ, ನ್ಯಾಯ, ಸಂವಿಧಾನದ ಆಶಯಗಳನ್ನು ತಾನೇ ಮೈವೆತ್ತಿಕೊಂಡು ಇವತ್ತು ನಿಲ್ಲತಕ್ಕಂಥ ಅಧ್ಯಕ್ಷರಾದಂಥ ನಮ್ಮ IAC ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ಸಂವಿಧಾನದ ರಕ್ಷಣೆಗಾಗಿ, ಕಾಂಗ್ರೆಸ್ನ ಪಕ್ಷವಾಗಿ, ದೇಶದ ಪಕ್ಷವಾಗಿ ಇವತ್ತು ಮುಂದೆ ನಿಂತದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದ, ನಮ್ಮ ದೇಶದ ಸಂವಿಧಾನದ ಒಂದು ಸೌಭಾಗ್ಯ ಅಂತೇಳಿ ನಾನು ಖಂಡಿತವಾಗಿ ಕೂಡ ಇವತ್ತು ಹೇಳಬೇಕಾಗಿದೆ. ಅದು ರಕ್ಷಣೆ ಮಾಡಬೇಕು. ಇದು ಈ ಭೂಮಿಯಲ್ಲಿ ನಾವು ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೇವೆ. ನಿಮ್ಗೆ ಗೊತ್ತಿರಬಹುದು, 15ಕ್ಕೆ 15 ಅಸೆಂಬ್ಲಿ ಚುನಾವಣೆಗಳನ್ನು ಕೂಡ ಗೆದ್ದಂತ 3 ಪ್ರಸಂಗಗಳಿವೆ. 2ರಲ್ಲಿ 2 ಕೂಡ ಲೋಕಸಭೆಯಲ್ಲಿ ಗೆದ್ದಂತ ಪ್ರಸಂಗಗಳು ಕೂಡ ಒಂದು 4-5 ಸಾರಿ ನಾವು ಗಳಿಸಿದ್ದೇವೆ. ಆ ಜಾಗೃತಿ ಬರಲಿ ನಿಮ್ಮಲ್ಲಿ, ಆ ವೀರಾವೇಶ ಬರಲಿ. ಬಿಜೆಪಿಯನ್ನ ನೀವು ಮಂಗಳೂರು ಅಥವಾ ಉಡುಪಿ ಈ ಕ್ಷೇತ್ರದಲ್ಲಿ ಓಡಿಸಿದ್ದು ಅಂತೇಳಿ ಆದ್ರೆ ಇಡೀ ದೇಶದಿಂದ ಬಿಜೆಪಿ ಅಧಿಕಾರ ಹೋಗ್ತದೆ ಎಂಬ ಒಂದು ನಿರ್ಣಯ, ಒಂದು ಸಂಕಲ್ಪ ಇವತ್ತು ಮಾಡಬೇಕು. ಆಗ ನಾವು ಅನೇಕ ಬಾರಿ ಇಂದಿರಾ ಗಾಂಧಿ ಅವರ ಎದುರುಗಡೆ, ರಾಜೀವ್ ಗಾಂಧಿ ಅವರ ಎದುರುಗಡೆ ಅನೇಕ ಬಾರಿ ಭಾಷಣಗಳನ್ನು ಮಾಡಿ ಹೇಳಿದ್ದಿದೆ. ನಾನೇ ಹೇಳಿದ್ದೇನೆ. ಅನೇಕ ನಮ್ಮ ಜನಾರ್ದನ ಪೂಜಾರಿ ಅವರು ಮಾತಾಡಿದ್ದಾರೆ, ಆಸ್ಕರ್ ಫರ್ನಾಂಡಿಸ್ ಅವರು ಮಾತಾಡಿದ್ದಾರೆ. ಏನಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೆಲ್ತದೆ ಎಂಬ ಒಂದು ಮಾತು. ಅದು ಸುಳ್ಳಲ್ಲ, ಅದು ಸಾಧನೆ ಮಾಡಿ ತೋರಿಸತಕ್ಕಂಥ ಒಂದು ವಿಶೇಷವಾದಂಥ ಒಂದು ರಕ್ತ ನಿಮ್ಮ ಧಮನಿಯಲ್ಲಿ ಹರಿತಾ ಇದೆ. ಮತ್ತೆ ಹರಿಯಲಿ ಆ ರಕ್ತ, ವೀರಾವೇಶದ ರಕ್ತ. ಜಾತೀಯತೆಯ ವಿರುದ್ಧ, ಮತೀಯತೆಯ ವಿರುದ್ಧ ಅಥವಾ ಸಂವಿಧಾನದ ವಿರುದ್ಧ ಆಗತಕ್ಕಂಥ ಶಕ್ತಿಯನ್ನ ಬಗ್ಗು ಪಡೆಯತಕ್ಕಂಥ ನಾಯಕತ್ವ ನಮ್ಮ ಜಿಲ್ಲೆಯ ಈ 2 ಜಿಲ್ಲೆಗಳ ಜನತೆ ಅವರು ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಒಂದು ರೀತಿಯ ಕರೆ ಏನು ಇವತ್ತು ನಮ್ಮ ಮಲ್ಲಿಕಾರ್ಜುನ ಅವರು ಕೊಟ್ಟಿದ್ದಾರೆ, ಅದನ್ನು ತಾವು ಖಂಡಿತವಾಗಿ ಕೂಡ ಮಾಡಬೇಕಾಗ್ತದೆ. ಈಗ ಇಲ್ಲಿ ಬಿಜೆಪಿಯವರು ಇದ್ದಾರೆ ಅನೇಕ ವರ್ಷಗಳಿಂದ. ನಾವು ಮಾಡಿದ್ದೇವೆ ಭೂಮಸೂದೆ ವಿಷಯ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು 1 ಇಂಚು ಜಾಗ ಟ್ರಿಬ್ಯುನಲ್ನಲ್ಲಿ ಕೊಡ್ಲಿಕ್ಕೆ ಆಯ್ತಾ ಇವರು ಬಿಜೆಪಿಗೆ? ಇವತ್ತು ಕೆಲವೇ ಬೆರಳೆಣಿಕೆ ಅಂತ ಕೇಸುಗಳಿವೆ ಟ್ರಿಬ್ಯುನಲ್ಗಳಲ್ಲಿ, ಅದನ್ನು ಭೂಮಾಲೀಕರ ಪರವಾಗಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಬೇಕಾಗ್ತದೆ. ನಾವು ಅಕ್ರಮ ಸಕ್ರಮ ಮಾಡಿ ಸರ್ಕಾರಿ ಜಮೀನನ್ನ ಚಕ್ರಮ ಮಾಡಿಕೊಡತಕ್ಕಂಥ ಕೆಲಸ ಕೂಡ ಲಕ್ಷಾಂತರ ಮಂದಿಗೆ ನಾವು ಕಾಂಗ್ರೆಸ್ನವರು ಕೊಟ್ಟಿದ್ದೇವೆ. ಇಲ್ಲಿ ನಾವು CET-ಯನ್ನು ಮಾತ್ರ ಮಾಡಿದ್ದಲ್ಲ, ಇಡೀ ಕರ್ನಾಟಕದಲ್ಲಿ ಆ CET-ಯ ಜೊತೆಗೆ ಅವರಿಗೆ ಕೆಲಸ ಕೂಡ ಕೊಡಬೇಕು ಅಂತೇಳಿ ನಾವು ಕೈಗಾರಿಕೆಗಳನ್ನು ಮಾಡಿದೆವು, MRPL ಮಾಡಿದೆವು, ಥರ್ಮಲ್ ಪ್ಲಾಂಟ್ ಅನ್ನು ಮಾಡಿದೆವು. ಅವರು IT ಗ್ರಾಜ್ಯುಯೇಟ್ಗಳಾಗಿ ಬೆಂಗಳೂರಿಗೆ ಹೋದರೆ ಅಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಕಾಂಗ್ರೆಸ್ ಮಾಡಿದೆವು, IT ಪಾರ್ಕ್ಗಳನ್ನು ಮಾಡಿದೆವು, ಸಿಲಿಕಾನ್ ವ್ಯಾಲಿಯನ್ನು ಮಾಡಿದೆವು, ITPL ಮಾಡಿದೆವು. ಆದ್ದರಿಂದ ನಾವು ಬರೀ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥ, ಯುವಕರಿಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ನಾವು ಯಾವಾಗಲೂ ಕೂಡ ಮಾಡ್ತಾ ಬಂದಿದ್ದೇವೆ. ಆದ್ದರಿಂದ ಕಾಂಗ್ರೆಸ್ಗೆ ಮತ್ತೆ ಬೆಂಬಲ ಕೊಡಿ.
ಮುಂದೆ ಬರತಕ್ಕಂಥ ಚುನಾವಣೆಗಳಲ್ಲಿ ಎರಡೂ ಕ್ಷೇತ್ರ ಕೂಡ ಕಾಂಗ್ರೆಸ್ಗೆ ಕೊಡತಕ್ಕಂಥ ಕೆಲಸ ಮಾಡಬೇಕು. ನಿಮ್ಮ ಧಮನಿಯಲ್ಲಿ ರಕ್ತ ಕುದಿಬೇಕು. ಕಾಂಗ್ರೆಸ್ನ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಆ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತೇಳಿ ವಿಶೇಷವಾಗಿ ಹಾರೈಸಿ ಇಂಥ ಬಜೆಟನ್ನು ಮಂಡನೆ ಮಾಡಿ ಪ್ರಥಮ ಸಭೆಯನ್ನು ಇಲ್ಲಿ ಮಾಡಿದ್ದಕ್ಕಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ, ನೀವು ಮತ್ತೆ ಕಾಂಗ್ರೆಸ್ ತಲೆ ಎತ್ತಬೇಕಾದ್ರೆ ಈ ಎರಡು ಜಿಲ್ಲೆಯ ಜನತೆ ಮತದಾರರು ತಲೆ ಎತ್ತಬೇಕು. ಆ ಕೆಲಸ ನೀವು ಮಾಡ್ತೀರಿ ಎಂಬ ವಿಶ್ವಾಸವನ್ನು ನಂಬಿಕೆಯನ್ನು ಹೊಂದಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಇಡೀ ವಿಶ್ವವೇ ನಮ್ಮತ್ತ ನೋಡುವಂತೆ ಮಾಡಿದಂತಹ ನಿಮ್ಮೆಲ್ಲರ ನಾಯಕ 5 ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಸರದಾರರಾದ ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಆಹಾರ ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಅವರೇ, ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರೇ, ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಬಿ ಕೆ ಹರಿಪ್ರಸಾದ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಅವರೇ, ಇನ್ನೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಶ್ರೀ ಚಂದ್ರಪ್ಪ ಅವರೇ, ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ಮಹಿಳಾ ವಿಭಾಗದ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ, ಈ ಜಿಲ್ಲೆಯವರೇ ಆದಂಥ ಹಿರಿಯರಾದಂಥ ರಮಾನಾಥ್ ರೈ ಅವರೇ, ಮಂಗಳೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮೇಲ್ಮನೆಯ ಸದಸ್ಯರು ಆದಂಥ ಶ್ರೀ ಹರೀಶ್ ಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ,
ರಾಜ್ಯಸಭೆಯ ಮಾನ್ಯ ಸದಸ್ಯರುಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮಾಜಿ ಸಂಸತ್ ಸದಸ್ಯರೇ, ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೇ, ಉಡುಪಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಮಂಗಳೂರಿನಲ್ಲಿ ರಾಜ್ಯ ಕಾರ್ಯಕರ್ತರ ಸಮ್ಮೇಳನ ನಡೀತಾ ಇದೆ. ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದು ಮೊದಲನೇ ಸಭೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ರಾಜ್ಯ ಮಟ್ಟದ್ದು. ನಾವು ಮಂಗಳೂರಿನಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಾವು ಬೇರೆ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ದು. ಆದರೆ ಅವರು ಹೇಳಿದ್ರು ಇಲ್ಲ, ಮಂಗಳೂರಿನಲ್ಲೇ ಪ್ರಾರಂಭ ಮಾಡೋಣ. ಈ ಬಾರಿ ಮಂಗಳೂರು ಮತ್ತು ಉಡುಪಿ ಲೋಕಸಭಾ ಸ್ಥಾನಗಳನ್ನ ಗೆಲ್ಲೇಬೇಕು. ಮಂಗಳೂರಿನ ಜನರು ರಾಜಕೀಯವಾಗಿ ಬುದ್ಧಿವಂತರು. ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೇಗೆ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಯಾರು ಸುಳ್ಳು ಹೇಳ್ತಾರೆ, ಯಾರು ನುಡಿದಂತೆ ನಡೀತಾರೆ, ಇದನ್ನ ಅರ್ಥ ಮಾಡ್ಕೊಂಡು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನವನ್ನ ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಮಂಗಳೂರಿನಿಂದಲೇ ಪ್ರಾರಂಭ ಮಾಡಿದ್ದೀವಿ. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಭಾರತೀಯ ಜನತಾ ಪಕ್ಷದವರನ್ನು ನಂಬೇಡಿ. ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೆಯಲ್ಲ. ಪ್ರಧಾನಮಂತ್ರಿಗಳು ಅದಕ್ಕಿಂತ ಮಾತುಗಳನ್ನು ಕೊಟ್ಟು ಅವತ್ತೇ ಆದೇಶವನ್ನು ಹೊರಡಿಸಿದ್ರು. ಜೂನ್ 11ನೇ ತಾರೀಕು, ಮೇ 20ಕ್ಕೆ ನಾವು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕು ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಇವತ್ತು 155 ಕೋಟಿ ಮಹಿಳೆಯರು 155 ಕೋಟಿ ಮಹಿಳೆಯರು ಇಲ್ಲಿವರೆಗೆ ನಮ್ಮ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಯಾವಾಗಲಾದ್ರು ಹಿಂದೆ ಮಾಡಿದ್ರ? ಕಾಂಗ್ರೆಸ್ ಬಿಜೆಪಿ ಯಾವತ್ತಾರು ಇಂಥ ಕೆಲಸ ಮಾಡಿದ್ರ? ಯಾವತ್ತೂ ಕೂಡ ಮಾಡಿರ್ಲಿಲ್ಲ. ಯಾವತ್ತೂ ಕೂಡ ಮಾಡಿರ್ಲಿಲ್ಲ. ಇದಾದ ತಕ್ಷಣ ಜುಲೈ ತಿಂಗಳಲ್ಲಿ ನಾವು ಈಗಿರ್ತಕ್ಕಂಥ 5 kg ಜೊತೆಗೆ ಇನ್ನ 5 kg ಆಹಾರ ಪದಾರ್ಥಗಳನ್ನು ಕೊಡ್ತೇವೆ. ಇದು ನಮ್ಮ ಭರವಸೆ. ಇದು ನಮ್ಮ ಭರವಸೆ. ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿದು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕೇಂದ್ರ ಸರ್ಕಾರದವರು ಕೊಡಲ್ಲ ಅಂತ ಅಂದ್ಬಿಟ್ರು. ಅಕ್ಕಿ ಎಲ್ಲೂ ಸಿಕ್ಲಿಲ್ಲ ದೇಶದಲ್ಲಿ. ಅಕ್ಕಿ ಸಿಕ್ಕದೇ ಇರೋದ್ರಿಂದ ನಮ್ಮ ಫಲಾನುಭವಿಗಳಿಗೆ ಪ್ರತಿ ಒಬ್ಬರಿಗೆ 5 kgಗೆ ತಗಲ್ತಕ್ಕಂಥ ಹಣವನ್ನ ನೇರವಾಗಿ DBT ಮೂಲಕ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡೋದು ಜುಲೈ ತಿಂಗಳಲ್ಲಿ ಮಾಡೋದು. ಸುಮಾರು
1,20,00,000 ಕುಟುಂಬಗಳಿಗೆ 1,20,00,000 ಕುಟುಂಬಗಳಿಗೆ ಎಲ್ಲರಿಗೂ ಕೂಡ DBT ಮೂಲಕ 170 ರೂಪಾಯಿಗಳನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಹೆಗ್ಡೆ ಅವ್ರ ಪತ್ರ ಬರೆದ್ರು ನನಗೆ, ನೀವು ಅನ್ನಭಾಗ್ಯ ಕಾರ್ಯಕ್ರಮ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ರಿಂದ ನಮ್ಮ ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ, ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ಪತ್ರ ಬರೆದ್ರು. ಇದರಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು. ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟರು. KJ ಜಾರ್ಜ್ ಅವರು ಇಲ್ಲೇ ಕೂತಿದ್ದಾರೆ, ಇಂಧನ ಸಚಿವರು. ಗುಲ್ಬರ್ಗದಲ್ಲಿ ಮಾನ್ಯ ಖರ್ಗೆ ಅವರು ಕೂಡ ಬಂದಿದ್ರು. ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟು 200 ಯೂನಿಟ್ ವರೆಗೆ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ. 200 ಯೂನಿಟ್ ವರೆಗೆ. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡುದು. ಇವತ್ತು 1,17,00,000 ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. 2,000 ರೂಪಾಯಿ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ 1,17,00,000 ಮಹಿಳೆಯರಿಗೆ ಇವತ್ತು ಕೊಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಇವತ್ತಿನವರಿಗೆ 1,00,000 ಜನ ಯುವತಿಯರು ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು. ಈ 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲ, ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನ ಯಾರು ಮಧ್ಯವರ್ತಿಗಳು ಇಲ್ದೇನೆ, ಮಧ್ಯವರ್ತಿಗಳ ಹಾವಳಿ ಇಲ್ಲ, ಈಗ ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಇದನ್ನ ನೀವು ಜನರಿಗೆ ತಿಳಿಸ್ಬೇಕಾ ಬೇಡ? ಜನರಿಗೆ ತಿಳಿಸ್ಬೇಕಾ ಬೇಡ? ಯಾಕಂತಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಇದೇ ಪ್ರಧಾನಮಂತ್ರಿಯವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಕೊಡ್ಲಿಕ್ಕಾಗಲ್ಲ. ಒಂದು ವೇಳೆ ಕೊಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಕೊಡಕ್ಕಾಗಲ್ಲ. ನಾನು ಹೇಳಿದೆ, ಕೊಟ್ಟೇ ಕೊಡ್ತೀವಿ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀವಿ. ನಾವು ಬಸವಾದಿ ಶರಣರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಗಾಂಧೀಜಿಯವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬುದ್ಧನ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇದನ್ನು ಮಾಡೇ ಮಾಡ್ತೀವಿ ಅಂತ ಹೇಳೋದು. ಇವತ್ತು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋದು. 5 ಗ್ಯಾರಂಟಿಗಳನ್ನು ಕೊಟ್ಟು ಜಾರಿ ಮಾಡೋದು. 36,000 ಕೋಟಿ ರೂಪಾಯಿಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ, ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿದೆ, ಇವತ್ತು ಕೂಡ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ತಾನೇ ನಾನು ಬಜೆಟ್ ಮಂಡಿಸಿದೆ. ಮುಂದಿನ ವರ್ಷದ ಬಜೆಟ್ 24-25 ಬಜೆಟ್ ಅನ್ನ ಮಂಡಿಸಿದೆ. ಈಗಾಗಲೇ ಮೊಯ್ಲಿ ಅವರು ಹೇಳಿದ್ರು,
3,71,383 ಕೋಟಿ ರೂಪಾಯಿಗಳ ಬಜೆಟ್. 3,02,000 ಕೋಟಿ ರೂಪಾಯಿ ಮಂಡಿಸಿದ್ರು ಅವರು, ಬಿಜೆಪಿಯವರು. 3,02,000 ಕೋಟಿ. ನಾನು ಮುಖ್ಯಮಂತ್ರಿ ಆದ ಮೇಲೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಬಜೆಟ್ ಮಂಡಿಸಿದೆ ಈ ವರ್ಷ. 3,27,747 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದೆ. 3,27,747 ಕೋಟಿ ರೂಪಾಯಿಯನ್ನು ಮಂಡಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಬಜೆಟ್ನಲ್ಲಿ 46,000ಕ್ಕೂ ಹೆಚ್ಚು ಕೋಟಿ, 46,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇನೆ. ದಿವಾಳಿ ಆಗಿದ್ರೆ ಮಂಡಿಸಕ್ಕಾಯ್ತಿತ್ತ? ನರೇಂದ್ರ ಮೋದಿಜಿ, ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು? ಈ ದೇಶದ ಪ್ರಧಾನಮಂತ್ರಿಗೆ ಯಾಕ್ರಿ ಸುಳ್ಳು ಹೇಳ್ತೀರಿ? ಯಾಕ್ರಿ ಸುಳ್ಳು ಹೇಳ್ತೀರಿ? ದೇಶ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ, ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ, ಅದನ್ನು ಕದ್ಬಿಟ್ಟಿದ್ದಾರೆ. ಕದ್ಬಿಟ್ಟು ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಅಲ್ಲಪ್ಪ, ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ. ಬಿಜೆಪಿಯವರೇ ಯಾಕೆ ಹೇಳಿದ್ರಿ? ಈಗ ಮೋದಿ ಗ್ಯಾರಂಟಿ, ಅದು ಬಿಜೆಪಿ ಗ್ಯಾರಂಟಿ ಅಲ್ಲ, ಮೋದಿ ಗ್ಯಾರಂಟಿ. ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ. ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿಯಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಬಂದಿರಲಿಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ? ಈ ವರ್ಷ ನಿನ್ನೆ ಬಜೆಟ್ನಲ್ಲಿ ನಾನು ಮುಂದಿನ 5 ವರ್ಷಕ್ಕೆ 24-25ನೇ ಆರ್ಥಿಕ ವರ್ಷಕ್ಕೆ 52,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇನೆ. 52,000 ಕೋಟಿ, 52,000 ಕೋಟಿ. ನೀವು ಯಾವತ್ತಾರು ಮಾಡಿದ್ದೀರಾ? ನರೇಂದ್ರ ಮೋದಿಜಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅಶೋಕ ಮಾಡಿದ್ರೇನ್ರಿ? ಏನು ಓಹೋ ವೀರ, ಏನ್ ನಿನ್ನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅದನ್ನ ನಾ ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟಿವ್ರೆ, ಪ್ಲಕಾರ್ಡ್ಗಳೆಲ್ಲ ಹಿಡ್ಕೊಂಡು. ಯಾಕಂತಂದ್ರೆ ಬೈಕಾಟ್ ಮಾಡಬೇಕು, ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಬೈಕಾಟ್ ಮಾಡಬೇಕು. ಯಾಕಂತಂದ್ರೆ ಅವರಿಗೆ ಸತ್ಯ ತಡ್ಕೊಳಕ್ಕಾಗಲ್ಲ, ಮೈಯೆಲ್ಲ ಉರಿ ಬಂದ್ಬಿಡ್ತದೆ. ಸತ್ಯ ತಡ್ಕೊಳಕ್ಕಾಗಲ್ಲ, ಸತ್ಯ ಹೇಳ್ಬಿಡ್ತೀವಲ್ಲ, ಅದರಿಂದ ಮೈ ಉರಿ ಎತ್ಕೊಂಡು. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈ ವರ್ಷ 23-24ಕ್ಕೆ ಕರ್ನಾಟಕದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು 4,30,000 ಕೋಟಿ. 4,30,000 ಕೋಟಿ. ನಮಗೆ ಎಷ್ಟು ಬರ್ತದೆ ಗೊತ್ತಾ? ಬರೀ 50,257 ಕೋಟಿ ನಾವು ಕಲೆಕ್ಟ್ ಮಾಡೋದಕ್ಕೆ ಕರ್ನಾಟಕದಿಂದ. 4,30,000 ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು 50,257 ಕೋಟಿ. 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು 13 ರೂಪಾಯಿ ಮಾತ್ರ. ಇದು ನ್ಯಾಯನಾ ಅನ್ಯಾಯನಾ? ನ್ಯಾಯನಾ ಅನ್ಯಾಯನಾ? ನ್ಯಾಯ ಅಲ್ಲ. ಇದನ್ನ ಹೇಳಿದ್ರೆ ಅವರಿಗೆ ಮೈಯೆಲ್ಲ ಉರಿ ಎತ್ಕೊಬಿಡ್ತದೆ ಅವರಿಗೆ. ಅವರು ನಿಜವಾಗಿ 7 ಕೋಟಿ ಕನ್ನಡಿಗರ ಹಿತವನ್ನ ರಕ್ಷಣೆ ಮಾಡ್ತಕ್ಕಂಥ ಏನಾದರೂ ಬದ್ಧತೆ ಇದ್ದಿದ್ರೆ ನಾವು ಚಳುವಳಿನಲ್ಲಿ ಭಾಗವಹಿಸಬೇಕಾಗಿತ್ತು. ನಾನು ಡೆಲ್ಲಿನಲ್ಲಿ ಚಳುವಳಿ ಮಾಡಿದಾಗ ನಾನು ಮತ್ತು ನಮ್ಮ
ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರುಗಳು, ಮಂತ್ರಿಗಳು ಡೆಲ್ಲಿನಲ್ಲಿ ಚಳವಳಿ ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ ನಾನು ಪತ್ರ ಬರೆದೆ, ಎಲ್ಲ ಎಂಪಿಗಳಿಗೆ ಪತ್ರ ಬರೆದೆ, ನೀವು ಬರ್ರಿ ಭಾಗವಹಿಸ್ರಿ ಅಂತೇಳಿ. ಇದರಲ್ಲಿ ರಾಜಕೀಯ ಇಲ್ಲ. ಕರ್ನಾಟಕ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ನಾವು 4,30,30,000 ರೂಪಾಯಿ ಕೊಟ್ಟರೂ ಕೂಡ ನಮಗೆ ಬರ್ತಕ್ಕಂಥದ್ದು 50,257 ಕೋಟಿ. ಈ ಅನ್ಯಾಯ ಸರಿಪಡಿಸೋಣ ಬರ್ರಿ. ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗಿದೆ. ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ತೆರಿಗೆ ಅವ್ರಿಗೇನು ಬರಲ್ಲ, ಅವ್ರಿಗೇನು ಯಾವುದು ಜಾಗ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ. ರಾಜ್ಯಗಳಿಂದ ವಸೂಲು ಆಗ್ತಕ್ಕಂಥ ತೆರಿಗೆಯಿಂದಲೇ ಕೇಂದ್ರ ಸರ್ಕಾರ ನಡೀಬೇಕು. ರಾಜ್ಯಗಳಿಂದ ತೆರಿಗೆ ಆಗ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ತೆರಿಗೆ ವಸೂಲಿ ಮಾಡೋದರಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ. ನಮ್ಗೆ ಯಾಕ್ರಿ ನರೇಂದ್ರ ಮೋದಿಜಿ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಿ? ಕನ್ನಡಿಗರಿಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀರಿ? ಇವರು ಕೊಲೆ ಬಸವಂತರ ಇಲ್ಲಿಂದ 25 ಜನ ಎಂಪಿಗಳು ಗೆದ್ದೋಗಿದಾರಲ್ಲ ಬಿಜೆಪಿ ಅವರು. ಒಂದು ದಿನ ಮಾತಾಡಿದ್ರೇನ್ರಿ? ಒಂದು ದಿನ ನಿಮ್ಮ ಎಂಪಿ ಯಾರು ಇಲ್ಲಿ? ಕಟೀಲ್ ಮಿಸ್ಟರ್ ಕಟೀಲ್ ಬಾಯಿ ಬಿಟ್ಟಿದೇನಪ್ಪ? ಯಾವತ್ತಾರು ಬಾಯಿ ಬಿಟ್ಟಿದೇನಪ್ಪ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ? ಆ ಶೋಭಾ ಕರಂದ್ಲಾಜೆ ಮಂತ್ರಿ ನೀ ಯಾವತ್ತಾರು ಬಾಯಿ ಬಿಟ್ಟಿದೇನಮ್ಮ? ತಾಯಿ ಇವತ್ತವ್ರಿಗೆ ಬಾಯಿ ಬಿಟ್ಟಿಲ್ಲ. ಅವ್ರನ್ನ ಗೆಲ್ಲಿಸ್ಬೇಕಾ? ಮತ್ತೆ ಗೆಲ್ಲಿಸ್ಬೇಕಾ? ಹೇಳಿ ನೀವೇ, ಅವ್ರನ್ನ ಗೆಲ್ಲಿಸ್ಬೇಕಾ? ನಿಮಗೆ ಸ್ವಾಭಿಮಾನ ಇದ್ರೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ 2 ಕ್ಯಾಂಡಿಡೇಟ್ಗಳನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಡಬೇಕು. ಸ್ವಾಭಿಮಾನ ಇರಬೇಕಲ್ಲ, ಕನ್ನಡದ ಸ್ವಾಭಿಮಾನ ಇರಬೇಕಲ್ಲ, ಕನ್ನಡದ ಅಸ್ಮಿತೆ ಇರಬೇಕಲ್ಲ. ಇವರು ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ. ಈ ಬಿಜೆಪಿ ಎಂಪಿಗಳು 25 ಜನ ಗೆದ್ದೋಗಿದ್ದಾರೆ. ಒಂದು ದಿನ ಬಾಯಿ ಬಿಡಲಿಲ್ಲ. 14ನೇ ಹಣಕಾಸಿನ ಆಯೋಗ ಮತ್ತೆ 15ನೇ ಹಣಕಾಸಿನ ಆಯೋಗ. 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 4.71% ತೆರಿಗೆ ವಾಪಸ್ ಬರ್ತಿತ್ತು. 4.71. 15ನೇ ಹಣಕಾಸಿನ ಆಯೋಗದಲ್ಲಿ 3.64% ಬರ್ತಾ ಇದೆ. ಅಂದ್ರೆ 1.07% ಕಡಿಮೆ ಆಯಿತು. ಅದಕ್ಕೋಸ್ಕರ 15ನೇ ಹಣಕಾಸಿನವರು ವಿಶೇಷ ಅನುದಾನ ಕೊಡಬೇಕು ಕರ್ನಾಟಕಕ್ಕೆ, ಮಿಜೋರಾಂಗೆ ಮತ್ತೆ ತೆಲಂಗಾಣಕ್ಕೆ ಅಂತೇಳಿ 3 ರಾಜ್ಯಗಳಿಗೆ ಅವರ ಮೊದಲನೇ ವರದಿನಲ್ಲಿ 5,495 ಕೋಟಿ 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಇದೇ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಮಂತ್ರಿ, ಕೇಂದ್ರದ ಹಣಕಾಸಿನ ಮಂತ್ರಿ, ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿರ್ತಕ್ಕಂಥ ಹೆಣ್ಮಗಳು, ರಾಜ್ಯಸಭಾ ಸದಸ್ಯ, ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಹೆಣ್ಮಗಳು, ಆ ಅಮ್ಮ ಕೊಡಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡಿಬಿಟ್ರು. ಅಂತಿಮ ವರದಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೂಪಾಯಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ, ಒಟ್ಟು 11,495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಇವ್ರು ಯಾರು ಕೂಡ ಕೊಡ್ಲಿಲ್ಲ. ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡಿಬಿಟ್ರು, ಅನ್ಯಾಯ ಮಾಡಿಬಿಟ್ರು ಕರ್ನಾಟಕಕ್ಕೆ. ಯಾವ ರಾಜ್ಯದಿಂದ ಗೆದ್ದೋದ್ರು ಅದೇ ರಾಜ್ಯದ ಕನ್ನಡಿಗರಿಗೆ ಅನ್ಯಾಯ ಯಾರಾದರೂ ಮಾಡಿದ್ರೆ ಅದು ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇದು ನ್ಯಾಯನಾ? ಇದು ನ್ಯಾಯನಾ?
ಈ ಅನ್ಯಾಯ ಹೇಳಿದ್ರೆ ತಪ್ಪ ಕಪ್ಪೋಟ ಇದು ಎಂತದು ಪ್ಲಕಾರ್ಡ್ ಹಿಡ್ಕ ಬರ್ತದೆ ಪ್ಲಕಾರ್ಡ್ ಹಿಡ್ಕ ಮಿಸ್ಟರ್ ಅಶೋಕ ಗೊತ್ತಾಗಲ್ವೇನಪ್ಪ ನಿನಗೆ ಯಡಿಯೂರಪ್ಪ ಗೊತ್ತಾಗಲು ನಿನಗೆ ಬಸವರಾಜ ಗೊತ್ತಾಗಲು ನಿನಗೆ ಯತ್ನಾಳ್ ಓಹೋ ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಪ್ಪ ಸಬ್ಕಾ ಸಾಥು ಸಬ್ಕಾ ವಿಕಾಸು ಸಬ್ಕಾ ವಿಶ್ವಾಸ್ ಆಮೇಲೆ ಸೇರ್ಕೊಂಡರು ಸಬ್ಕಾ ವಿಶ್ವಾಸ್ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಎಲ್ಲಿ ವಿಕಾಸ ಮಾಡ್ತಾರೆ ಆ ಯತ್ನಾಳ ಇರ್ತಾನೆ ಯಾರು ಟೋಪಿ ಹಾಕಿರೋ ನನ್ನ ಆಫೀಸ್ಗೆ ಬರಬೇಡಿ ಅಂತ ಹೇಳ್ತಾರೆ ಯತ್ನಾಳ ಹೇಳೋದು ಟೋಪಿ ಹಾಕೊಂಡಿರೋರು ಬುರ್ಕ ಹಾಕೊಂಡಿರೋರು ಯಾರು ನಮ್ಮ ಆಫೀಸಿಗೆ ಬರಬೇಡಿ ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಹೇಳೋದಕ್ಕೆ ನಡ್ಕೊಳ್ಳೋದಕ್ಕೆ ಅರ್ಥ ಇರ್ಬೇಕಲ್ಲ ಸಂಬಂಧ ಇರ್ಬೇಕಲ್ಲ ಏನ್ ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥವ್ರು ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ ನೀವೆಲ್ಲ ಕಾಂಗ್ರೆಸ್ಸಿಗರು DK ಶಿವಕುಮಾರ್ ಮಾತಾಡಿದ್ರು ಸುದೀರ್ಘವಾಗಿ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು ನಾನು ಮತ್ತೆ ಮಾರ್ಗಕ್ಕೆ ಹೋಗ್ಲಿ ಇವತ್ತೆಲ್ಲ ಇಲ್ಲಿ ಬ್ಯಾಂಕ್ಗಳಿದ್ವಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಯಾಕಂತಂದ್ರೆ ಬ್ಯಾಂಕ್ನ ಬಾಗಿಲುಗಳು ಬಡವರಿಗೂ ಕೂಡ ತೆಗೆದಿರ್ಬೇಕು ಅಂತೇಳಿ ಬಡವರಿಗೂ ಕೂಡ ತೆರೆದಿರ್ಬೇಕು ಇವತ್ತು ಏನಾಗಿದೆ ಬ್ಯಾಂಕಿನ ಪರಿಸ್ಥಿತಿ ರಾಷ್ಟ್ರೀಕರಣ ಮಾಡಿದ್ರು ಇವತ್ತು ಖಾಸಗಿಯವರಿಗೆ ಬ್ಯಾಂಕ್ ಮಾಡ್ತಾ ಇದ್ದಾರೆ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ತೆರಿಗೆ ಯಾರ ಮೇಲೆ ಹಾಕಿದ್ದು ಗೊತ್ತಾ ಬಡವರ ಮೇಲೆ ತೆರಿಗೆ ಹಾಕಿದ್ದು ಬಡವರ ತೆರಿಗೆ ಜಾಸ್ತಿ ಆಯ್ತು ಕಾರ್ಪೊರೇಟ್ ಬಾಡಿಗಳು 30% ತೆರಿಗೆಯನ್ನು ಕೊಡ್ತಾ ಇದ್ರು ಅದನ್ನ 22.5ಕ್ಕೆ ಇಳಿಸಿದ್ದು ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಬಾಡಿಗಳು ಮನಮೋಹನ್ ಸಿಂಗ್ ಕಾಲದಲ್ಲಿ 30% ತೆರಿಗೆ ಇವರು ನರೇಂದ್ರ ಮೋದಿ ಅವರ ಕಾಲದಲ್ಲಿ 22.5 ಯಾರ ಪರವಾಗಿದ್ದಾರೆ ಇವರು ಯಾರ ಪರವಾಗಿದ್ದಾರೆ ಶ್ರೀಮಂತರ ಪರವಾಗಿ ಉದ್ಯಮಿಗಳ ಪರವಾಗಿ ಕಾರ್ಪೊರೇಟ್ ಬಾಡಿಗಳ ಪರವಾಗಿ ಇವರು ನರೇಂದ್ರ ಮೋದಿ ಅವರು ಇರ್ತಕ್ಕಂಥದ್ದು ಬಡವರ ಪರವಾಗಿಲ್ಲ ನಮ್ಮ ಸರ್ಕಾರ ಬಸವ ಬುದ್ಧ ಗಾಂಧಿ ಅಂಬೇಡ್ಕರ್ ಹೇಳಿದಂತ ವಿಚಾರಗಳಲ್ಲಿ ಸಂವಿಧಾನ ಏನು ಹೇಳ್ತದೆ ಆ ಸಂವಿಧಾನದ ರೀತಿ ನಡೀತಕ್ಕಂಥದ್ದು ಅದಕ್ಕೋಸ್ಕರನೇ ಈ ತಿಂಗಳ ಜನವರಿ 26 1950 ಜನವರಿ 26 24 ಜನವರಿ 26 24ರಿಂದ ಇವತ್ತು ಸಂವಿಧಾನ ಜಾಥಾ ನಡೀತಾ ಇದೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಥಾ ನಡೀತಾ ಇದೆ 31 ಜಿಲ್ಲೆಗಳಲ್ಲಿಯೂ ಕೂಡ ಕರ್ನಾಟಕದ 31 ಜಿಲ್ಲೆಗಳಲ್ಲಿಯೂ ಕೂಡ ಜಾಥಾ ನಡೀತದೆ 23ರವರೆಗೆ ಜಾಥಾ ನಡೀತದೆ 23ರವರೆಗೆ ಯಾಕಂತಂದ್ರೆ ಅಂಬೇಡ್ಕರ್ ರಚನೆ ಮಾಡಿದಂತ ಸಂವಿಧಾನ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು 49 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ನೀವೆಲ್ಲ ಓದಬೇಕು ಭಾಷಣ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಓದಬೇಕು ಅವತ್ತು ಏನ್ ಹೇಳಿದ್ದಾರೆ ಅಂತಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ 1950 ಜನವರಿ 26ನೇ ತಾರೀಕಿನಿಂದ ಹೊಸ ಸಂವಿಧಾನ ಜಾರಿಗೆ ಬರ್ತಾ ಇದೆ ಈ ದೇಶದಲ್ಲಿ ಜಾರಿ ಬರ್ತದೆ ಅವತ್ತು
ಈ ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ, ಯಶಸ್ವಿ ಆಗ್ಬೇಕಾದ್ರೆ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ, ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ನೀವೆಲ್ಲರೂ ಕೂಡ ಕಾಂಗ್ರೆಸ್ನವರು, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಈ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಆದ್ರಿಂದ ನಮ್ಮ ಜವಾಬ್ದಾರಿಯನ್ನು ಸಂವಿಧಾನ ಉಳಿಸಬೇಕಾಗಿರೋರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಬಿಜೆಪಿಯವರ? ಯಾರು ತಂದುಕೊಟ್ಟವರು? ಕಾಂಗ್ರೆಸ್. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು, ವಲ್ಲಭಾಯ್ ಪಟೇಲ್, ಆಜಾದ್, ಮೌಲಾನಾ ಆಜಾದ್ ಇವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ವಾಜಪೇಯಿ ನೇತೃತ್ವದಲ್ಲಿ, ಅದ್ವಾನಿ ನೇತೃತ್ವದಲ್ಲಿ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂದದ್ದಲ್ಲ. ನೀವು ತಿಳ್ಕೋಬೇಕು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಕಾಂಗ್ರೆಸ್ನಿಂದ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲರಿಗೂ ನ್ಯಾಯ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪು ಅವರು ಏನ್ ಹೇಳಿದ್ದಾರೆ ಅದರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಹೌದಲ್ಲ? ಇದನ್ನ ನಮ್ಮ ಕಾರ್ಯಕರ್ತರು ಹೆಮ್ಮೆಯಿಂದ ಹೇಳ್ಕೋಬೇಕು. ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದವರನ್ನ, ಎಲ್ಲ ಸಮಾಜದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರಿಗೆ ಇವತ್ತು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ, ಅದು ಸಂವಿಧಾನದಂತೆ ನಡೀತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಅಲ್ಲ. ಇದನ್ನ ಸ್ಪಷ್ಟವಾಗಿ ನಮ್ಮ ಕಾರ್ಯಕರ್ತರು ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಸಾರಿ ಗೆಲ್ಸ್ಕೊಡ್ತೀರಲ್ಲ? ಎಲ್ರಿ ಕೈ ಎತ್ತಿರಿ ನೋಡೋಣ, ಗೆಲ್ಸ್ತೀರೇನ್ರಿ? ನೀವು ಮನೆಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಾರೆ 5 ಗ್ಯಾರಂಟಿಗಳು ಇವರು ಎಂತ ನೀಚರು ಅಂತಂದ್ರೆ ಬಿಜೆಪಿಯವರು, ನಾವೇ ಮಾಡೋದು ಈ ಕೆಲಸನ, ಮೋದಿನೇ ಮಾಡಿದ್ರು ಅಂದ್ಬಿಡ್ತಾರೆ. ಯಾಕಂದ್ರೆ ಮೋದಿ 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 ಮೋದಿ. ಅವ್ರಿಗೆ ಏನು ಬಂಡವಾಳ ಇಲ್ಲ, ಮೋದಿನೇ ಬಂಡವಾಳ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ರಸ್ತೆಗಳಲ್ಲಿ ತಿರುಗಾಡಿದ್ರು, ನೂರಾರು ಸಭೆಗಳನ್ನು ಅಡ್ರೆಸ್ ಮಾಡಿದ್ರು. ಆದರೂ ಕರ್ನಾಟಕದ ಜನ ಮೋದಿಯ ಮಾತನ್ನ ಕೇಳದೇನೆ ನಮಗೆ 136 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರು. 136 ಸ್ಥಾನಗಳನ್ನು ಕೊಟ್ಟರು. ಈಗಲೂ ಕೂಡ ನನಗೆ ಭರವಸೆ ಇದೆ, ಕರ್ನಾಟಕದಲ್ಲಿ ಕನಿಷ್ಠ 20 ಸ್ಥಾನಗಳನ್ನ, 28 ಸ್ಥಾನಗಳಲ್ಲಿ 20 ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಯಾಕೆಂದ್ರೆ ಬಿಜೆಪಿಯವರು ನಾವು 28 ಗೆಲ್ತೀವಿ, 28 ಅದು ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಕ್ಕಂಥ ಮಾತುಗಳು. ನಾನು ವಾಸ್ತವ ನೆಲಗಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ನಾವು ಕನಿಷ್ಠ 20 ಸ್ಥಾನಗಳನ್ನ ಗೆಲ್ತೀವಿ. ಇಲ್ಲಿ 2 ಸ್ಥಾನಗಳನ್ನ ನೀವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಇವತ್ತು ಈ ಸಭೆಯನ್ನ ಆರ್ಗನೈಸ್ ಮಾಡಿದಂತ ಎಲ್ಲ ಹರೀಶ್ ಕುಮಾರ್ ಮತ್ತು ಇತರ ಎಲ್ಲ ಉಡುಪಿ ಜಿಲ್ಲೆಯವರು ಮತ್ತೆ ಮಂಗಳೂರು ಜಿಲ್ಲೆಯವರು ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನ ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷ ಈ ಸರಿ ಅಧಿಕಾರದಲ್ಲಿ ಬರಬೇಕು, ತಾವೆಲ್ಲ ಪಕ್ಷವನ್ನ ಕೈ ಹಿಡಿಬೇಕು ಎನ್ನುವಂತಹ ನೆಲೆಯಲ್ಲಿ ಹುರಿದುಂಬಿಸಿ ಪಕ್ಷದ ಯೋಜನೆಗಳನ್ನು ಹೇಳಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕೊನೆಯ ಕಾರ್ಯಕ್ರಮ
ಮುಕ್ತಾಯಗೊಂಡಿದೆ. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ರಾಷ್ಟ್ರಾಧ್ಯಕ್ಷರೂ ಆಗಿರ್ತಕ್ಕಂಥ ಖರ್ಗೆ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಸುರ್ಜೇವಾಲಾ ಸರ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ರಾಜ್ಯದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಟ್ಟಂತ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪತ್ರಕರ್ತ ಮಾಧ್ಯಮ, ದೃಶ್ಯ ಮಾಧ್ಯಮದ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಿದಿರಿ, ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ದೂರದಿಂದ ಆಗಮಿಸಿದಂತ ಎಲ್ಲ ಪಕ್ಷದ